ಗ್ರಾಮದ ಚಂದ ಗೋಪನೋ ಉತ್ತಮ ಮಂದಿ ಕುಳಿತಿ ಉತ್ತಮ ಮಂದಿ ಚಂದ ಗೋಪನೋ ನಮಸ್ಕಾರ. ಪರಿಚಯ ಆಯ್ತಾ ನಮ್ಮದು? ಚಂದಗೋಪ. ಹೌದಪ್ಪ. ಈ ಸಿಂಧೂ ಗ್ರಾಮಕ್ಕೆ ನಾವೇ ಅಧಿಕಾರಿಗಳೇನು ಮಣ್ಣು ಬಿತ್ತು. ಅಧಿಕಾರ ಎಲ್ಲ ಮೊದಲು ಎಲ್ಲಿದ್ದಯ್ಯ ನಮಗೆ. ಕೃಷಿ ವಾಣಿಜ್ಯಾದಿ ವ್ಯವಹಾರಾದಿಗಳಲ್ಲೇ ಜೀವನ ಸಾಗಿಸ್ತಾ ಇದ್ದವರು ನಾವು. ಏನೋ ಅಷ್ಟಿಷ್ಟು ಈ ವಾಣಿಜ್ಯ ವ್ಯವಹಾರದಿಂದ ಎಲ್ಲ ಮಾಡಿದ್ದರಿಂದ ಒಂದೊಂದು ಗ್ರಾಮ ನಮ್ಮದು ಅಂತಲೇ ಮಾಡಿಕೊಂಡಿದ್ದೆ. ಸಿಂಧೂ ಗ್ರಾಮಕ್ಕೆ ನಾವು ಇತ್ತೀಚೆಗೆ ಬಂದವು. ಮೊದಲು ಗೋಕುಲದಲ್ಲೇ ಇದ್ದದ್ದು. ಈಗ ಅದನ್ನು ಬಿಟ್ಟು ಸಿಂಧೂ ಗ್ರಾಮಕ್ಕೆ ಬಂದು ನಿಂತಿದ್ದೇವೆ. ಯಾಕೆ? ಮರ್ಯಾದೆಯಸ್ಥರು ಬದುಕುವ ಜಾಗ ಅಲ್ಲ ಅಂತ ಮಾಡಿದ್ದೇನೆ ನಾನು. ಹೌದಪ್ಪ. ಆ ಗೋಕುಲ ಉಂಟಲ್ಲ, ಮೊನ್ನೆಯವರೆಗೂ ಸರಿ ಇತ್ತಯ್ಯ. ಒಬ್ಬ ಹುಟ್ಟಿದ ಮೇಲೆ ಯಾರು ಅಂತ ನನ್ನ ಹತ್ರ ಕೇಳಿ ಅವನ ಹೆಸರೇ ಹೇಳಲಿಕ್ಕೂ ನನಗೆ ಮನಸ್ಸು ಬರುವುದು. ಹೌದಪ್ಪ. ಅಂತ ನಿಕೃಷ್ಟ ಅಂತೇನೆ. ಎಲ್ಲಿವರೆಗೆ ಕೇಳಿದರೆ ಮರ್ಯಾದಸ್ಥರ ಮನೆಯ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಹೋಗುವುದೇ ಕಷ್ಟ ಅಂತೇನೆ. ಹೌದಪ್ಪ. ಈಗ ವಯಸ್ಸಿಗೆ ಬಂದಾಗ, ಒಂದು ಯೌವನ ಬಂದಾಗ, ಅಲ್ಲ ಮಿಕ್ಕುಳಿದ ಮನೆಯ ಹೆಣ್ಮಕ್ಕಳ ಬಗ್ಗೆ ಮನಸ್ಸಿಡಬೇಕು ಅಂತ ಹೇಳಿದ್ದಲ್ಲ ನಾನು. ಆದ್ರೂ ಒಂದು ದೇಹ ಇರ್ತದೆ, ಮನುಷ್ಯ ಸ್ವಭಾವ ಅಲ್ವ ಸ್ವಾಮಿ. ಇಲ್ಲದೆ ಇದ್ರೆ ಅವನನ್ನು ವೈದ್ಯನಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಚಂದದ ಹೆಣ್ಣನ್ನು ನೋಡುವಾಗ ವಯಸ್ಸಿಗೆ ಬಂದ ಹುಡುಗನಿಗೆ ಒಂದು ಬೇಕು ಅಂತ ಕಾಣುವುದಿದ್ದದ್ದೇ. ಅವಳ ರೂಪ ನೋಡೋಣ, ಅವಳೊಂದಿಗೊಂದು ಸಾಂಗತ್ಯವನ್ನು ಹೊಂದೋಣ. ಒಂದು ವೇಳೆ ಅಪೇಕ್ಷೆ ಮೂಡ್ಲಿಲ್ಲ ಅಂತ ಇದ್ರೆ ಅವನಿಗೇನು ಆರೋಗ್ಯದ ತೊಂದರೆ ಉಂಟು ಅಂತಲೇ. ಇದೀಗ ಲೋಕದಲ್ಲಿ ಹೇಗೆ ಕೇಳಿದರೆ ಕಾಣ್ಲಿಕ್ಕೆ ಎಲ್ಲರಿಗೂ ಕಾಣ್ತದೆ ಮನಸ್ಸಿನಲ್ಲಿ, ಹೇಳಲಿಕ್ಕೆ ಬಹಳ ಮಂದಿಗಳು ಹೇಳ್ತಾರೆ. ಹೇಳಿದರೆ ತಮ್ಮ ಸಂಭಾವಿತ ಜನಕ್ಕೆ ಎಲ್ಲಿ ಕೊರತೆಯಾಗಿ ಹೋಗ್ತದೋ ಅಂತ. ಈಗ ವಿವೇಕದ ಮೂಲಕವಾಗಿ ಅದನ್ನು ನಾವು ನಿಯಂತ್ರಣಕ್ಕೆ ತಂದುಕೊಡ್ಬೇಕು. ಹೇಳಿ ಕೇಳಿ ಇವ ಎಂತದಯ್ಯ, ಸಣ್ಣ ಹುಡುಗ ಮೊನ್ನೆ ಹುಟ್ಟಿದವ. ಮತ್ತೆ ಈಗ ಊರಲ್ಲಿ ಒಂದು ನಾವು ವಾಡಿಕೆಯಲ್ಲಿ ಮಾತಾಡುದಿಲ್ಲ, 3 ಸಂಕ್ರಮಣ ದಾಟಲಿಲ್ಲ. ಆಗಲ್ಲ 3 ಸಂಕ್ರಮಣ ಅಂದ್ರೆ ಆಗಲ್ಲ. 3 ಸಂಕ್ರಮಣ ಅಂದ್ರೆ 3 ವರ್ಷದ 3 ಸಂಕ್ರಮಣ ಅಂದ್ರೆ ಒಂದೇ ವರ್ಷದಲ್ಲ, ಅದು ದಾಟಲಿಲ್ಲ. ಮುಖದಲ್ಲಿ ಮೀಸೆ ಮೂಡಿದ ಮೇಲೆ ಮಾಡ್ಲಯ್ಯ, ಆಸೆ ಮೂಡುತ್ತದೆ, ಮಾಡ್ಲಿ. ಇಷ್ಟು ಸಣ್ಣ ಪ್ರಾಯದಲ್ಲಿ ಇದು ಎಂಥದ್ದು, ಇದಕ್ಕೆ ಅರ್ಥ ಉಂಟು. ಅದಕ್ಕೆ ನಾವೇನು ಮಾಡಿದೆವು, ಇದು ನಮ್ಮ ಮನೆ ಹೆಣ್ಮಕ್ಕಳನ್ನು ಎಷ್ಟು ದಿನ ಅಂತ ಕಾಯುವುದು. ಅದಕ್ಕೆ ಬೇಕಾಗಿ ವಾಸ್ತವ್ಯವನ್ನೇ ಬೇರೆ ಮಾಡಿದೆ. ಸಿಂಧೂ ಗ್ರಾಮ ನಮ್ಮದು. ಸಿಂಧೂ ಗ್ರಾಮಕ್ಕೆ ಅಧಿಕಾರಿಗಳಾಗಿದ್ದೇನೆ. ಅದರ ಮಧ್ಯದಲ್ಲಿ ಅವನ ಬಗ್ಗೆ ಅವನೊಟ್ಟಿಗೆ ಸೇರಿದಂತಹ ಈ ಗೊಲ್ಲ ಹುಡುಗರೆಲ್ಲ ಮಾಡುವಂತಹ ಒಂದು ಪ್ರಚಾರ ಅಂದ್ರೆ ಅಷ್ಟಿಷ್ಟ. ಎಲ್ಲಿಂದ ಇಲ್ಲಿವರೆಗೆ ಅವ ಮನುಷ್ಯ ಅಲ್ಲ ಅಂತ, ಮನುಷ್ಯ ಅಲ್ಲ ಅಂತ ನಮಗೂ ಕಾಣ್ತದೆ. ಮನುಷ್ಯರೆಲ್ಲ ಮಾಡುವ ಕೆಲಸ ಮಾಡಿದ್ದಾರೆ. ಆದರೆ ಇವರು ಹೇಳುವುದು ಎಂಥದೋ ಒಂದು ಮಹಿಮಾ ಸಂಪನ್ನನಿದ್ದಾನೆ, ಹಾಗೆ ಹೀಗೆ. ಮತ್ತೊಂದು ನಾನೇ ಹೇಳ್ತೇನೆ, ಎಂಥದ್ದುಂಟಯ್ಯ ಅವನಲ್ಲಿ ಮಹಿಮಾ ಸಂಪನ್ನ. ಈ ದನ ಕಾಯುವ ಹುಡುಗರ ಮುಂಭಾಗದಲ್ಲಿ, ಬುದ್ಧಿ ಬೆಳೆಯದೇ ಇದ್ದವರ ಮುಂಭಾಗದಲ್ಲಿ ಇವ ಸ್ವಲ್ಪ ಬುದ್ಧಿವಂತ ಆದ್ದರಿಂದ ಇವ ಮೇಲಿಂದ ಕೆಳಗಿಳಿದವನಾಗೆಲ್ಲ ಕಂಡು ಬರುತ್ತೆ. ಈಗ ಯಥಾರ್ಥಕ್ಕಾದರೆ ಅವನದ್ದಾದಂತಹ ಒಂದೊಂದು ಚರ್ಯೆಯನ್ನು ಗಮನಿಸಿದರೆ ನಮಗವನಲ್ಲಿ ಮಹಿಮಾ ಸಂಪನ್ನತೆ ಕಾಣುವುದಲ್ಲ, ಮರ್ಯಾದೆಗೆಟ್ಟವಂತ ಕಾಣುವುದು.
ತಪ್ಪು ಗ್ರಹಿಕೆಯಲ್ಲಿ ನಾನು ಹೇಳಿದ್ದಲ್ಲ, ಮರ್ಯಾದೆ ಅಂದ್ರೆ ಒಂದು ಮಿತಿ ಅಂತ, ಹೌದು ಹೌದು. ಒಂದು ಸೀಮೆ, ಒಂದು ರೇಖೆ, ಅದನ್ನು ದಾಟಿ ಯಾರಾದರೂ ವ್ಯವಹರಿಸಬಹುದು. ಈಗ ಹಾಗೆ ಮನಸ್ಸಿಗೆ ಕಂಡದ್ದನ್ನೆಲ್ಲ ಕಂಡವರ ಮನೆ ಹೊಕ್ಕು ಮುಂಬಾಗಿಲಿನಲ್ಲಿಯೂ ಹಿಂಬಾಗಿಲಿನಲ್ಲಿಯೂ ಅಲ್ಲದೆ ಇದ್ರೆ ಮೇಲೆ ಮಾಡಿನಿಂದ ಕೆಳಗಿಳಿದು ಏನು ಮಾಡುವುದಕ್ಕಾಗ್ತದೆ ಅಂತ ಮಾಡಿದ್ರೆ ಮತ್ತೆ ನನ್ನಾಗಿದ್ದ ಮರ್ಯಾದೆಯಷ್ಟರೇಗೆ ಅದು ಕಷ್ಟ ಅಲ್ಲ. ಅದಕ್ಕೆ ಬೇಕಾಗಿ ನಾನಂತೂ ಬಹಳ ಕಟ್ಟೆಚ್ಚರದಲ್ಲಿದ್ದೇನೆ. ಆಮೇಲೆ ಕೆಲವರನ್ನೆಲ್ಲ ಸಣ್ಣ ಪ್ರಾಯದಲ್ಲೇ ಕೊಂದಿದ್ದಾನೆ. ಇನ್ನು ಇವ ಕೊಂದನು ಅವರ ಆಯುಷ್ಯ ಮುಗಿಯಿತು. ಕೆಲವು ಸಲ ಹಾಗೆ ಆಗ್ತದೆ, ಕಾಕತಾಳೀಯ, ನಿಜವಾಗಿ ಅವರು ಕಾರಣ ಆಗಿರುವುದಿಲ್ಲ. ಅವರ ಆಯುಷ್ಯ ಮುಗಿಯುವ ಕಾಲಕ್ಕೆ ಇವನ ಕೈಗೆ ಒಂದು ಸಿಕ್ಕಿದ್ರೆ ಅವರು ಸತ್ತೋದು. ಒಂದು ವೇಳೆ ಕೊಂದದ್ದು ಇವನೇ ಹೌದು ಅಂತಾದ್ರೆ ಅವನನ್ನು ಕ್ಷಮಿಸುವುದಕ್ಕೆ ಇಲ್ಲ. ಅಂತ ದೊಡ್ಡ ಅಪರಾಧಗಳನ್ನೆಲ್ಲ ಮಾಡಿದ್ದಾನೆ. ಮೊದಲಿಗೆ ಕೊಂದದ್ದು ಆ ಹೆಣ್ಣನ ವಿಷದ ಮೊಲೆ ಅಂತೆ, ಹಾಲು ಕೊಡ್ಲಿಕ್ಕೆ ಬಂದಳಂತೆ, ಒಂದು ಕಳೆದಂತೆ. ಈಗ ನಿಜವಾಗಿಯೂ ಹೌದಾದ್ರು ವಿಷಯವೇ ಹೌದಾದ್ರು ಇವ ಬದುಕುವುದೇ ಅಲ್ಲೋ. ಹಾಗಿದ್ರೆ ಅದು ವಿಷ ಅಲ್ಲ, ಸುಮ್ಮನೆ ಪ್ರಚಾರ ಮಾಡುದು. ಈ ಸತ್ತ ಮೇಲಿನ ಒಂದೊಂದು ಕಥೆ ಉಂಟಲ್ಲ, ದೊಡ್ಡ ದೊಡ್ಡ ಪ್ರಚಾರಕ್ಕೆ ಅವಕಾಶ ಆಗಿ ಹೋಗ್ತದೆ. ಆ ಒಂದು ನೀರೊಳ್ಳೆಯನ್ನು ಹಿಡಿದು ಹೊಡೆದ್ರೆ ಅದನ್ನು ಕಾಳಿಂಗ ಮರ್ದಾನ ಆಯ್ತು. ಮತ್ತೆ ಅದಕ್ಕಿಂತಲೂ ದೊಡ್ಡದು ಒಂದು ಅಸಂಬದ್ಧ ಅಂತ ಹೇಳಿದ್ರೆ ಗೋವರ್ಧನ. ಸುಮ್ಮಾಗಿ ಇರ್ತೀರಲ್ಲ ಗೋವರ್ಧನಗಿರಿನ ಅದು ಹೇಗೆ ಕಿರುಬೆರಳಿನಲ್ಲಿ. ಈ ಕೆಲವು ಸಲ ಹೇಳುವ ರಭಸದಲ್ಲಿ ದೊಡ್ಡದು ಅಂತ ಹೇಳುವುದು ಸಿಕ್ಕಿ ಬೀಳ್ತೇವೆ ಅಂತ ಗೊತ್ತಿಲ್ಲ. ಎರಡು ಕೈಯಿಂದ ಪರ್ವತ ಎತ್ತಿದ್ದಾದ್ರೂ ಹೇಳಿಯಪ್ಪ. ಈಗ ಕಿರು ಬೆರಳಿನಲ್ಲಿ ಆದ್ರೆ ಎಂತ ಕೆಲಸ ಆದಿತ್ತಲ್ಲ ಹೇಳುದು ಅಲ್ವಾ. ಒಂದು ವೇಳೆ ಕಿವಿ ತುರಿಸಿದ್ರೆ ಕಿವಿಗೆ ಹಾಕುವ ಕಿರು ಬೆಲ್ಲದಿಂದ. ಅದಕ್ಕೆ ಕಿರು ಬೆರಳಿನಲ್ಲಿ ಪರ್ವತ ಎತ್ತಲಿಕ್ಕೆ ಆಗ್ತದಯ್ಯ. ಎರಡು ಕೈಯಿಂದ ಆದ್ರೂ ಅಷ್ಟೇ ತ್ರಾಣ ಅಂತ ಹೇಳುವ. ಕಿರು ಬೆರಳು ಇದು ನಾನು ಹೇಳಬೇಕು ಆದದ್ದೇನು. ಇನ್ನೂ ಒಂದು ನೋಡಿ, ಅವರು ಸಿಕ್ಕಿ ಬೀಳುವುದು ಕಥೆ ಹೇಳಿದವರು. ಈಗ ಮಳೆ ಬಂದದ್ದು, ಮಳೆ ಬರುವಾಗ ಗೋವುಗಳನ್ನು ಗೋಪಾಲರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಪರ್ವತ ಎತ್ತಿದ್ದನು. ಹೌದಯ್ಯ, ಪರ್ವತ ಎತ್ತುದು ಅಂತ ಹೇಳಿ ಪರ್ವತವನ್ನು ಅರ್ಧದಿಂದ ತುಂಡು ಮಾಡಿ ಎತ್ತುದು. ಈಗ ತಳದಿಂದ ಎತ್ತಬೇಡ. ಪರ್ವತದ ತಳ ನೆಲದ ಮೇಲಿರುವುದ, ಕೆಳಗಿರುವುದಿಲ್ಲ. ನೆಲದ ಕೆಳಗಿರುವ ಪರ್ವತವನ್ನು ಎತ್ತಿದ್ರೆ ಅಲ್ಲಿ ದೊಡ್ಡ ಹೊಂಡ ಆಗುದಿಲ್ಲ. ಮಳೆ ಬರುವ ನೀರಲ್ಲಿ ಅಲ್ಲಿಗೆ ಬರಬೇಕು. ನೆಲದಲ್ಲೇ ನಿಲ್ಲಿಕ್ಕಾಗುದಿಲ್ಲ, ಮುಳುಗಿ ಹೋಗ್ತಾರೆ ಯಾದವರು ಅಂತ ಆದ್ರೆ ಮತ್ತೆ ಈ ಹೊಂಡದಲ್ಲಿ ನಿಂತರೆ ಅವರು ಮುಳುಗದೇ ಇದ್ದಾರೆ. ಅವರಿಗೆ ತಗ್ಗಿದ್ದಲ್ಲಿಗೆ ನೀರು ಬರುವುದು ಹೌದಾ. ನಾನು ಹೇಳ ಗೋವರ್ಧನ ಪರ್ವತದ ಕಥೆ ನನ್ನ ಹತ್ರ ಹೇಳಿ. ಮಳೆ ಬರುವಾಗ ನಿಲ್ಲಿಗೆ ಜಾಗ ಇಲ್ಲದೆ ಎಲ್ಲರನ್ನು ಕಟ್ಟಿಕೊಂಡು ಗುಡ್ಡ ಕೋಡಿದ. ಗುಡ್ಡ ಕೋಡಿ ಗುಡ್ಡದ ತುದಿಯಲ್ಲಿ ತಲುಪಲಿಕ್ಕೆ ಆಗುವಾಗ ಒಂದು ಗುಹೆ ಸಿಕ್ಕಿ ಸ್ವಲ್ಪ ಆ ಗುಹೆಯೊಳಗೆಲ್ಲ ಇವರನ್ನು ನಿಲ್ಲಿಕ್ಕೆ ಹೇಳಿ. ನೀರು ಬರುವುದಿಲ್ಲ ಪರ್ವತದ ಮಧ್ಯಕ್ಕೆ. ನಿಲ್ಲಿಗೆ ಹೇಳಿ ಬೆರಳನ್ನು ಹೀಗೆ ಬೆಲ್ಲಗೆ ಮೇಲ್ಭಾಗಕ್ಕೆ ಹೀಗೆ ಇಟ್ಕೊಂಡು ಈ ದನ ಕಾಯುವ ಹುಡುಗರಲ್ವ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಪರ್ವತ ಎತ್ತುವುದಂತ. ಪರ್ವತ ಎತ್ತುವುದರಿಂದ ಇಲ್ಲಿ ಮೊದಲು ಅದಕ್ಕಿಂತ ಮೊದಲೇ ಏನಾದರೂ ಮಾಡಲಿ, ಹಾಳಾಗಿ ಹೋಗ್ಲಿಕ್ಕೆ ಮಾತನಾಡಿ ಪ್ರಯೋಜನ ಇಲ್ಲ. ಒಂದು ಸುಮ್ಮನೆ ಮೈಗೆ ಯಾರದು ಅದು ದಾರಿ ನಮ್ಮ ಮನೆ ಕಡೆ ಬರುವುದ ಹೋಗುದು. ಅಶ್ವತ್ಥ ಕಟ್ಟಿಗೆ ನಾಗ ಪ್ರತಿಷ್ಠೆ ಆದ ಹಾಗುಂಟಪ್ಪ. ಇಲ್ಲಿ ನಾಗ ಪ್ರತಿಷ್ಠೆ ಆದ್ರೆ ಪಂಚಮಿ ದಿವಸ ಬಂದು ಅಭಿಷೇಕ ಮಾಡುವುದು. ಅದು ಹೋಗುವಲ್ಲಿಗೆ ಹೋಗೋಣ, ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಮರ್ಯಾದೆ ಹೆಸರು ಮುಖ ನೋಡಿ ಮಾತನಾಡ್ಲಿಕ್ಕೆ ನಮಗೆ ಸಂಬಂಧ ಅಲ್ಲ, ಹೇಳಲಿಕ್ಕಿಲ್ಲ ಈ ಸಂಬಂಧ. ಮತ್ತೆ ಈ ಸಂಬಂಧ ಎಲ್ಲ ನಮ್ಮ ಪ್ರಯೋಜನಕ್ಕಲ್ವ ಅಯ್ಯ. ಒಂದು ಸ್ವಲ್ಪ ಮರ್ಯಾದೆ ಹೆಸರಾದ್ರೆ ಸಂಬಂಧ ಬೇಕು ಅಂತೂ ಇಲ್ಲ, ಹೀಗೆ ಬರ್ತದೆ ಸಂಬಂಧ. ಸ್ವಲ್ಪ ಮರ್ಯಾದೆ ಕೆಟ್ಟವರಾದ್ರೂ ನೇರ ಬರುವುದಾದ್ರೂ ತಪ್ಪಿ ಹೋಗ್ತದೆ. ಇದು ಜನ ಗೊತ್ತಿಲ್ಲ ನಿಮಗೆ. ಇದು ನಮ್ಮ ಚಂದ್ರಾವಳಿಯ ಆದ್ರೆ ನಾವೀಗ ಅತ್ತಿಗೆ ಅಂತ ಕರೆಯುವುದೇ ಅತ್ಲಾಗಿ ಬಿಟ್ಟಿದ್ದೇವೆ. ನಾನೀಗ ಹೇಳಿದ ಹುಡುಗನೊಟ್ಟಿಗೆ ಸುಮ್ಮನೆ ಆಗುದಲ್ಲ ಅದು ಮಾತಾಡಿ. ಮರ್ಯಾದೆ ಇದ್ದವರು ಮಾತಾಡ್ಲಿಕ್ಕೆ ಅಲ್ಲ. ಮನೆ ಬಾಗಿಲಿಗೆ ಬಂದಿದ್ದೇವೆ, ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ಮನೆಯಲ್ಲಿ. ಈಗ ಮಾತಾಡದಿದ್ರೆ ಅದು ಸಮಸ್ಯೆ. ಹೌದು, ಇಲ್ಲಿಯನಿದ್ರೆ ಅದು ಕಷ್ಟ. ದಾರಿ ಹೋಗುವವರು ಯಾರಾದ್ರೂ ಕಂಡ್ರೆ ಅಲ್ವ. ನನಗೆ ಮಾತ್ರ ಅಲ್ಲ, ಕಂದಗೋಪನಿಗೂ ಪ್ರಾರಂಭ ಆಗಿದೆ ಅಲ್ವ. ನಾವಂಜು ಬೇಕಲ್ಲ ಅಯ್ಯ. ಬಿಳಿ ಬಟ್ಟೆ ಉಟ್ಟವನಿಗೆಲ್ಲೋ ಕೆಸರಿನ ಹೆದರಿಕಿರುವುದು, ಕಪ್ಪು ಬಟ್ಟೆಯವನಿಗೆಲ್ಲ ಅಮ್ಮ ಓ ಅಮ್ಮ ಓ ಅಮ್ಮ. ಯಾರು ಮಗ ಅಂದ್ರೆ ಅಮ್ಮ ಅಂತ ಕರೆಯುವ ಗೊತ್ತಾಗುದಿಲ್ಲ ನಾನು ಅಂತ. ನಾನು ಮಗ ಅಂತಕ್ಕಲ್ಲ ಅಮ್ಮ ಅಂತ ಕರೆಯುವುದಲ್ಲ. ಇದ್ರೆ ಓ ಅಮ್ಮ
ಅಪ್ಪ ನನಗೆ ಹೇಗೆ ಹುಟ್ಟಿ ಸತ್ತಯ ಮಗಗೆ. ನಿನಗಂತೂ ಜೀವಮಾನ ಇಡೀ ನಿತ್ಯ ಸಂತಾನ ಇಲ್ಲ. ನಿತ್ಯ ಬರೋದು ನಿತ್ಯ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಯಾವಾಗ ಎದ್ರು ಅಮ್ಯಾ 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 ಹತ್ತಿಯಲ್ಲಿ ಎಮ್ಮೆ ಕೂಗಿದಾಗೆ. ಇದು ನಿನಗೆ ಈ ಹೆಜ್ಜೆ ಹೇಳಿಕೊಟ್ಟದ್ದು ಯಾರು? ಈ ಹೆಜ್ಜೆ ಹೇಳಿಕೊಟ್ಟದ್ದು ಯಾರು? ಬಟ್ಲೆ ಚಂದ ನಿನಗೆ ಯಾಕೆ? ಅಲ್ಲ, ಈ ಅರ್ಧಾಸನದಲ್ಲಿ ಹೀಗೆ ನಿಲ್ಬೇಕು ಸರ್ ಅಂತ ಹೇಳಿದ್ದಾರೆ. ಕೆಲವರು ಹೇಳ್ತಾ ಜಾ ಬರೆದಾಗೆ ಉಂಟು ಅಂತ. ಹೌದು, ಅಲ್ಲದು ಹೀಗೆ ಆಗುದು ಹೇಗಮ್ಮ ಅದು? ಪಾಪಿ ಮಗನೇ, ಪ್ರಾಯ ಆಗಲಿ ಮಗ, ನಿನಗೂ ಗೊತ್ತಾದೀತು. ಅಷ್ಟು ಕೋಪ ಯಾಕೆ ನನ್ನ ಹತ್ರ? ಕೋಪ ಅಲ್ಲ ಮಗ, ಮತ್ತೆ ಉಸಿರಿಗ ಆಟ ಇಳಿಗೆ ಪ್ರಾಣ ಸಂಕಟ. ಉಸಿರು ತಗೊಳ್ಳುವುದಾ? ಕೆಮ್ಮು ತಮ್ಮು ಚಾಪೆಯಲ್ಲಿ ಈಗ ತಲೆ ಹಟ್ಟ ಇದ್ದದ್ದು ಅಷ್ಟೇ. ಪ್ರಾರಂಭ ಆಯ್ತಿನ ಎಮ್ಮೆ ರಾಗ. ಅಲ್ಲದಿದ್ರೆ ಏನಮ್ಮ ಇದು? ನೀನು ಉಸಿರು ತೆಗೆಯುವುದಾ ಅಲ್ಲ ಇದೆಲ್ಲಿ ಅದು ಶ್ರಾವಣ ಮಾಸದ ಮಳೆ ಅಂತ ನನಗೆ ಗೊತ್ತಾಗುದಿಲ್ಲ. ಪ್ರಾಯ ಆಗಲಿ ಮಗ, ನಿನಗೆ ಗೊತ್ತಾದಿತ್ತು ಮುದುಕರ ಸಂಕಟ ಏನು ಅಂತ. ಅಮ್ಮ, ನಿನಗೆ ತೊಂದರೆ ಮಾಡಬೇಕು ಅಂತ ಕರೆದದ್ದಲ್ಲ, ಹಾ ನಮಗೆ ತೊಂದರೆ ಬೇಡ ಅಂತ ಕರೆದದ್ದು. ಈಗ ಇದು ಎಂತದ ಆ ಕಡೆ ನೋಡಿ. ಏನಾದ್ರೂ ಕೊಟ್ಟು ಕಳಿಸಲಿಕ್ಕಾಗಲಿಕ್ಕಿಲ್ಲ. ಎಂತದ್ದು ಕೊಟ್ಟು ಕಳಿಸುವುದು? ಭಿಕ್ಷುಕರಲ್ವಾ? ಎಂತದ್ದು ಅಷ್ಟಮಿ ದಿವಸದ ವೇಷದಲ್ಲಿ ಇದೆಯಾ? ನೋಡಿ ಯಾರು ಅಂತ. ಯಾರ? ಅವಳೆ. ಕಣ್ಣು ಸರಿ ಕಾಣುದಿಲ್ಲ ಮಗ. ನೀವೇ ನೋಡಿ. ಅದು ಮರ್ಯಾದೆಸ್ತರು ಮಾತಾಡೋದು. ನಮ್ಮ ಮನೆ ಬಾಗಿಲು ಈಗ ಬಂದದ್ದು. ಅತ್ತೆ ನಾನತ್ತೆ ಇದ್ಯಾರು? ನಾನತ್ತೆ ಏನವ್ವ ರಾಧೆ ಬಂದೆಯ ಮನೆಗೆ, ಬಂದೆಯ ಮನೆಗೆ. ಕ್ಷೇಮವೇ ನಿನ್ನಯ ಜನನಿಗೆ ಬೇಳು, ಕ್ಷೇಮವೇ ನಿನ್ನಯ ಜನನಿಗೆ, ಜನನಿಗೆ ಜನನಿಗೆ ಬೇಳು. ಪ್ರೇಮ ಓಮ್ಮ ಓಮ್ಮ ಹೋಮ ಅಲ್ಲ ಗಣೋಮ ಅಲ್ಲಮ್ಮ, ಒಮ್ಮೆಗೆ ನನಗೆ ಎದೆ ಹೊಡೆತವೇ ನಿಂತಾಗಾಯ್ತು. ನನಗೆ ಬರ್ತದೆ ಮಗ ಈಗ. ಮತ್ತೆ ಇಲ್ಲಿಗೆ ಈಗ ಎಂತದ್ದು ಮಧ್ಯರಾತ್ರಿ ಇದು
ಅಯ್ಯೋ ಮತ್ತೆ ಅದಕ್ಕೆಲ್ಲ ನೀನು ಮತ್ತೆ ಎಲ್ಲ ಮುಗಿಸಿ ಅಲ್ವಾ ಇಲ್ಲಿಗೆ ಬರುದು? ಹೇಳಲಿಕ್ಕಾಗುದಿಲ್ಲ. ಕೂತ್ಕೊಳ್ಳಿ ಪ್ರಸಂಗಿ. ಏನು ಉಲ್ಲಾಸ ಅತ್ತೆ. ನಿಮಗೆ ಕುಣಿಬೇಕು ಅಂತ ಮನಸ್ಸುಂಟು, ಶರೀರ ಕೇಳುವುದಿಲ್ಲ. ಏನ್ ಮಾಡುದು ಹೇಳಿ? ಹಳೇ ನೆನಪು ಮಗ. ಗೊತ್ತಾಯ್ತು. ಅಮ್ಮ ನೀನು ಕುಣಿಯುವುದೇ ಬೇಡ, ನಿನ್ನದೆಲ್ಲ ಹಳೇ ಕಾಲದ್ದಲ್ವಾ? ನಿಂಗೆ ಗೊತ್ತಿಲ್ಲ, ನೀನು ಕೈಕಾಲ ಆಚೆಗೆ ಮಾಡಿದ್ರೆ ಸಾಕಾಗ್ತದೆ. ನನ್ನ ಯೌವನ ಪ್ರಾಯದಲ್ಲಿ ಇವಳ ಅಪ್ಪ ತಾಳ ಹಾಕಿದ್ರು. ಹೌದಾ ಅತ್ತೆ? ಎಂತಹ ಪೆಟ್ಟು. ಅದು ಗೊತ್ತಾಯ್ತು, ಕುಣಿಯುವಾಗಲೇ ಕುಣಿಯುವುದು ನಾನು. ಗೊತ್ತಾಯ್ತು ನಮ್ಗೆ. ಹಳೆ ನೆನಪು. ತಾಳ ಗಟ್ಟಿ ಅಪ್ಪಂದು. ಅದಿರ್ಲಿ. ಅಷ್ಟಲ್ಲಂದ್ರೆ ಮತ್ತೆ ಇಂಥ ಮಗ ಹುಟ್ಟುತ್ತಾನೆ. ಇದು ಅಲ್ಲ ಅಮ್ಮ, ನಿನ್ನ ಹತ್ರ ನಾನು 1000 ಸಲ ಹೇಳಿದ್ದೇನೆ, ನಿನ್ನ ವಯಸ್ಸಾಗಿದೆ ಈಗ, ದೇಹ ಮೊದಲನ ಹಾಗಿಲ್ಲ, ಇದೆಲ್ಲ ಹಳೆ ಅಳತೆ, ಅದನ್ನೆಲ್ಲ ಯಾಕೆ ಕಟ್ಟಿಕೊಂಡು ಬಂದು ಈಗ ನಿನ್ನ ತಲೆಗೆ ಆಗುದಿಲ್ಲ ಅದು. ಮತ್ತೆ ಉಂಟು ಗೊತ್ತಾಗುದು ಹೇಗೆ ಮಗ? ಕೂತ್ಕೊಳ್ಳಿ. ಮತ್ತೆ ಯಾವಾಗ ಹಾಕ್ಕೊಳ್ಬತ್ತೆ? ನೀನು ಮಾತಾಡಬೇಡ, ಹೋಗು. ಆಯ್ತು. ನನಗೆ ಕೋಪ ನನಗೆ. ಯಾಕಂದ್ರೆ ನೀವು ಸಾವರಿಸಿಕೊಳ್ಳಿ. ಹಾ ಅಮ್ಮ, ಸಾವರಸಿ. ಯಾಕೆ ಹೆಣ್ಮರ್ಲಿಕ್ಕೆ ಬರ್ತೇನೆ ನೀನು? ಅಲ್ಲ ಹಾಗಲ್ಲ, ನೀನು ಸತ್ರು ಅಲ್ಲ ಹಾಗಲ್ಲ, ಸಾಯುವುದಾದ್ರೂ ನನ್ನ ಹತ್ರ ನೀನು ಮಧ್ಯಕ್ಕೆ ಬಾಯಿ ಹಾಕಬೇಡ ಮಾರಾಯ. ಅಲ್ಲ ಹಾಗಲ್ಲ, ನೀನು ಸಾಯುವುದಾದ್ರೂ ನನ್ನ ಹತ್ರ ಹೇಳಿ ಸಾಯ್ಬೇಡ. ಹೌದು, ಹೇಳುವವರೆಲ್ಲ ಸತ್ತೇ ಸಾಯ್ತಾರೆ. ಹಾಗಲ್ಲ ಮಗ, ನನ್ನ ಹತ್ರ ಹೇಳೋದು ನೀನು ಏನು ಮಾಡ್ಲಿಲ್ಲ ಇಷ್ಟು. ಯಾಕೆ ಮಾತಾಡುದಿಲ್ಲ ಅಂತ ಹೇಳಿದ್ದಿ? ಯಾಕತ್ತೆ? ನೆನಪುಂಟ ನಿನಗೆ? ಯಾವ್ದತ್ತೆ? ನಾವೆಲ್ಲ ಜೀವಂತ ಇದ್ದೇವೆ ಎಂಬುದು ಗೊತ್ತುಂಟ ಮಗ ನಿನಗೆ? ಕಣ್ಣಾರೆ ನೋಡ್ತಾ ಇದ್ದೀನಲ್ವ. ಯಾವಾಗ ನೋಡುವುದು? ಈಗ. ಎಷ್ಟು ಸಮಯ ಆಯ್ತು? ಬಹಳ ಕಾಲ ಆಯ್ತು. ಎಷ್ಟು ಸಮಯ ಆಯ್ತು ಮಗ? ನಿನ್ನೊಮ್ಮೆ ನೋಡ್ಬೇಕು, ನಿನ್ನಲ್ಲಿ ಮಾತಾಡ್ಬೇಕು, ನಿನ್ನ ಬಾಯಿಗೆ ನಾಲ್ಕು ತುತ್ತು ಕೊಡ್ಬೇಕು. ಹೌದಾ? ಎಷ್ಟು ದಿನದಿಂದ ಆಸೆ ಮಾಡ್ತಾ ಇದ್ದೆ ಮಗ. ಅಮ್ಮ, ಮೊನ್ನೆ ನೀನು ಇವಳದ್ದೇ ಸುದ್ದಿ ಹೇಳ್ತಾ ಇದ್ದದ್ದು. ಮತ್ತೆ ಯಾರದ್ದ? ಅವಳ ಬಾಯಿಗೆ 4 ಕಾಳು ಹಾಕ್ಲಿಕ್ಕೆ ಇನ್ನು ಯಾವಾಗ ಸಮಯ ಸಿಗ್ತದೆ? ಅತ್ತೆ ನೋಡಿ ಅತ್ತೆ, ಮೊದಲು ನನ್ನ ಬಾಯಿಗೆ 4 ಹಾಕು. ಕಾಳು ಅದು ಬೇರೆ ಇದು ಬೇರೆ. ಅನ್ನ ಅನ್ನ ಅದೇ ಅನ್ನ ಅನ್ನ ಅದೇ ಕಾಳನ್ನೇ ಬೇಯಿಸಲು ಅನ್ನ ಆಗುದು. ದರಿದ್ರ ಸಂತಾನ ನಿಮ್ಮದ್ದೇ ಅಲ್ವತ್ತೆ? ಅದ್ರೊಳ್ಳೆವ ಅದಲ್ಲ ಮಗ. ನಿನ್ನನ್ನು ಕಾಣಬೇಕು ಅಂತ ಮನಸ್ಸಿತ್ತು ಮಗ, ಬರ್ಲಿಕ್ಕೆ ಆಗ್ತದಾ? ಏನತ್ತೆ? ಕೈ ಕಾಲು ನಾನು ಹೇಳಿದ್ರೆ ಕೇಳುದಿಲ್ಲ ಮಗ. ಒಂದು ಕಾಲು ಬಡಗಿಗೆ, ಮತ್ತೊಂದು ಕಾಲು ತೆಂಕಿಗೆ. ನಡೀಲಿಕ್ಕೆ ಆಗುದಿಲ್ಲ. ವಯಸ್ಸಿಗೆ ತೆಂಕು ಬಡಗು 2 ಉಂಟಲ್ಲ, ಅದು ತೆಂಬಡಗಿದು. ಹಾಗಲ್ಲಪ್ಪ, ಕೇಳುವುದಿಲ್ಲ ಕೈ ಕಾಲು. ಹಾಗೆ. ಮತ್ತೆ ಮೊನ್ನೆಯಿಂದ ನುಂಗುತ್ತಾ ಇದ್ದಾನೆ ಇಷ್ಟಿಷ್ಟುದ್ದದ್ದು. ಯಾವ್ದತ್ತೆ? ಉದ್ದದ್ದು ಗುಣ ಆಗ್ಲಿಕ್ಕೆ ಏನು ಗುಣ ಆಗುದಿಲ್ಲ ಮಗ. ಇದು ಹೇಗಿದ್ದಿ ಮಗ? ಕ್ಷೇಮ ಅತ್ತೆ. ಹಬ್ಬ ಆವತ್ತು ನೀನು ನಾನು ನೋಡೋದು ಇಷ್ಟು ಉದ್ದ ಇದ್ದಿ ಮಗ. ನೀನು ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ, ಈಗ ಅಷ್ಟು ಉದ್ದ ಆಗಿದ್ದೆ. ಬಾಳೆಯ ಗಿಡ ಬೆಳೆದ ಹಾಗೆ. ಆರೋಗ್ಯ ಹೇಗುಂಟು ಮಗ? ಕ್ಷೇಮ ಅತ್ತೆ. ನಾನು ಪ್ರಜೆಗಳೆಲ್ಲ ಹೇಗಿದ್ದಾರ ಮಗ? ಎಲ್ಲರೂ ಕ್ಷೇಮ. ಹೌದಾ? ಅದಿರ್ಲಿ, ನಿನ್ನ ಅಪ್ಪ ನಾನು ಅವಳಪ್ಪ ನೀವು ಅಪ್ಪ ಹೇಗಿದ್ದಾರ ಮಗ? ಅವರು ಕ್ಷೇಮ. ನಿಮ್ಮ ಸುದ್ದಿಯೇ ಮಾತಾಡುದು ಯಾವಾಗಲೂ. ಹೋಗ ಕಳ್ಳಿ ನೋಡ, ಅದು ಬಾಂಧವ್ಯ ಅಂದ್ರೆ. ಅವಳ ಅಪ್ಪ ಎಂತ ವ್ಯಕ್ತಿ. ನಾನು ಅಲ್ಲಿಗೆ ಹೋದರೆ ಉಂಟಲ್ಲ, 1-2 ತಿಂಗಳು ನನ್ನ ಬರ್ಲಿಕ್ಕೆ ಬಿಡ್ಲಿಕ್ಕೆ. 2 ತಿಂಗಳಾಗಿಯೇ ಬರೋದು ಹೋದ್ರೆ. ಅಷ್ಟು ನಮ್ಮೊಳಗೆ ಇದು ಯಾವ್ದತ್ತೆ? ಬಾಂಧವ್ಯ, ಬಾಂಧವ್ಯ, ಪ್ರೀತಿ. ಹಾಗೆ ಅವರು ಇಲ್ಲಿಗೆ ಬಂದ್ರು. ಹಾಗೆ ನಾನು ಅವರ ಕೈ ಬಿಡಲಿಕ್ಕೆ ಇಲ್ಲ. ನಿಮ್ಮ ಹಿಂದೆ ನನ್ನ ಹಿಂದೆ ಬರುದು. ಹೌದಪ್ಪ ಅಂತ ನಾವು ಹೋಗುದು ಬರುದು ಬಿಟ್ಟು ಕೆಲವು ಸಮಯ ಆಯ್ತು ಮಗ. ಈ ಬಾಂಧವ್ಯ ಅಂದ್ರೆ ಒಂದು ಹೆಣ್ಣು ಕೊಟ್ಟಾಗಲ್ಲ ಅಲ್ಲಿಗೆ ತುಂಡರಿಸಿದಲ್ಲ ಮಗ. ಹೋಗಿ ಬಂದು ಇರ್ಬೇಕು. ಹೋಗುತ್ತಾ ಬರ್ತಾ ಇರ್ಬೇಕು. ಈಗಲಾದ್ರೂ ನೆನಪಾಯ್ತಲ್ಲ ಮಗ, ಸಂತೋಷ ಆಯ್ತು. ಅದೆಲ್ಲ ಹೌದತ್ತೆ. ನಾನು ಬಂದು ಇಷ್ಟು ಹೊತ್ತಾಯ್ತು. ಅವಳಲ್ಲಿ ಚಂದ್ರ. ಯಾರು? ಚಂದ್ರ. ಚಂದ್ರು. ಚಂದ್ರಾವಳಿ ಹಾಗಿದ್ದಾಳೆ. ಕರೀರತ್ತವಳು. ಅವಳಿಗೆ ಅರ್ಧ ಗಳಿಗೆ ಸುಮ್ಮನೆ ಕೂತುಕೊಳ್ಳುವ ಅಭ್ಯಾಸವೇ ಇಲ್ಲ. ಕೆಲಸ ಮಾಡಿ ಏನಾದ್ರೂ ಒಂದು ಕೆಲಸ ಬೇಡ ಅಂದ್ರೆ ಕೇಳುವುದಿಲ್ಲ ಮಗ. ಅವಳ ಶರೀರ ನೋಡುವ ಗೊತ್ತಾಗುದಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಶರೀರ ಕಾಣುದಿಲ್ಲ. ಹೇಳುದು ಅತ್ತೆ ನೀವು ಅದು ಮಾಡಬೇಡಿ, ಅತ್ತೆ ನೀವು ಇದು ಮಾಡಬೇಡಿ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾನಿದ್ದೇನೆ ಅಂತ ಒಂದು ಸ್ವಭಾವದವಳು. ಕಾಣ್ಬೇಕು. ಅಮ್ಮ, ಮತ್ತೆ ಮೊನ್ನೆ ಹೇಳಿದೆ ಚಂದ್ರಾವಳಿ ಈಗ ಎಂತ ಕೆಲಸವೂ ಮಾಡೋದಿಲ್ಲ ಅಂತ. ಯಾರು ಹೇಳಿದ್ದು? ನೀನು ವಿಮರ್ಶೆ ಮಾಡಬಾರ್ದು, ಗೊತ್ತಾಯ್ತಾ? ಇದು ಓ ಇವಳೇ ಅತ್ತೆ, ಎಲ್ಲಿದೆ ಮಗ? ಒಳಗೆ ಕೆಲಸ ಮಾಡ್ತಿದ್ದೇನಂತೆ. ನಿನ್ನ ಕೆಲಸ ಒಮ್ಮೆ ಸುಮ್ಮನೆ ಕೂತ್ಕೊಳ್ಳುತ್ತೇನೆ ನೀನು. ಇಷ್ಟೊತ್ತಿಗೂ ಕೆಲಸ ಅಂತ
ಇಲ್ಲಿ ಬಾ ಒಮ್ಮೆ. ಏನಂತೆ? ಮಗು ಕರ್ತವ್ಯ ಯಾಕೆ ಗೊತ್ತಾ? ಯಾಕೆ? ನೆಂಟರು ಬಂದಿದ್ದಾರ ಮಗ. ನೆಂಟರು ಬಂದಿದ್ದಾರ? ಹಾ. ಯಾರತ್ತೆ? ಯಾರ್ಯಾರಲ್ಲ ಮತ್ತೆ ನಿನಗೆ ಮುಖ ನೋಡಿದ್ರೆ ಗೊತ್ತಾದಿತ್ತು. ಹೌದು. ಬಾ ಎಲ್ಲಿ? ಅಲ್ಲಿ ಅಲ್ಲ ಇಲ್ಲಿ ನೋಡು. ನಾಗವೇಣಿಯು ಬಂದು ಅಕ್ಕನ ಪದಕ್ಕೆ ಸಂಗಡ ಕಾಣಿರು ಜನ ವೃಂದವನು ಸಂಗಡ ಕಾಣಿರು ಜನ ವೃಂದವನು ಅಂಗನೆಯೊಬ್ಬನೇ ಬರುವುದಿಯ ನೀನು ನಾಗವೇಣಿಯು ಬಂದು ಅಕ್ಕನ ಕಣ್ಣು ಬೇಗ ನುಡಿ ರಂಗನು ಬರಲಿದನು ಅಯ್ಯೋ ಅಕ್ಕ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಅಯ್ಯೋ, ಏನೇ? ನಿನ್ನನ್ನು ನೋಡದೆ ಎಷ್ಟು ದಿವಸಗಳಾಯ್ತು ಅಕ್ಕ. ಎಂತದಮ್ಮ ಇದು? ಒಳಗಿಂದ ಬಂದದ್ದು ಮಗ. ಸ್ವಲ್ಪ ಕಾಲ ಆಯ್ತು ಮಾತ್ರ ಬಂದದ್ದು. ಅಮ್ಮ, ಒಂದು ಸತ್ಯ ನನಗೆ ಗೊತ್ತಾಯ್ತು. ಏನು ಮಗ? ನಮ್ಮ ಅಪ್ಪಯ್ಯ ಮನೆ ಬಿಟ್ಟು ಘಟ್ಟಕ್ಕೆ ಹೋದದ್ದು ಯಾಕೆ? ಯಾಕೆ? ಮತ್ತೆ ಹೀಗೆ ಅಪ್ಪಿಕೊಂಡ್ರೆ ಯಾವ ಅಪ್ಪ ಅದು ನಿಂತಾನೆ? ನೋಡು, ಇನ್ನೊಮ್ಮೆ ನೋಡುವ. ಅಕ್ಕ ಮಗ 4 ದಿನ ಬದುಕಬೇಕು ಅಂತ ಆಸೆ ಉಂಟು ಮಗ. ಅಕ್ಕ, ಏನೇ ಬಂದೇನಿ? ಹೌದು, ಸಂತೋಷವಾಗುತ್ತಾ ಇದೆ ಅಕ್ಕ, ಸಂತೋಷವಾಗುತ್ತಾ ಇದೆ. ಯಾವಾಗಲೂ ಬರುವಾಗ ನೀವು ಒಬ್ಬಳೇ ಬರುವವಳಲ್ಲ. ಇಲ್ಲ, ಹಿಂದೆ ಆಚೆ ಈಚೆ ಹಿಂದೆ ಮುಂದೆ ಸಖಿ ವ್ರಾತವನ್ನೆಲ್ಲ ಸೇರಿಸಿಕೊಂಡೇ ಬರುವವಳು. ಹೌದದು, ಮೆರವಣಿಗೆ ಹೋಗುದು. ನೋಡಿ ಅತ್ತೆ, ಹೌದಾ ಮಗ? ನಿನಗೇನು ಅಲ್ಲಿ ಕೆಲಸ? ಏನಿಲ್ಲ, ಏನು ಮಾತಾಡ್ತಾರೆ ನೋಡುವ. ಒಂದು ಕೈ ಬಾಯಿಗೆ, ಮತ್ತೊಂದು ಕೈ ಎಲ್ಲಿಗೆ ಬೇಕಾದ್ರೂ ಇಟ್ಟುಕೋ. ಇವತ್ತು ಒಬ್ಬಳೇ ಬಂದಿದ್ದಿ. ಹೌದೇ ಅಕ್ಕ? ಏನೇ? ನಾ ಕಳುಹಿಸಿದ ಬ್ರಾಹ್ಮಣರು ಬಂದ್ರ? ಬ್ರಾಹ್ಮಣರು ಹೇಳಿಯೇ ಬಂದದ್ದು ನಾನು. ಬ್ರಾಹ್ಮಣರು ಬಂದು ಹೇಳಿದಾಗಲೇ ನೀ ಹೊರಟು ಬಂದದ್ದ? ಹೌದೇ ಹೌದೇ. ಹೌದಾ, ನಾನೇ ಕಳುಹಿಸಿಕೊಟ್ಟದ್ದಕ್ಕ. ನೀನೇ ಕಳುಹಿಸಿ? ಹೌದು ಹೌದು. ಓ ಮುಂದೆ ಬಾ. ಹೇಳು ಎಂತದ? ಯಾರದು ಮರ್ಯಾದೆಗೆಟ್ಟ ಬ್ರಾಹ್ಮಣ? ಹ? ಯಾರು ಮರ್ಯಾದೆಗೆಟ್ಟ? ಯಾರ ಮೇಲೆ ಬೇಕಾದ್ರೂ ದಬ್ಬಾಳಿಕೆ ಮಾಡು ಮಗ. ಬ್ರಾಹ್ಮಣನ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತಲ್ಲ, ನನ್ನ 5 ಬೆರಳು ದಿನ ಮುಸುಳಲ್ಲಿ ಇದ್ದಿತ್ತು. ಮತ್ತೆಂತದ್ದು ಬ್ರಾಹ್ಮಣರ ಸಂಘ ಎಂತದ್ದು? ಬ್ರಾಹ್ಮಣರನ್ನು ಕಂಡದ್ದಂತೆ, ಬ್ರಾಹ್ಮಣರನ್ನು ಮಾತಾಡಿದಂತೆ, ಬ್ರಾಹ್ಮಣರ ಹತ್ರ ಕಳಿಸಿ. ಬ್ರಾಹ್ಮಣ ಅಂದ್ರೆ ಯಾರು? ಯಾರು? ಬ್ರಾಹ್ಮಣನು ಇದ್ದ ಕಾರಣ ನೀನು ಹುಟ್ಟಿದ್ದೆ, ಅದು ಗೊತ್ತುಂಟ ನಿನಗೆ? ಬ್ರಾಹ್ಮಣ ಮೊಮ್ಮ ದೇವತೆ. ಬ್ರಾಹ್ಮಣ ಮೊಮ್ಮ ದೇವತೆ, ಬ್ರಾಹ್ಮಣ ಮಮ ದೇವತೆ ಅಂತ ಒಂದು ಮಾತುಂಟು. ನೀನು ಹುಟ್ಟಲಿಕ್ಕೆ ಕಾರಣವೇ ಅವರು. ಮತ್ತೆ ಮಾತಾಡ್ತು. ಅಮ್ಮಮ್ಮ, ಒಂದು ಮಾತು ಕೇಳುವ. ನಾನು ಹುಟ್ಟಲಿಕ್ಕೆ ಬ್ರಾಹ್ಮಣರು ವಿಪ್ರರು ಅರ್ಥಕ್ಕೆ ನಿಲ್ಲಿಸಬೇಡಿ. ಅದೇ ಹೇಗದು ಬ್ರಾಹ್ಮಣರು? ನಾನು ನಿನ್ನದು ಇಷ್ಟು ಸಲ ಕೇಳಿದೆ, ಏನು? ನನ್ನ ಜನ್ಮಕ್ಕೆ ಕಾರಣ ಯಾರು, ಜನ್ಮಕ್ಕೆ ಕಾರಣ ನೀನು ಒಂದು ದಿವಸ ಆದ್ರೂ ಹೇಳಿದ್ಯಾ? ಈಗ ಏನಾಯ್ತು? ಈಗ ಬ್ರಾಹ್ಮಣರು ಯಾವ ಬ್ರಾಹ್ಮಣ? ಅಯ್ಯೋ ನನ್ನ ಪತಿವ್ರತೆ ಧರ್ಮದ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಮಗ. ನನಗಾದ್ರೆ ಅನುಮಾನವೇ ಇಲ್ಲ. ನಿನ್ನ ಜಾತಕ ಸರಿ ಇರಲಿಲ್ಲ. ಹಾ, ಹಾ, ಯಾರು? ನನ್ನದು. ಹುಟ್ಟಿದ ಗಳಿಗೆ ಒಳ್ಳೆದಿರಲಿಲ್ಲ. ನನ್ನದು. ನಿನ್ನದು. ಒಬ್ಬರು ಬ್ರಾಹ್ಮಣರು ಬಂದು ನಿನ್ನ ಜಾತಕ ಎಲ್ಲ ನೋಡಿ ಒಂದು ಪೂಜೆ ಎಲ್ಲ ಮಾಡಿದಾಗ ನೀನು ಇಷ್ಟು ಒಳ್ಳೆಯದು ಆಗ ಆಗ ಬ್ರಾಹ್ಮಣನ ಹೇಳಿದ್ದು. ಅಮ್ಮ, ನಾನು ಹುಟ್ಟಿದ ಮೇಲೆ ಜಾತಕ ನೋಡಿ. ಮತ್ತೆ ಮೊದಲ ಅಂತೆ ಹಾಗೆ ಒಟ್ಟು ಮಾತಾಡ.
ಅಕ್ಕ ಏನೇ ಹೇಗಿದ್ದೀಯೆ? ನಿನ್ನನ್ನು ಕಾಣಬೇಕು ಕಾಣಬೇಕೆನ್ನುವ ಹಾಗೆ ಮನ ಹಪಹಪಿಸುತ್ತಾ ಇತ್ತು. ಹಾಗಾಗಿ ಬಂದೆಯಲ್ಲ. ಹೇಗಿದ್ದಿ? ಮನೆಯಲ್ಲೆಲ್ಲ ಸೌಖ್ಯವಾ? ನೀನು ಹೋಗಕ್ಕ. ನಿನಗೊಂದು ತಂಗಿ ಇದ್ದಾಳೆ, ನನ್ನನ್ನು ನೋಡಬೇಕೆನ್ನುವ ಹಾಗೆ ಅನಿಸುವುದೇ ಇಲ್ಲವಲ್ಲ? ಇಲ್ಲಿ ತನಕ ಬಂದದ್ದು ಇಲ್ಲ. ಅವಕಾಶ ಕೂಡಿ ಬರಲಿಲ್ಲ. ನೋಡಿ ಆಯ್ತಲ್ಲ, ನಾನು ಆದಷ್ಟು ಆದಷ್ಟು ಬೇಗ ಹೋಗಿ. ಎಲ್ಲಿಗೆ ಹೋಗೋದು? ಒಂದು 6 ತಿಂಗಳಲ್ಲಿ ಇದ್ದು ಹೋಗಬೇಕು ನೀನು. 6 ತಿಂಗಳು ಇಲ್ಲವೇ? ನಾನು ಹೋಗ್ಬೇಕು. ತೆರಳಲು ಬೇಕಮ್ಮ ಸಂಜೆಗೆ ಮನೆಯ ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ ತ್ವರಿತದಿ ಬಂದೇನು ಬಹು ಜೊತೆಯೊಳಗೆ ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ ತ್ವರಿತದಿ ಬಂದೆನಾ ಬಹು ಜೊತೆಯೊಳಗೆ ನಿನ್ನನ್ನು ಕಾಣಬೇಕು ಎನ್ನುವಂತಹ ಆಸೆಯಿಂದ ಉಟ್ಟ ಸೀರೆಯಲ್ಲಿ ಓಡೋಡಿ ಬಂದವಳು. ಸರಿ, ಎಷ್ಟು ಪ್ರೀತಿ ಅಲ್ವಾ ನಿನಗೆ? ಹೌದೇ? ನೀನು ಆಗಲೇ ಒಂದು ಮಾತು ಹೇಳಿದೆಯಲ್ಲ, ಯಾವಾಗಲೂ ಒಬ್ಬಳೇ ಬರುವವಳಲ್ಲ. ನಾನು ಬರುವಾಗ ಹಾಗೆ ಸಖಿ ವ್ರಾತವನ್ನೆಲ್ಲ ಸೀರಿಸಿಕೊಂಡು ಒಟ್ಟಿಗೆ ಬರುವವಳು. ಇವತ್ತು ಒಬ್ಬಳೇ ಬಂದಿದ್ದು. ಕಾರಣ ಏನು? ಬ್ರಾಹ್ಮಣರು ಆಡಿದಂತಹ ಆ ಮಾತನ್ನು ಆಲಿಸಿದ ಆ ಕ್ಷಣವೇ ಓಡೋಡಿ ಬಂದದ್ದು. ಹೌದಾ? ನಿನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ. ಸರಿ, ಆದಷ್ಟು ಬೇಗ ನಾನು ಮನೆಯನ್ನು ಸೇರಿಕೊಳ್ಳಬೇಕು. ಯಾಕೆ ಹೇಳು? ಯಾಕೆ? ನನ್ನವರಲ್ಲಿ ಒಂದು ಮಾತು ನಾನು ಆಡಲಿಲ್ಲ, ಹೋಗಿ ಬರ್ತೇನೆ ಎನ್ನುವ ಹಾಗೆ. ವಿಚಾರ ಗೊತ್ತಾಯಿತು ಅಂತಾದರೆ ತುಂಬಾ ಸಿಟ್ಟುಕೊಳ್ಳುತ್ತಾರೆ. ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಬೇಕು. ಇನ್ನೊಮ್ಮೆ ನಾವೀರುವರ ಜೊತೆಯಾಗಿ ಇಲ್ಲಿಗೆ ಬರ್ತೇವೆ. ಅದಾಗ್ಲಿಕ್ಕಿಲ್ಲ. ಯಾಕೆ? ಅತ್ತೆ ನೋಡಿ ಅತ್ತೆ, ಏನ್ ಮಗ ಏನಂತೆ? ಈಗ ಬಂದದ್ದು. ಹೌದು. ಈಗಲೇ ಹೋಗಬೇಕು. 4 ದಿವಸ ಆದ್ರೆ ಇದ್ದು ಹೋಗಬಹುದಲ್ವಾ? ಯಾರಿಗೆ? ಅಕ್ಕ ಹೋಗ್ತಾಳಂತೆ. ಆಯ್ತಲ್ಲ, ನೋಡಿ ಮಾತಾಡಿ ಎಲ್ಲ ಆಯ್ತಲ್ಲ. ನೋಡಿ ಅತ್ತೆ, ಹೇಳಿದ್ಯಾ ನೀನು? ನಾ ಹೇಳಿದ್ದೆ ಅವಳಿಗೆ ಹೋಗಬೇಕಂತೆ. ಗೊತ್ತಾ? ಗಂಟನಲ್ಲಿ ಹೇಳದೆ ಬಂದದ್ದು. ಹೇಳಿ ಏನತ್ತೆ? ಮಗ ಹೇಳದೆ ಬರುವುದು ಇವತ್ತೇ ಪ್ರಥಮ ಅಲ್ಲ. ನೀನು ಬಂದದ್ದು ಹಗೆಗಳ ಮನೆಗೋ ಸಂಬಂಧಿಕರ ಮನೆಗೋ? ಹೇಳಿ ಹೇಳಿ. ಅಲ್ಲ ಅಂತ ಬಂದು ಗಳಿಗೆ ಆಗಲಿಲ್ಲ, ಹೋಗುತ್ತೇನೆ ಎಂತದು ಮಗ? ಕಾಣಬೇಕು ಅಂತ ಒಂದು ಆಸೆ ಇತ್ತು, ನೋಡಿ ಆಯಿತು. ಆದಷ್ಟು ಬೇಗ ಬೇಗ ಪುರವನ್ನು ಸೇರಿಕೊಳ್ಳಬೇಕು. ಈಗ 6 ತಿಂಗಳು ನಿಲ್ಲುವುದಕ್ಕೆ ನಿನಗೆ ಅವಕಾಶ ಇಲ್ಲ. ಆದ್ರೆ ಹೇಳಿ ಬರ್ಲಿಲ್ಲ ಅಂತ, ನನ್ನವರಲ್ಲಿ ಹೇಳಲಿಲ್ಲ ಅಂತ. ಹೆಚ್ಚು ದಿನ ಬೇಡ ಮಗ. ಇಲ್ಲಿ ಬಂದ ಮೇಲೆ ನಿನ್ನ ಜೊತೆ 4 ದಿನ ಇದ್ದು ಸುಖ ದುಃಖ ಎಲ್ಲ ಮಾತಾಡಿ ಸಂತೋಷದಲ್ಲಿ ಕಾಲ ಕಳಿಬೇಕು. ನನ್ನ ಮನಸ್ಸು ಕೂಡ ಹೇಳ್ತಾ ಉಂಟು ಮಗ. ನಿಮ್ಮ ಆಸೆ ಏನು ಒಳ್ಳೆಯದು, ಇನ್ನೊಮ್ಮೆ ಬರ್ತೇನಂತೆ. ಇಲ್ಲ ಮಗ, ಒತ್ತಾಯ ಮಾಡಬೇಡಿ ನೀವು. ಈಗ ಬಂದಾಯ್ತಲ್ಲ. ಯಾವುದು? ಯಾರ ಸಮಸ್ಯೆ ಯಾರಿಗೆ ಗೊತ್ತು? ಅವರು ಸುಮ್ಮನೆ ಕೂತು ಇಲ್ಲಿಗ ಬಂದಾಯ್ತಲ್ಲ. ಆಯ್ತಂತೆ. ಹೆಚ್ಚು ದಿನ ಬೇಡ ಮಗ. 1 ವಾರ ಆದ್ರೂ ಹೋಗ್ಬೋದ ಮಗ. 7 ದಿನ. ಅಲ್ಲ, ನನಗೆ ಆಶ್ಚರ್ಯ ಆಗುವುದು. ಏನ್ ಮಗ? ನೀವು ಇಷ್ಟು ಒತ್ತಾಯ ಮಾಡ್ತೀರಿ ನನಗೋಸ್ಕರ ಮಗ. ಆದೀತತೆ. ಮನೆಯಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ವಾ? ನಾನಿದ್ದ ಯಜಮಾಂತಿ ನಾನಲ್ಲ ಮಗ. ಮನೆ ಯಜಮಾನ್ ನೀವೆಷ್ಟಾದ್ರೂ ಹೆಣ್ಣು ಅತ್ತೆ, ಹೆಂಗಸರು. ನಾವು ಹೇಳಿದ್ರೆ ಸಾಕಾಗುತ್ತದ? ಮತ್ತೆ ಅವರು ನೋಡಿದ್ದು ಸುಮ್ಮನೆ ಕುಳಿತುಕೊಂಡದ್ದು. ಮನೆ ಯಜಮಾನ ಅಂತ ಇರುವುದು ಅವರಲ್ವಾ? ಒಂದು ಗಂಡಸು ಅವರು ಹೇಳಿದ್ರೆ ಅದು ಕೇಳಿ. ಅವ್ರ ಯಜಮಾನ ಆಗುದಿಲ್ಲ ಮಗ. ಯಾಕೆ? ನಾನು ಯಜಮಾಂದಿ. ನಾನು ಯಜಮಾಂದಿ ಯಜಮಾನ ಆದವ ನನಗೇನಾಗ್ತಾನೆ? ಹಾಗಲ್ಲ, ಇಲ್ಲಿ ಗಂಡು ಅಂತ ಇರುವುದು ಅವರು ಮಾತ್ರ ಅಲ್ಲ, ಗಂಡಸು ಅಂತ ಇರುವುದು. ಯಾರು ಮಗ ಹೇಳಿ ಸಾಯುವುದು? ನನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿದ? ಹೇಳಿ ಅತ್ತೆ, ನಿನ್ಗೆ ಗೊತ್ತಿದೆ ಅಂತದ್ದು. ಒಂದು ಹೇಳಿ ಪ್ರಯತ್ನಿಸಿ ನೋಡಿ.
ಸೆಗಣಿಗೆ 1000 ಮಧ್ಯಾಹ್ನ ಕಲಾಯ ಅಂತ. ಉಣ್ಣುವುದು ತಿನ್ನುವುದು ಮಲಗುವುದು ಇಷ್ಟು ಬಿಟ್ಟರೆ ಬೇರೆ ಎಂಥದ್ದು ತಲೆಗೆ ಹೋಗ್ಲಿಕ್ಕಿಲ್ಲ. ನಿಬಾ ಇದು ಜವಾಬ್ದಾರಿ ಇಲ್ಲ ಮಗ ನಿನಗೆ. ನಿನಗೆ ನಾನೆಷ್ಟು ಇಲ್ಲಷ್ಟು ಒದ್ದಾಡ್ತೇನೆ, ಯಾರ ಕರ್ಮಕ್ಕೆ ಬೇಕಾಗಿ ನನಗೆ ಬೇಕಾಗ್ಯಾ? ನೀವೆಲ್ಲ ಅಷ್ಟು ಒದ್ದಾಡಿಯಲ್ಲ ನನ್ನಲ್ಲಿ ಇಷ್ಟು ದುಡಿದು ಮಾಡಿ. ಈಗ ಅಂತ ಇದ್ದದ್ದು ಬೇಡವೇ ಬೇಡ ಆಗಿತ್ತು ಅಂತ ಅಲ್ಲ, ಈಗ ಕಂಡು ಪ್ರಯೋಜನ ಇಲ್ಲಲ್ಲ. ಕೇಳಿದ್ಯಾ ನೀನು? ಎಂಥದನ್ನು? ಮನೆಗೆ ಬಂದರೆ ವೈರ್ಯ ಯಾರು ಸಂಬಂಧಿಕರಲ್ವಾ? ಬಂದ ಉಂಟು ನೀನಿಗೆ ಹೇಳಿದಾಗೆ ಸಗಣಕ್ಕೆ 1000 ಮಧ್ಯಾಹ್ನ ಕಲಾಯ ಅಂತ. ನಿನ್ನ ಮುಖ ನೋಡುವಾಗ ಅವಳಿಗೂ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತ ಕಾಣಬೇಕು. ಅದು ನಿಮಗೆ ನಿಮ್ಮ ಹೆಮ್ಮಕ್ಕಳ ಮಧ್ಯದಲ್ಲೆಲ್ಲ ನಾನೆಂತದಕ್ಕೆ ಮತ್ತೆ. ಅತಿಥಿ ದೇವೋ ಭವ. ಓ, ಅತಿಥಿ ದೇವೋಭವ. ಹೌದು ಹೌದು. ಈಗ ಗಂಡಸು ಬಂದ್ರೆ ದೇವೋಭವ, ಹಾ. ಹೆಣ್ಣು ಬಂದ್ರೆ ದೇವಿ ಭವ ಅಲ್ಲ ಅಂತೆ. ಈಗ ಕೆಲಸ ಮಾಡು, ಅವಳಿಗೆ ಬಹಳ ಅವಸ್ಥೆಯಲ್ಲಿ ಹೋಗುದಕ್ಕೆ ಹೊರಟಿದ್ದಾಳೆ. ಹೋಗಲಿ ಈಗ ಎಂತ ಆಗಿದೆ ಸೆಗಣಿ ಆಗಲಿಕ್ಕೆ. ಹಾಗಲ್ಲ, ನಾವು ಹೇಳಿದ್ರೆ ಕೇಳುವುದಿಲ್ಲ, ಹೇಳುವವರು ಹೇಳಬೇಕಂತೆ. ಸಂಕದಿಂದ ಬಂದರೆ ಅದು ಇದಾಗುವುದು. ನಮ್ಮ ಈ ಸಿಂಧು ಗ್ರಾಮದಲ್ಲಿ ಯಾರಿಗಾದ್ರೂ ನೀನು ಹೇಳಿದ್ರೆ ಸಾಕಾಗ್ತದೆ, ಮತ್ತೆ ಇನ್ಯಾರು? ಒಳಗೆ ಸಾಕಾಗುದಿಲ್ಲ, ನೀನೇ ಹೇಳಬೇಕಂತೆ. ನೀನು ಮಾತಾಡದೆ ಬೊಂಬೆಯಾಗಿ ಕೂತ್ಕೊಂಡಿದ್ದೆ ಅಂತೆ, ಒಳಗೆ ಸಿಟ್ಟು ಬರುವುದಿಲ್ವಾ? ಹೀಗಾದ ಮನೆಗೆ ಯಾರಾದ್ರೂ ಬಂದಾರ ನೆಂಟರು? ಅವರು ಬಾರದಿದ್ರು ತೊಂದ್ರೆ ಇಲ್ಲ. ಅಮ್ಮ, ಈಗ ಅವಳು ನಿಲ್ಬೇಕೋ ಬೇಡ? ನಿಲ್ಬೇಕು. ಹಾಗಲ್ಲ, ಮತ್ತೆ ನನಗೆ ಒಂದು ಸಮಾಧಾನ ಆಯ್ತು. ಎಂತದ್ದು? ನಾನು ಒಬ್ಬ ಹೇಳಲಿಕ್ಕಿದ್ದವ ಅಂತ ನೀನು ಒಪ್ಪಿಕೊಂಡೆ ಅಲ್ಲ? ಹೇಳೋದು ಬೇಡ. ಮಗ ಆಯ್ತಾ, ಗೊತ್ತಿಲ್ಲ, ಬುದ್ಧಿ ಬೆಳೆಯಲಿಲ್ಲ. ಅಮ್ಮ, ಇದು ಕೀಲಿ ಕೈ ಕೊಡ್ತೀಯಾ? ಯಾವುದು? ನಾನು ಸತ್ತ ಮೇಲೆ ಸಿಕ್ಕಿದ್ರೆ ಬೇಕು, ಇಲ್ಲದ್ರೆ ಸಿಕ್ಕಿಲ್ಲ. ಅಲ್ಲ, ನನ್ನ ಮನೆ ಯಜಮಾನ ಅಂತ ನೀನು ಹೇಳಿದ ಮೇಲೆ ಅದೊಂದು ನಿನ್ನ ಕೈಗೆ ಜೀವಂತ ಇರುವಾಗ ಬರ್ಲಿಕ್ಕಿಲ್ಲ ಮಗ. ಹೌದು, ಕೇಳು ನೋಡಿ ಎದ್ದನು ನಗುತ್ತ. ಆ, ಆ, ಕೇಳು ನೋಡಿ ಎದ್ದನು ನಗುತ್ತ. ಪ್ರೀತನ ಬಿಟ್ಟಿರಲಾರೆಯ ನೀರೇ, ಪ್ರೀತನ ಬಿಟ್ಟಿರಲಾರೆಯ ನೀರೇ, ಆತನ ಬದಲಿಗೆ ನದಿಗೆ ಚದುರೆ, ಪ್ರೀತನ ಬಿಟ್ಟಿರಲಾರೆಯ ನೀರೇ, ಅದರ ಬದಲಿಗೆ ನದಿಗೆ ಚದುರೆ, ಬೆಳಿಲಾರದೆಯೋ ಓ. ನಿನ್ನದಂತ ದರ್ಶನ ಬಲಿಯ. ಅಮ್ಮ, ಅಮ್ಮ, ನಾನು ನಿನ್ನನ್ನು ಬಿಟ್ಟರೆ ಬೇರೆ ಹೆಣ್ಣು ಜಾತಿಯಲ್ಲಿ ಇಷ್ಟರವರೆಗೆ ಮಾತಾಡಿದ್ದೆ ಇಲ್ಲ, ನಾನು ಬಿಡ್ಬೇಕಲ್ಲ ಮಾತಾಡ್ಲಿಕ್ಕೆ. ಅಲ್ಲ, ಅದೇ ಹೇಳುದು ನಾನು. ಮತ್ತೆ ನಾನು ಹೆಣ್ಣು ಜಾತಿ ಇಲ್ಲ ಮಗ. ಅಲ್ಲ, ನಿನ್ನನ್ನು ಬಿಟ್ಟು ನಿನ್ನದು ಕೆಲವು ನಿನ್ನೊಂದು ಗೊತ್ತಿಲ್ಲ. ಲೆಕ್ಕದಿಂದ ಹೊರಗಿಟ್ಟ ಹೇಳಿದ್ನ. ಹಾ, ನಿನ್ನನಿಗೆ ಹೆಣ್ಣು ಜಾತಿ ಅಂತ ಒಪ್ಪು. ಅಲ್ಲ ಎಂಥದ್ದೋ ಒಂದು. ಹಾಗಲ್ಲ, ನೀನೊಂದು ಗಂಡಿಗಿಂತ ಕಡಿಮೆ ಇಲ್ಲ ಅಂತ. ಹೆರುವ ಸಾಮರ್ಥ್ಯರಿಗೆ ಹೆಣ್ಣಿಗೆ ಮಾತ್ರ. ಹೌದು. ಅದೇ ನಾನು ಹೆಣ್ಣು ಅಂತ ಒಪ್ಪಿಕ. ನೀನು ನಿಜವಾಗಿಯೂ ಹೆರುವ ಸಾಮರ್ಥ್ಯವಿದ್ದ ಗಂಡು, ಹೆಣ್ಣಲ್ಲ. ಪುಣ್ಯಕ್ಕೆ ನಪುಂಸಕಿ ಅಂತ ಹೇಳಿಲ್ಲಲ್ಲ. ಹಾಗಲ್ಲಮ್ಮ, ಇಲ್ಲದಿದ್ರೆ ಈಗ ಇಷ್ಟೆಲ್ಲ ಒಂದು ನಿನ್ನ ಅರ್ಥ ಅಲ್ಲಿ ಮಾತಾಡು. ನನಗೆ ಹೇಳಿದ್ರೆ ಆಗುದಿಲ್ಲ. ಇದು ಭೂತಕ್ಕೆ ಒಳ್ಳೆ ಮಾತು ಹೇಳಲಿಕ್ಕೆ ನಿಂತದ್ದು. ನೀನು ಮಾತನಾಡುವ ಮಧ್ಯದಲ್ಲಿ ಬಾಯಿ ಹಾಕಿ. ಅವಳಿಗೆ ದೇವರದ್ದು ಮುಖ ಕೊಟ್ಟಿದ್ದಾರೆ, ಮುಖಕ್ಕೆ ಮುಖ ಕೊಟ್ಟು ಮಾತಾಡುವವ ಅಥವಾ ಒಳ್ಳೆಯವ. ನಿನ್ನ ಮುಖ ತೆಂಕಿಗೆ, ಅವಳ ಮುಖ ಬಡಗಿಗೆ. ಎಂತದ್ದು? ನೀನೇ ಅಲ್ವ ನನ್ನ ಹತ್ರ ಹೇಳಿದ್ದು ಎಂತದು? ಹೆಂಗಸರ ಮುಖಕ್ಕೆ ಮುಖ ಕೊಟ್ಟು ನೋಡಬಾರದು ಅಂತ. ಹತ್ತಿರ ಅಲ್ಲ, ದೂರ. ಇದಕ್ಕೆ ಆಯ್ತಿ. ನಾನು ಇಷ್ಟೊಂದು ಯಾವ ಹೆಣ್ಣಿನೆಲ್ಲಾದ್ರೂ ಮುಖಕ್ಕೆ ಮುಖ ಕೊಟ್ಟು ನನ್ನಲ್ಲಿ ಮಾತಾಡಿಲ್ಲ ಮಗ. ಇನ್ನೊಂದು ಬಿಟ್ಟು ನಾನು ಎಲ್ಲ ಬಿಟ್ಟು ಚಂದ್ರಾವಳಿಯಲ್ಲೇ ಮಾತಾಡುದಿಲ್ಲ. ನಾನು ಬಿಡ್ಲಿಕ್ಕಿಲ್ಲ. ಅದೇ ಕಷ್ಟ ಆಗುದು. ಈಗ ಇಲ್ಲದ್ರಿಗೆ ಇಷ್ಟು ಕಷ್ಟ ಆಗ್ತಿತ್ತ ಮಾತಾಡ್ಲಿಕ್ಕೆ. ಇದು ಯಾವುದು? ಅಲ್ಲ, ಏನಿಲ್ಲ, ಒಳ್ಳೇದಾಯ್ತಲ್ಲ. ನೀನು ಆಗಲ್ಲ
ಹಾ. ನೀನು ಬಂದದ್ದು ಬೇರೆ ಯಾರದೋ ಮನೆಗಲ್ಲ, ಮತ್ತೆ? ನಿನ್ನ ತಿತ್ತಿತೆಗೆ ನಿಲ್ಲಿಸಿ ಆಯ್ತಾ. ನಿನ್ನ ತಂಗಿಯ ಮನೆಗೆ ಬಂದದ್ದು. ನೆನಪುಂಟಲ್ಲ, ನೀನು ಹೊರಡ್ತೇನೆ ಅನ್ನುವಾಗ ಅವಳ ಮುಖ ನೋಡಿದ್ಯಾ? ಬಾಡಿ ಹೋಯ್ತಲ್ಲ. ಅಲ್ವಾ? ಅಷ್ಟಾಗಿದೆ ಅಂತ ಈಗ ತಂಗಿಗೆ ಬೇಸರ ಮಾಡ್ಲಿಕ್ಕಲ್ಲ ನೀನು ಬಂದದ್ದು. ಅಲ್ಲಪ್ಪ, ಈಗ ನಮ್ಮ ಇಷ್ಟಕ್ಕೆ ಅಂತಲ್ಲ, ನಿನ್ನ ತಂಗಿ ಆದ್ರೂ ಇದ್ದಾಳೆ, ಅವಳಿಗೆ ಇಷ್ಟ ಆಗಬೇಕು ಅನ್ನುವುದಕ್ಕಾಗಿ ಆದ್ರೂ ನೀನು ಸ್ವಲ್ಪ ಮನಸ್ಸು ದೊಡ್ಡದು. ಓಹೋ, ನಿಮಗೆ ಮನಸ್ಸಿದ್ದು ಇರಬೇಕು ಅಂತ ಹೇಳುವುದಲ್ಲ, ಅವರಿಗೆ ಬೇಕಾಗಿರ್ಬೇಕು ಅಂತ ಕೇಳಿ ನೋಡಿ ಅತ್ತಿ, ಮುಗಿಲಿಲ್ಲ ನಿನ್ನದ್ದು ಹೀಗೆ ಅಂತ 3 ಸುತ್ತು. ಹಾಗೆ ಹೇಳಿದ್ರೆ ಯಾರಾದ್ರೂ ನಿಲ್ಲುತ್ತಾರೆ. ಇದು ಇಲ್ಲಿ ನಿಂತು ಒಂದು 4 ದಿನ ಇದ್ದ ಆಮೇಲೆ ಹೋಗ್ಬೋದು. ಇಲ್ಲಪ್ಪ, ನಾನು ಹೋಗಲೇಬೇಕು, ಹೋಗಲೇಬೇಕು. ನಾನು ಹೋಗಲೇಬೇಕು ಅಂದ್ರೆ ಹಾಗಿದ್ರೆ ನಮ್ಮ ಮಾತಿಗೆ ಮರ್ಯಾದೆ ಇಲ್ವಾ? ಅದು ಈಗ ಅಲ್ಲ, ಇಲ್ಲಿ ಏನಿಗೆ ಕೊರತೆ ಆಗ್ತದೆ? ತಂಗಿ ಮನೆ ಅಲ್ವಾ? ಅಯ್ಯೋ, ಕಾರಣ ಬೇರೇನಲ್ಲ, ನನ್ನ ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳು ನಾನಲ್ಲ. ಓ ಹಾಗೆ 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 ಓ, ಅವನನ್ನು ಬಿಟ್ಟಿದ್ದ ಅಭ್ಯಾಸ ಇಲ್ಲ. ಹೆಣ್ಣು ಹೆಂಗಸಾದ ನೀನೇ ಹೇಗೆ ಇಲ್ಲಿ ಇರುವುದು ಅಂತಲ್ವಾ? ಹಾಗೆ ಆಲೋಚನೆ ಅದಕ್ಕೆ ಯೋಚನೆ ಮಾಡಬೇಕು ಅಂತ ಇಲ್ಲ. ಏನು? ಅವ ಇಲ್ಲಿದ್ರೆ ನಾನಿಲ್ವ ಇಲ್ಲಿ? ಏನನ್ನು ಸುರಿದೆಯೋ ಬಾಬಾ, ಏನನ್ನು ಸುರಿದೆಯೋ? ನೀನು ಮಾತನಾಡಿದ್ರೆ ನೀನು ಪೊಗಳಿದ್ದು ಒಂದು ಒಳ್ಳೆಯ ಸಂಸ್ಕಾರ ಇಲ್ಲ. ಪ್ರೀತನ ಬದಲಿಗೆ ನಾನಿದ್ದೇನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲ. ಮಾನ ಕೆಟ್ಟವನೇ, ಹಣೆ ಬರ ಬಿಟ್ಟವನೇ, ಪೂರ್ಣ ಜನ್ಮಕ್ಕೆ ನಿನ್ನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ಕಿವಿಡಾಗಿ ಹೋಯ್ತಾ, ಕಣ್ಣು ಕುರುಡಾಗಿ ಹೋಯ್ತಾ, ನಾಲಗೆ ಬಿದ್ದು ಹೋಯ್ತಾ? ಒಂದು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗದ ಮೇಲೆ ಮಕ್ಕಳನ್ನು ಹೆರುವುದು ಯಾಕೆ ನೀವು? ನಿಮ್ಮಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ನಿನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಪ್ರೀತಿಯಿಂದ ಓಡಿ ಬಂದ್ರೆ ಆಯ್ತಲ್ಲ, ಒಳ್ಳೆಯ ಸನ್ಮಾನ ಆಯ್ತಲ್ಲ. ಇನ್ನು ಅರೆಗಳಿಗೆಯೂ ಕೂಡ ಈ ಮನೆಯಲ್ಲಿ ನಾನು ಇರುವುದಿಲ್ಲ. ನಾನು ಹೊರಟೆ ಹೊರಟೆ ಹೊರಟೆ. ಅದೇ ಬನ್ನಿ, ಸಮಾಧಾನ ಮಾಡಿ ಅವಳಿಗೆ. ಸಿಟ್ಟು ಮಾಡು ಬಿಡು ಅರಿಯದ ಮರೆದು ಜಲ ಮನು ಎರಿತ ಮನು ನೀನು ಸಿಟ್ಟು ಯಾಗ ಮಾಡು ಬಿಡುವ ಅಕ್ಕ ಮುಟ್ಟಬೇಡ ಅಂತ ಅರ್ಥ. ಮರ್ಯಾದೆ ಬಿಟ್ಟವರು ಯಾರಲ್ಲಿ ಎಂತದು? ರಾಜು ರಾಜು ರಾಧಕ್ಕ ಸ್ವಲ್ಪ ಹೊತ್ತಾದ್ರೆ ಆಗ್ತಿತ್ತದು. ಮುಟ್ಟಬೇಡಿ, ಬಾರೇ ಸಾಕು. ನಿಮ್ಮ ಗಾರದ ಬಗಾನ ಸಾಕು. ಬಾರೇ ಹಾ. ಮೂಗಿನ ತುದಿಯಲ್ಲಿ ಪಾಪ. ಮತ್ತೆ ಸಿಟ್ಟು ಬರ್ದಿದ್ದೀತಾ? ಯಾಕೆ ಮಗ ಈಗ ಸಿಟ್ಟು ಬರಬೇಕು ಅಂತ ಆದ್ರೆ ಕಾರಣ ಬೇಕೋ ಬೇಡ? ಪ್ರೀತನ ಬದಲಿಗೆ ನಾನಿದ್ದೇನುವ ಹಾಗೆ ಹೇಳ್ತಾ ಇದ್ದಾನಲ್ಲ, ಇದು ಸರಿ ಅಂತ ಕೇಳುತ್ತ ನಾನು. ಸಾಕು ಹೇಳಿದ್ದೀನ. ನಿಮಗೇನಾಯ್ತು? ಗೊತ್ತಿಲ್ಲ. ಹುಡುಗ ಬುದ್ಧಿ ಅವ ಮೂಡ. ಮೂಡೆ ಅಲ್ಲ, ಅದು ಮೂಡೆ. ಭಾಷೆ ಸಂತಾನೆಲ್ಲ ಮಗ. ಯಾರಲ್ಲಿ ಹೇಗೆ ಮಾತಾಡಿದ್ರೆ ಗೊತ್ತಾಗುದಿಲ್ಲ ಮಗ. ಅವ ತಪ್ಪಿದ ಅಂತ ಅಲ್ವ? ನಾನಿಲ್ಲೋ ಮಗ ಜೀವಂತ. ಯಾವುದಕ್ಕೆ?
ಕ್ಷಮೆ ಕೇಳಲಿಕ್ಕೆ ಆ. ಅವನ ಪರವಾಗಿ ಆ. ನಾನು ಕ್ಷಮೆ ಕೇಳ್ತೇನೆ ಮಗ. ತಪ್ಪಾಯ್ತು. ಮಾಡಿದವ ತಪ್ಪಾಯ್ತು, ಕ್ಷಮಿಸಿ ಮಗ. ಅಲ್ಲ, ನಾನು ಗಮನಿಸುವುದು ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುದು ಯಾಕೆ? ಕೋಣಕ್ಕೆ ಬರೆ ಹಾಕ್ಬೇಕು. ಅದು ಯಾಕತ್ತೆ? ಎಮ್ಮೆ ಹತ್ರ ಹೋಗಬಾರ್ದಲ್ಲ. ಅಯ್ಯೋ ದೇವ್ರೇ, ನಾನು ಹಾಗೆ ಹೇಳಿದ್ದಲ್ಲ. ಅದಲ್ಲ ಹೇಳಿದ್ದು. ತಪ್ಪು ಮಾಡೋದು ಯಾರೋ, ಬಂದು ಕ್ಷಮೆ ಕೇಳುದು ಇನ್ಯಾರು? ಇದು ಸರಿಯಾ ಅಂತ ಕೇಳುದು ನಾನು. ಮತ್ತೇನಾಗ್ಬೇಕು? ತಪ್ಪು ಮಾಡಿದವರೇ ಕ್ಷಮೆ ಕೇಳಬೇಕು. ಅವರೇ ಕ್ಷಮೆ ಕೇಳಬೇಕು ಅಂತ ನಾವು ಕೇಳಿದ್ರೆ ಪ್ರಯೋಜನ ಉಂಟಾ? ಅಂಗಳದಲ್ಲಿ ಬಿದ್ದರೆ ಹಾ. ಚಾವಡಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅಂಗಳದಲ್ಲೇ ಹೇಳ್ಬೇಕು. ಹೌದು, ಹೇಳಿ ಹೇಳಿ. ಎಲ್ಲಿ ಹೋದ? ಇಲ್ಲಿ ಅತ್ತೆ ಅಲ್ಲಿಂದದು ಹುಡುಕುವುದು ನೀವು. ನೀನು ಹೇಗೆ ನನ್ನ ಹೊಟ್ಟೆ ಹುಟ್ಟಿದೆ ಮಗನೇ? ಅಮ್ಮ ಹೇಗೆ ಉಂಟು ನಾನು ನೋಡಿದ್ದೇನೆ. ಅಲ್ಲ, ನಿನ್ನನ್ನು ಹೆರುವುದಕ್ಕಿಂತ ನಾನು ಹೇಳುವುದಿಲ್ಲ, ಸುಮ್ಮನೆ ಇಲ್ಲದೆ ನನ್ನ ಮರ್ಯಾದೆ ಗಳಿಕೆ ಹುಟ್ಟಿದವ ನೀನು. ಎಲ್ಲರೂ ತೆಗೆದ ಮಾತಿಗೆ ಹೇಳುದು ಒಂದೇ ವಿಷಯ, ಮರ್ಯಾದೆ ಹೋಯ್ತು ಮರ್ಯಾದೆ ಇಲ್ಲ, ಅದೇ ಹೇಗೆ ಹೋಗುದು ಹೇಳುದು ನಾನು. ಅವಳಲ್ಲಿ ಏನು ಹೇಳಿದ್ದಿ ನೀನು? ದೇವರಲ್ಲಿ ನಿಲ್ಲಿಕ್ಕೆ ಹೇಳಿದ್ಯಾ? ಹೌದು, ಅವ ಹೌದಂತ ಹೇಳಿದ ಅವಳು. ಆಟ ಹೇಳಿದಳು. ಏನು ಅಂತ ಹೇಳಿದ್ರು? ಅದು ಅವನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಹೇಳಿದ ಅವಳು. ಅದಕ್ಕೆ ನೀನೇನು ಹೇಳಿದ್ದಿ? ಅವನೇ ನಾನಿದ್ದೇನೆ ಹೇಳಿದ್ದೆ ನಾನು. ನಿನಗೆ ಎರಡು ಕಾಲಿನಲ್ಲೇ ನಿಲ್ಲಿಕ್ಕೆ ಆಗುದಿಲ್ಲ, ನಿಮಗೆ ಒಂದು ಕಾಲಿನಲ್ಲಿ. ಅದ್ರ ಅರ್ಥ ಅಂತ ಅದು ಯಾವುದರದ್ದು? ಗಂಡ ಇಲ್ಲದ್ರೆ ಬದಲಿಗೆ ನಾನಿದ್ದೇನೆ ಅಂದ್ರೆ ಅವಳ ಗಂಡ ನೀನಾಗಿದ್ಯಾ? ಅದೇ ಗಾಳಿದ್ದು. ಇಷ್ಟ ಅರ್ಥ ಹೇಳೋ ಅದು ಗೊತ್ತಾಗುದಿಲ್ಲ ನಿನಗೆ. ಅಲ್ಲ, ಈಗ ಅವಳು ಹೇಳಿದ್ದೇನು? ಪ್ರೀತನ ಬಿಟ್ಟಿರಲ್ಲ ಅದೇ ಹೌದು, ಬದಲಿಗೆ ನಾನಿದ್ದೇನೆ ಅಂತ ಅರ್ಥ ಅಂತ ಅದು. ಹಾಗಲ್ಲ ನಾನು ಹೇಳಿದ್ದು. ನಾನು ಹೇಳಿದ್ದೇನು? ಎಂತದ್ದು? ರಾತ್ರಿ ಹೊತ್ತು ಗಂಡು ಸಂತಾನ ಇಲ್ಲದೆ ಇದ್ದ ಮನೆಯಲ್ಲಿ ನಿಲ್ಲಿಕ್ಕೆ ಹೆದರಿಕೆ ಆಗ್ತದೆ, ಒಟ್ಟಿಗೆ ಅವ ಬೇಕು, ಈ ಭಾವನೆಯಿಂದ ಹೇಳಿದ್ದು ಅಂತಾದ್ರೆ ನಾನಿದ್ದೇನೆ ಗಂಡು ಅಂತ ಹೇಳಿ. ಎಂತದ್ದು ಅವಳು ತಪ್ಪು ಕಲ್ಪಿಸಿದ್ದಾಳೆ. ಈಗ ಈಗ ನೀನು ಹೋಗು ಕ್ಷಮೆ ಹೇಳ್ಬೇಕಂತೆ. ಯಾರಲ್ಲಿ? ಅವಳಲ್ಲಿ ಮತ್ತೆ ಯಾರಲ್ಲಿ? ನಾನು ಹೇಳಿದ್ದು. ನೋಡಿ ಅತ್ತೆ, ಬೇಡ ಬೇಡ ಬೇಡ, ನಾನು ಹೋಗ್ತೇನೆ. ನಿಲ್ಲ, ನಾನು ಜೀವಂತ ಇಲ್ವಾ? ಕ್ಷಮೆ ಕೇಳಿಸೇ ಬಿಟ್ಟೆ. ಅದೇ ಕಷ್ಟ. ಹೋಗು, ನೀನು ನನ್ನ ಮಗ ಹೌದಾ? ಕ್ಷಮೆ ಕೇಳು. ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಹೋಗು, ನೀನು ಕೊಟ್ಟ ಸಲಕ್ಕೆ ಹೆಚ್ಚಾಯ್ತು. ಅಮ್ಮ, ನಾನೀಗ ಒಂದು ಸಲ ಮಾತನಾಡಿ ಅನರ್ಥ ಆಗಿದೆ, ಹಾ. ಇನ್ನು ನೀನು ಮತ್ತೆ ನನ್ನನ್ನು ಕಳಿಸಬೇಡ. ಮಾತಾಡುವ ರೀತಿಯಲ್ಲಿ ಮಾತಾಡಿದ ಅನರ್ಥ ಆಗ್ಲಿಕ್ಕಿಲ್ಲ. ಏನು ಅಂತ ಹೇಳ್ಬೇಕು ಈಗ? ನಾನು ಹೇಳು ತಪ್ಪಾಯ್ತು, ನೀನು ನಿಲ್ಬೇಕು ಅಂತ ಹೇಳು. ಕಾಲಿಡಿ. ಅಮ್ಮ ನೀನೇನು ಹೇಳಿದ್ದು ಕಬ್ಬಿಣದ ಸರಳು ನುಂಗಿದ್ಯಾ? ಅಮ್ಮ ಹೇಳಿದ್ದು ತಪ್ಪಾಯ್ತಂತೆ, ನೋಡಿ ಇರ್ಬೇಕಂತ. ನೋಡಿ ಅತ್ತೆ, ಅಲ್ಲ, ನಿನಗೆ ಹೊಟ್ಟಿದ ಕೈಯಾಗೆ ಪಂಚಾಯತ್ಯ ಕೊಡ್ಲಿಕ್ಕಿರುವುದು. ಅಮ್ಮ ಹೇಳಿಗೆ ಅಂತ ಸೆಂತಕ್ಕೆ ಅಂತ. ನೀನಲ್ವ ಹೇಳಿದ್ದು? ನೀನು ಹೇಳಿದ್ದು ತಪ್ಪಾಯ್ತು ಅಂತ ಹೇಳ್ಬೇಕು. ನಾನು ಹೇಳಿದ ತಪ್ಪಾಯ್ತದಲ್ಲ, ನಾನು ಹೇಳು ನೀನು ನೀನು ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡಿದ್ದು ತಪ್ಪು ಅಂತ. ನೀನು ತಪ್ಪು ಮಾಡಿದಲ್ವ? ಹೌದು. ನಾನು ಮಾಡಿದ ಅಪರಾಧವಾಯಿತು, ಅದರ ಕ್ಷಮೆ ಹೇಳ್ತೇನೆ ಅಂತೇಳಿ ದಂಡ ಪ್ರಣಾಮ ಅಷ್ಟವು ತಾಗಬೇಕು. ಅಷ್ಟೊತ್ತಾಗುವುದೇ, ಹೊಟ್ಟೆ ಇಷ್ಟು ದೊಡ್ಡದು ಮೊದಲೇ. ನಮಸ್ಕಾರ ಮಾಡಬೇಕಾ? ಅಮ್ಮ, ಮತ್ತೊಂದು ವಿವಾದ ಆಗುದು ಬೇಡ ಅಂತ ಸ್ವಲ್ಪ ಸೀರೆ ಎತ್ತಲಿಕ್ಕೆ. ನೋಡಿ ಅತ್ತೆ, ಸೀರೆ ಎತ್ತಬೇಕಂತೆ. ಕೇಳಿದ್ರೆ ತಗೊಳ್ಳಿ ನೀವು. ಸಮಾಧಾನ ಆಗ್ತ. ಎಂತದ್ದು? ಸೀರೆ ಎತ್ತು. ಅವ್ರು ಹೇಳಿದ್ದಾರೆ ಅವಳಿಗೆ ಯಾವುದೋ ಸೊಪ್ಪುದಾಗಿದೆ ಇವತ್ತು. ಒಂದೊಂದು ಮಾತಿಗೆ ಮತ್ತೆ ಮಗ ಯಾವುದು? ತಪ್ಪಲ್ಲ. ನಿನ್ನ ತಪ್ಪಲ್ಲ ಅಂತ ನೀವು ಹೇಳುದಲ್ಲ. ನನ್ನ ಒಳ್ಳೆ ಜೊತೆ ಪುತ್ರ ವಾತ್ಸಲ್ಯ ಅಲ್ವ? ನಮಗೆ ಎತ್ತಿ ಎತ್ತಿ ಅಭ್ಯಾಸ ಆಗಿದೆ ಸೀರೆ. ಹಾಗಲ್ಲ, ಮತ್ತೆಂತದ್ದು? ನಿನ್ನ ಕಾಲು ಕಾಣ್ತದ? ಕಾಣುವುದಿಲ್ಲ. ಕಾಲು ಕಾಣುವಾಗಿ ಸೀರೆ ಉಡಬೇಕು ನಾನು. ಅವನಿಗೆ ಆಗಲ್ಲ. ಮತ್ತೆ ಹೇಗೆ? ಆಗ ಮುಟ್ಟಿ ನಮಸ್ಕಾರ ಮಾಡಬೇಕು. ಬೇಡ ಬೇಡ, ದೂರ ದೂರ ಏನು ಮುಟ್ಟಿದೆ ಸರ್. ಸ್ವಲ್ಪ ಈಗ ಈಗ ಎತ್ತುವುದು ಬೇಡ ಅಂತ ಇಲ್ಲಿ ಗೊತ್ತಿಲ್ಲ ಅವರಿಗೆ ಪಾದ ಎಲ್ಲುಂಟು ಅಂತ. ಅಲ್ಲಿ ಕಾಲು ಉಂಟು ಅಂತ ಹೇಳಿ ನೋಡಿಕೊಂಡು ನಮಸ್ಕಾರ ಮಾಡಿದ್ರೆ ಸಾಕು. ಹೋಗು, ನಿಮ್ಮನ್ನೆಲ್ಲ ಸಿಗ್ಲಿಕ್ಕೆ ಈ ಜನ್ಮ ನಂದು ಹಾಗೆ ಆಯಿತು. ನೀನು ಕಳ್ಳ ಲಕ್ಷಣ ಅಷ್ಟು. ಎಂಥದ್ದು ಹೆಕ್ಕಿದೆ? ಮಾವಿನ ಹಣ್ಣ ಹಾಕಿದ್ದ ನೀನು? ಅಯ್ಯೋ ಪಾಪಿ ಮಗನ ಮಗನೇ, ಪಾಪಿ ಮಗನ ಮಗನೇ. ಅದಕ್ಕೆ ನಾನೆಂತ ಮಾಡುದು? ಹೀಗೆ ಹೇಳಿ ಅವರು ಮುಖ ಈಗ ತಿರುಗಿಸು. ಯಾರಿಲ್ಲ ನೋಡಿ. ತಪ್ಪಾಯ್ತು. ಸರಿ ಅಷ್ಟೇ. ಅತ್ತೆ, ನನಗೆ ಅವರ ಮಾತಿನ ಮೇಲೆ ಪೂರ್ಣ ಭರವಸೆ ಎನ್ನುವುದು ಬರುವುದಿಲ್ಲ. ಬರೇ ಪಶು ಒಳಗೆ ಏನಿಲ್ಲ ಮಗ. ನೋಡುವಾಗ ಗೊತ್ತಾಗ್ತದೆ. ಹಾಗಾಗಿ ಅವರ ಮಾತಿನ ಮೇಲೆ ಭರವಸೆ ಬರುವ ಹಾಗೆ ಅವರು ಮಾತಾಡಬೇಕು. ಹೌದಲ್ಲ? ಭರವಸೆ ಬೇಕು ನಿಮಗೆ. ಬಾ, ಮುಗಿಲಿಲ್ಲ, ಭರವಸೆ ಬರಲಿಲ್ಲ, ಏನು ಭರವಸೆ? ಕೈ ತಟ್ಟಿ ವಾಸ ಕೊಡಬೇಕು. ಎಲ್ಲಿಯಾದ್ರೂ ನಾನು ಹಾಗೂ ಚಂದ್ರಾವಳಿ ಕೋಣೆ ಒಳಗಿರುವಾಗ ಬಂದ್ರೆ ಇಣುಕು ಅಭ್ಯಾಸ ಜೋರುಂಟು. ಮತ್ತೆ ಹಾ. ಅದಕ್ಕೆ ಹೇಳಿ. ನಿನ್ನೊಂದು ವಿಶ್ವಾಸ ಇಲ್ಲ.
ಅದರ ಅರ್ಥ ನನ್ನಲ್ಲಿ ಇಷ್ಟ ಇಲ್ಲ ಅಂತ. ಅಲ್ಲ ಅಮ್ಮ, ಹಾ? ಇದು ಅವಳಿಗೊಂದು ಬೇರೆ ಕೋಣೆ ಮಾಡಿದ್ರೆ ಆಗಲಿಕ್ಕೆಲ್ವಾ? ಯಾಕೆ ಕೋಣೆದು ಅವಳು ಇದು ಒಟ್ಟಿಗೆ? ಅಲ್ಲ, ಇವತ್ತು ನಾನು ಚಂದ್ರಾವಳಿ ಒಂದೇ ಕೋಣೆಯಲ್ಲಿ. ಯಾರು? ನಿನ್ನ ಕೋಣೆಯಲ್ಲಿ ನಾನಿಲ್ವ? ಅದೇ ನೀನು ನನ್ನ ಕೋಣೆ ಬಿಡುವುದಿಲ್ಲಲ್ಲ. ನೀನು ನನಗೋಸ್ಕರವಾಗಿ ಈಗ ಕರ ತಟ್ಟಬೇಕು. ಹಾಂ, ಅದನ್ನಾದ್ರದ್ದು ಮಾಡಿಬಿಡು, ಬೇರೆ ಯಾವುದಕ್ಕಾಗಲಿಕ್ಕಿಲ್ಲ ನೀನು. ಕರೆದಟ್ಟು ಹಾಂ, ಏನು ಅಂತ ಕೈ ತಟ್ಟಿ ನಾನು ಹೇಳೋದು ತಪ್ಪಾಯಿತು, ಅಕ್ಷಯ ಮೇಲೆ ಒಮ್ಮೆ ಬೇಗ. ಇಲ್ಲ ಅಲ್ಲ, ಅದು ಹೇಗೆ ಬೇಕಾದ್ರೂ ಇದ್ದುಕೊಳ್ಳಿ, ನಾನು ಅವರ ಸುದ್ದಿಗೆ ಹೋಗುದಿಲ್ಲ. ಆಗಲಿಕ್ಕಿಲ್ಲ, ಸಾಕ ಮಗ? ಭರವಸೆ ಅಷ್ಟೇ, ಆಣೆ ಪ್ರಮಾಣ ಎಲ್ಲ ಹಾಕುದು. ಆಣೆ? ಆಣೆ? ಹಾಂ. ನನ್ನ ಅಮ್ಮ. ಅಯ್ಯೋ ಮಗನೇ, ನಾನೊಂದು ನಿನಗೆ ಭಾರ ಆಗಿದ್ದೆ ಮಗ. ನನ್ನ ತಲೆ ಮೇಲೆ ನಿನ್ನ ಕೈ ಹೋಗ್ತದ? ಅವರು ಇದು ಎಂತದ್ದು ಕೋಣೆಯಲ್ಲಿ ಕೋಣೆ? ಹೌದು, ಕೋಣೆ ಒಳಗಿರುವ ಕಾಲಕ್ಕೆ ನಾನು ಅಲ್ಲಿಗೆ ಬಂದೆ ಅಂತ ಆದ್ರೆ ನನ್ನ ಅಮ್ಮನ ಪ್ರಾಣ ಶಾಯಿ ನೀನಿಂದ ಬದುಕುತ್ತೀಂತ ಆದಿತತ್ತೆ. ಈಗ ಸ್ವಲ್ಪ ಭರವಸೆ ಬಂತು. ಅತ್ತೆ ಒಳ್ಳೆ ಅಪರೂಪಕ್ಕೆ ಬಂದದ್ದು ನಾನು. ಹೌದು ಮಗ, ಒಂದು ಭೋಜನ ವ್ಯವಸ್ಥೆ ಮಾಡಿ ಅತ್ತೆ. 4-5 ಪದಾರ್ಥ ಎಲ್ಲ ಮಾಡಬೇಕು. ಇಷ್ಟುವರೆಗೆ ಮಾಡಿದ್ದಲ್ಲ ಇವಳ ಅಡುಗೆ ಅಂದ್ರೆ ಉಂಟಲ್ಲ. ಕರೆಕ್ಟ್ ಅತ್ತೆ, ನೀವೊಂದು ಗಸಗಸೆ ಪಾಯಸ ಮಾಡಿ ಆಯ್ತು. ಹೌದಲ್ಲ? ಅದು ನಾನು ಮಾಡ್ತೇನೆ. ಬೀಜ ಆಯ್ತು, ಬೀಜ ಹಾಕ್ತೇನೆ. ಗೋಡಂಬಿ ದ್ರಾಕ್ಷಿ. ಅಮ್ಮ ಮೊದಲು ನಾನು ಕೇಳುವಾಗ ಹೇಳಿದ್ರೆ ನೀನು ಬೀಜವೇ ಇಲ್ಲ ಅಂತ. ಯಾವ ಬೀಜ? ರಕ್ತ ಬೀಜ, ಸಂತಾನದವನಿಗೆ. ಅಲ್ಲ, ಗಸಗಸೆ ಪಾಯಸಕ್ಕೆ ಎಲ್ಲ ಅಟ್ಟದಲ್ಲಿ ಉಂಟು, ನಿನಗೆ ಕೊಡ್ಲಿಕ್ಕಿಲ್ಲ ಅಂತ. ಬಾಗಿಲು ಕಟ್ಟಿ ಹಾಕಿಕೋ ಮಗ, ಆಯ್ತಾ? ನೀನೆಲ್ಲಿಗೆ ಹೋಗುದು? ಹಾಗಲ್ಲ, ಅದೇ ಬಾಗಿಲು ಹಾಕಿಕೊಳ್ಳಿ ಅಂತ ಹೇಳಲಿಕ್ಕೆ. ಅವರು ಒಳಗಿಂದ ಇದು ಹಾಕಿದ್ದಾರೆ. ಹಾಕಿ ಆಯ್ತಾ ಅಮ್ಮ? ಚಿಲಕ ಹಾಕಿದ್ದಾರೆ ಅಂತ. ಅಲ್ಲ ಅದೇ ಈಗ ಮೋಸ ಆಯ್ತಲ್ಲ ಅಮ್ಮ. ಎಂತದ್ದು? ಈಗ ನಮ್ಮ ಚಾಪೆ ಎಲ್ಲ ಒಳಗೆ ಉಂಟಲ್ಲ, ನಮ್ಮ ಚಾಪೆ ಒಳಗೆ ಉಂಟಲ್ಲ. ಹೋಗ್ಬೇಡ, ಆ ಚಾಪೆಯಲ್ಲಿ ಅವರು ಮಲಗಲಿ. ಅಲ್ಲ, ಅವರು ಮಲಗುವುದು ನಾವು ಮಲಗಬೇಡ್ವಾ? ನನ್ನ ವಿಷಯ ಬಿಡು, ನಿನಗೆ ಉಂಟು ಬೇರೆ ತಂದಿಟ್ಟದ್ದು. ಅಲ್ಲಿ ಶುನಕ ಮಲಗುವ ಗೋಣಿ ಉಂಟು, ನಾಯಿ ಗೋಣಿ. ಮತ್ತೆಂತದ್ದು? ನಿನ್ನೊಮ್ಮೆ ಹೋಗಿ ಇಲ್ಲಿ ಮಲಗಿದ ಹೇಳುದು ನಾಯಿಯ ಗೋಣಿಯಲ್ಲಿ. ಇದು ಒಳ್ಳೆ ತಾಯಿ ಇದೆ, ಮಗನಿಗೆ ನಾಯಿ ಗೋಣಿಯ ಸಾಕು ಇವತ್ತಿಗೆ. ಜೋರು ಚಳಿಯೂ ಉಂಟು. ಚಳಿಯ ವ್ಯವಸ್ಥೆ ಮಾಡುವ ಪಾಪ ಅವರು ಹೊರಗೆ. ನಿನಗೆ ಇನ್ನೂ ಕೂಡ ಅಲ್ಲ, ಅಲ್ಲಿ ಮೇಲೆ ಕಂಬಳಿ ಉಂಟು. ಕಂಬಳಿ ಬೇಡ, ಏನು ಬೇಡ, ಅವರಲ್ಲಿ ಹಾಯ ಹಾಕಿ ಮಲಗಿ ನಿದ್ದೆ ಮಾಡಲಿ. ಏನಿದ್ರು ಬೆಳಿಗ್ಗೆ ಎಬ್ಬಿಸು, ಆಯ್ತಾ? ಒಳಗೋಗಿ ಬಿದ್ದುಕೋ. ಹಾಂ, ಹೋಗೋ. ಪುಣ್ಯವೇ ಅಕ್ಕ ನಿನ್ನ ಕಾಣದೆ ಅಕ್ಕ ನಿನ್ನ ಅಕ್ಕ ನಿನ್ನನ್ನು ಕಾಣಬೇಕು ಕಾಣಬೇಕು ಎನ್ನುವ ಹಾಗೆ ನನ್ನ ಕಣ್ಣುಗಳು ಕಾತುರದಿಂದ ಕಾಯುತ್ತಿತ್ತು.
ನಿನ್ನಲ್ಲಿ ಮಾತನಾಡಬೇಕೆನ್ನುವ ಹಾಗೆ ನನ್ನ ನಾಲಿಗೆಗಳು ಚಡಪಡಿಸುತ್ತಾ ಇತ್ತು. ಯಾವಾಗ ಬರುತ್ತಿ ಬರುತ್ತಿ ಎನ್ನುವ ಹಾಗೆ ಕಾತರದಿಂದ ಕಾದು ಕುಳಿತವಳು. ಆದ್ರೆ ನಿನಗೆ ನನ್ನದು ನೆನಪೇ ಆಗಲಿಲ್ಲ. ನನಗೆ ನಿನ್ನನ್ನು ನೋಡಬೇಕೆನ್ನುವಂತಹ ಆಸೆಯಾದ ಕಾರಣದಿಂದ ವಿಪ್ರೋಕ್ತವರಲ್ಲಿ ಎಲ್ಲಾ ವಿಷಯಗಳನ್ನು ಹೇಳಿ ಕಳುಹಿಸಿಕೊಟ್ಟರು. ಅಲ್ಲವಾ? ಓಲೆಯನ್ನು ಓದಿದ ಬಳಿಕ ಪುಟ್ಟ ಸೀರೆಯಲ್ಲೇ ನನ್ನನ್ನು ಕಾಣುವುದಕ್ಕಾಗಿ ಓಡೋಡಿ ಬಂದಿ. ಎಷ್ಟು ಕಷ್ಟಪಟ್ಟು ಓಡಿ ಬಂದಿದ್ದೇನೆ ನಾನು. ಹೌದಾ? ಹೌದಪ್ಪ. ಅಕ್ಕ, ಯಾರಿಗೂ ಗೊತ್ತಾಗ್ಲಿಲ್ಲ. ಅಂದ್ರೆ ನಮ್ಮವರಿಗೆ ಯಾರಿಗೂ ಹೇಳಲಿಲ್ಲ ಅಂತ. ಹಾಗೆ ಹೇಳದೆ ನನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಓಡೋಡಿ ಬಂದಿದ್ದೆ. ಹೌದೇ ಅಕ್ಕ, ನಿನ್ನನ್ನು ಕಂಡು ಬಹಳಷ್ಟು ಸಂತೋಷವಾಯಿತು. ಆನಂದ ಭರಿತಳಾಗಿದ್ದೇನೆ. ಇವತ್ತೇನೋ ನಿನ್ನ ಸೇವೆ ಮಾಡಬೇಕು ಎನ್ನುವ ಹಾಗೆ ನನಗೆ ಅನಿಸುತ್ತಾ ಉಂಟು. ಹೀಗೆ ಬಾ, ಕುಳಿತುಕೋ. ಅಕ್ಕ, ಕಾಲು ಕೊಡು. ಸಾಕೆ ಸಾಕೆ. ನಿನಗೇನಂತ? ನಾ ಸೇವೆ ಮಾಡುವುದು ನೀ ಮಾಡಿಸಿದ್ದೆ. ಅಕ್ಕ, ಏನೇ ಇದು? ಕಾಲಿನಲ್ಲಿ ರೇಖೆ ಕಾಣಿಸುತ್ತಾ ಉಂಟು. ಓಹೋ, ಆ ರೇಖೆಯ ಬಗ್ಗೆ ಏನು ಕೇಳುವುದಾ? ಅದು ಪದ್ಮರೇಖೆ. ಪದ್ಮರೇಖೆ. ನನ್ನ ಕಾಲಿನಲ್ಲಿ ಮೂಡುವುದಕ್ಕೆ ಕಾರಣ ಉಂಟು. ಏನದು? ನನ್ನವರ ಕಾಲಿನಲ್ಲಿಯೂ ಆ ರೇಖೆ ಇದೆ. ಸರಿ, ಹೌದು. ಅವರು ಧರಿಸಿರುವಂತಹ ಹಾವಿಗೆ ಅದನ್ನು ಮೆಟ್ಟಿದ ಆ ಕ್ಷಣದಲ್ಲಿ ಆ ರೇಖೆ ಎನ್ನುವುದು ನನ್ನ ಪಾದದಲ್ಲಿ ಮೂಡಿತು. ಹೌದಾ? ಅಷ್ಟೇ. ಸರಿ ಅಕ್ಕ, ಏನೇ ಹೀಗೆ ಬಾ. ಏನೇ ಅಕ್ಕ ಇದು? ಏನಾಯ್ತೆ? ನಿನ್ನ ಎದೆ ಕಾಠಿಣ್ಯ ಯಾಕಿಷ್ಟು ಕಠಿಣವಾಗಿದೆ? ಕಾರಣ ಉಂಟು. ನೀನು ಕೇಳಿರಬಹುದು ಈ ಹಿಂದಿನ ಪ್ರಕರಣ. ಏನಕ್ಕ? ಭೃಗುಲಾಂಚನ ಪ್ರಕರಣ. ಹೌದು ಹೌದು. ಆ ಭೃಗು ಮಹರ್ಷಿ ನನ್ನವರ ಎದೆಗೆ ತುಳಿದ ಕಾರಣ ಅವನ ಕಾಲಿನಲ್ಲಿರುವಂತಹ ಭೃಗುಲಾಂಚನ ಎನ್ನುವುದು ಅವರ ಎದೆಯಲ್ಲಿ ಮೂಡಿತು. ಸರಿ, ಹಾಗಾಗಿ ಆ ಲಾಂಛನದ ಆ ರೇಖೆ ಎನ್ನುವುದು ನನ್ನಲ್ಲಿಯೂ ಮೂಡಿದೆ. ಹಾಗಾಗಿ ಈ ರೀತಿಯ ಕಾಠಿಣ್ಯ. ಏನಾಯ್ತೆ? ಏನಕ್ಕ ಇದು? ನಿನ್ನ ತೋಳುಗಳು ಗಂಡಸರ ಹಾಗೆ ಗಟ್ಟಿಯಾಗಿದೆ, ಮೃದುವಾಗಿಲ್ಲ. ಇದಕ್ಕೇನೆ ಕಾರಣ? ಕಾರಣ ಉಂಟು. ಅದೆಷ್ಟೋ ದಾನವರನ್ನು ಸಂಹರಿಸಿದವರು ಅವರು. ಸರಿ, ಪ್ರೀತಿಯಿಂದ ಯಾವಾಗಲೂ ಆಲಂಗಿಸಿಕೊಳ್ಳುವವರು. ಹಾಗಾಗಿ ನನ್ನ ಶರೀರ ಎನ್ನುವುದು ಈ ರೀತಿಯಾಗಿ ದೃಢವಾಗಿ ಗಟ್ಟಿಮುಟ್ಟಾಗಿದೆ ಅಷ್ಟೇ. ಅಕ್ಕ, ಏನೇ ನೀನು ಏನೇ ಹೇಳು, ನೀನು ಅವನನ್ನು ಮದುವೆ ಆಗಬಾರದಿತ್ತು. ಯಾಕೆ? ಎಲ್ಲರೂ ಅವನ ಕುರಿತಾಗಿ ಆಡುವಂತಹ ಮಾತು ನಿನಗೆ ಗೊತ್ತಿಲ್ವೇ? ಹೆಣ್ಣು ಹುಚ್ಚ, ಕಂಡ ಹೆಣ್ಣು ಮಕ್ಕಳನ್ನು ಮೋಹಿಸುವವ. ಹೀಗಿರುವಾಗ ಹೋಗಿ ಅವನನ್ನು ಮದುವೆ ಆಗಿದೆಯಲ್ಲ, ನನಗೆ ಇದರಲ್ಲಿ ಯಾವುದೇ ಸಮಾಧಾನವೇ ಇಲ್ಲ. ಚಂದ್ರಾವಳಿ, ಏನು? ಕೃಷ್ಣನ ಬಗ್ಗೆ ನೀನು ಅರಿಯದೇ ಹೋದೆ. ಅದೆಷ್ಟೋ ಮನು ಮುನಿಗಳು ಆ ಕೃಷ್ಣನನ್ನು ಕಾಣಬೇಕು ಎನ್ನುವ ಹಾಗೆ ಭಕ್ತಿ ಭಾವದಿಂದ ತಪಸ್ಸನ್ನು ಆಚರಿಸ್ತಾರೆ. ಅಂತವರಿಗೂ ಕೂಡ ಅವ ಕಾರಣ ಸಿಗುವುದಿಲ್ಲ. ಹಾಗಿರುವಾಗ ಕೃಷ್ಣ ಕಳ್ಳ ಎನ್ನುವ ಹಾಗೆ ಹೇಳುತ್ತಾ ಇದೆಯಲ್ಲ, ಇದು ಸರಿಯಾ ಅಂತ ನಾನು ಕೇಳುವುದು ನಿನ್ನಲ್ಲಿ. ತಪ್ಪು ಭಾವನೆ ಇರಿಸಿಕೊಳ್ಳಬೇಡ. ಕೃಷ್ಣನ ಮಹಿಮೆ ಎನ್ನುವುದು ಅಪಾರವಾದದ್ದು. ಹೌದೇ? ಹೌದೇ? ಅಂತಹ ಚೆಲುವನೆ ಅಂತ ಚೆಲುವ ನೀನೇ ಶ್ರೀರಂಗನು ಅಂತ ಮಹಿಮ ನೀನೇ ಶ್ರೀರಂಗನು ಅಂತ ಚೆಲುವ ನೀನೇ ಶ್ರೀರಂಗನು ಅಂತ ಮಹಿಮನೇ ಕಾಂತನಿ ನುಡಿ ಜಾಣೆ ಎಲ್ಲೊರಗುವನೇ ಕಾಂತನಿ ನುಡಿ ಜಾಣೆ ಎಲ್ಲೊರಗುವನೇ ಅಂತ ಮಹಿಮ
ಇಲ್ಲದ ಓಲೆನ್ನ ಬಾಳುವೆಯಾಗಿ ಅರಿಯದೆ ನಾ ಮುನ್ನ. ಪರತರ ಮತ್ತುಗೆ ಸಿಕ್ಕಿದುದನ ಪರತರ ಮತ್ತು ಎನಗೆ ಸಿಕ್ಕಿದುದನ ದುರುಳತನದಿ ಬೈದು ಬರದಿ ನಿಂದಿಸಿದೆ. ಅಂತ ಶ್ರೀರಂಗನು ಅಂತ ಮಹಿಮನೇ ಗೆದುವನೇ ಮಹಿಮನೇ ಚೆಲುವನೇ ಶ್ರೀರಂಗ. ಅಂತ ಚೆಲುವನೇ ಅಕ್ಕ ಚಂದ್ರಾವಳಿ, ನೀನಾಡಿದ ಮಾತು ಸತ್ಯವೇನು? ಸತ್ಯವಾದುದು. ಶ್ರೀಕೃಷ್ಣ ಅಂತಹ ಚೆಲುವನೇ, ಅಂತಹ ಮಹಿಮನೇನೆ. ಹೌದೇ ಅಕ್ಕ, ಏನೇ? ನೋಡುವುದಕ್ಕೆ ಆತ ಚೆಲುವನೇ ಹೌದು. ಯಾಕೆಂತ ಹೇಳಿದ್ರೆ ನಾ ಮೊನ್ನೆ ನಾನೂ ಕಂಡುಬಳಿದ್ದೇನೆ. ಹೌದೇ? ಹೌದಕ್ಕ. ಹಾ. ಆದರೆ ಸಿಕ್ಕಿದಂತಹ ಕಾಲಕ್ಕೆ ನನ್ನಲ್ಲಿ ಮಾತನಾಡುವುದಕ್ಕೆ ಬಂದಂತಹ ಸಂದರ್ಭ ನಾನಾ ಬಗೆಯಿಂದ ಆತನನ್ನು ನಿಂದಿಸಿದೆ, ಜರೆದೆ, ಹೌದೇ? ಹೊಡೆದೆ ಅಕ್ಕ. ಆತನೇನು, ಆತನ ಯೋಗ್ಯತೆ ಏನು ಎನ್ನುವುದನ್ನು ಅರಿಯುವುದರಲ್ಲಿ ನಾ ಅಸಮರ್ಥಳಾಗಿ ಹೋದೆ. ಈ ಕಾಲಕ್ಕಾಗುವಾಗ ನೀನಾಡಿದಂತಹ ಮಾತುಗಳನ್ನು ಕೇಳಿದಾಗ ಚಿಂತೆಯಾಗುತ್ತಾ ಇದೆ. ಅಂತಹ ಮಹಿಮನನ್ನು, ಅಂತಹ ಚೆಲುವನನ್ನು ನಾ ಬೈದೆ ಭಂಗಿಸಿದೆನಲ್ಲ ಎನ್ನುವ ಹಾಗೆ ಹೊರಗಿನ ಚೆಲುವು ಮುಖ್ಯವಲ್ಲ, ಆತನ ಅಂತರಂಗದ ಚೆಲುವು ಮುಖ್ಯವಾಗಿದೆ ಎನ್ನುವುದು, ಅದು ಸುಂದರವಾಗಿದೆ ಎನ್ನುವುದನ್ನು ನೀ ಹೇಳಿದ ಬಳಿಕ ಪರಮಾಶ್ಚರ್ಯವಾಗಿದೆ ಅಕ್ಕ. ನನಗೆ ದೊರಕಿದಂತಹ ಅವಕಾಶವನ್ನು ನಾ ಕಳೆದುಕೊಂಡೆನಕ್ಕ, ಕಳೆದುಕೊಂಡೆ. ಇನ್ನೇನು ಮಾಡಬೇಕೆನ್ನುವ ಹಾಗೆ ನನಗೆ ಅರ್ಥವಾಗುವುದಿಲ್ಲ ಅಕ್ಕ. ಚಂದ್ರ, ಅವನ ಬಗ್ಗೆ ಇನ್ನೂ ಏನಕ್ಕ? ಹೊಗಳುತ್ತಿವೆ ಹೊಗಳುತ್ತೀವಿ ಮಾಧವನನ್ನು ಕಾಣಲೇ
ಸಿಕ್ಕಿದಂತಹ ಅವಕಾಶವನ್ನು ಬಳಸಿಕೊಳ್ಳಬೇಕು. ಖಂಡಿತ. ನಿನ್ನ ಬದುಕಿನಂತಹ ಸುವರ್ಣಾವಕಾಶವನ್ನು ಇನ್ನು ದೂರೀಕರಿಸಿದ ಒಳಿತು. ನಾ ಕಳೆದುಕೊಂಡೆ. ಆ ಕೃಷ್ಣನನ್ನು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ಮಂದಿ ಬಯಸ್ತಾರೆ. ಹಾಗಿರುವಾಗ ನಿನ್ನ ಕಣ್ಣೆದುರಿಗೆ ಆ ಪರಮಾತ್ಮನೇ ಬಂದಾಗ ಆತನನ್ನು ದೂಷಿಸಿದೆ, ಮಾತ್ರವಲ್ಲ ಮನ ಬಂದ ಹಾಗೆ ದಂಡಿಸಿದೆ. ಹೌದು, ಹೆಚ್ಚೇಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೆ ಆ ಪರಮಾತ್ಮನನ್ನು ಹೊಗಳುವುದಕ್ಕೆ ಅಸಾಧ್ಯವೇ? ಆ ಕೃಷ್ಣನ ಮಹಿಮೆಯನ್ನು ಹೇಳುವುದಕ್ಕೆ ನನ್ನಿಂದಲೂ ಅಸಾಧ್ಯ. ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿಯು ಅಲುಗಾಡಬೇಕಿದ್ರೆ ಆ ಕೃಷ್ಣನ ಅನುಗ್ರಹ ಎನ್ನುವುದು ಬೇಕು. ಈ ಧರೆಯಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ, ಅಧರ್ಮವನ್ನು ಅಳಿಸುವುದಕ್ಕೆ ಬೇಕಾಗಿ ಪೂರ್ಣಾವತಾರಿಯಾಗಿ ಧರೆಗೆ ಅವತರಿಸಿ ಬಂದವ ಆ ಶ್ರೀಕೃಷ್ಣ ಪರಮಾತ್ಮ. ಮತ್ಸ್ಯನಾಗಿ ವೇದವನ್ನು ಉದ್ಧರಿಸಿದ, ಕೂರ್ಮನಾಗಿ ಮಂದರಗಿರಿಯನ್ನು ಉದ್ಧರಿಸಿದ, ವರಾಹನಾಗಿ ಭೂದೇವಿಯನ್ನು ಉದ್ಧರಿಸಿದ, ಮಾತ್ರವಲ್ಲ ನರಹರಿಯಾಗಿ ಪ್ರಹ್ಲಾದನನ್ನು ಉದ್ಧರಿಸಿದ, ಒಟ್ಟು ವಾಮನನಾಗಿ ಆ ಬಲಿಯನ್ನು ರಸಾತಾಳಕ್ಕೆ ತಳ್ಳಿದ, ರಾಮನಾಗಿ ಆ ರಾವಣನನ್ನು ಸಂಹರಿಸಿದ. ಸರಿ. ಹಾಗಿರುವಾಗ ಅಂತಹ ಪರಮಾತ್ಮನನ್ನು ಜರದೆಯಲ್ಲ ಇದು ಸರಿಯೇ ಅಂತ ನಾನು ಕೇಳುವುದು. ಮಾತ್ರವಲ್ಲ, ಆ ಕೃಷ್ಣನನ್ನು ಕಾಣಬೇಕು ಎನ್ನುವ ಹಾಗೆ ಮನಸ್ಸುಂಟೆ ನಿನಗೆ? ಹೌದಕ್ಕ. ಸಿಕ್ಕಂತಹ ಅವಕಾಶವನ್ನು ನಾವು ಕಳೆದುಕೊಂಡೆ. ಇನ್ನಾದರೂ ನನಗೆ ಆತನನ್ನು ಕಾಣಬೇಕು, ಆತನ ದರ್ಶನ ನನಗಾಗಬೇಕು ಎನ್ನುವ ಹಾಗೆ ನನ್ನ ಹಪಹಪಿಸುತ್ತಾ ಇದೆ. ಹೌದಾ? ಅದಕ್ಕಾಗಿ ಒಂದು ಅವಕಾಶವನ್ನು ನಾನೇ ಕಲ್ಪಿಸಿಕೊಡುತ್ತೇನೆ, ಬೇರೇನೂ ಅಲ್ಲ. ಮತ್ತೆ ಆ ಕೃಷ್ಣ ಪರಮಾತ್ಮನನ್ನು ನೀನು ಅನವರತವು ಭಜಿಸಿದೆ ಎಂದಾದ್ರೆ ಖಂಡಿತವಾಗಿ ನಿನ್ನ ಕಣ್ಣೆದುರಿಗೆ ಆತನೇ ಬರ್ತಾನೆ. ಹೌದೇ? ಆ ಹೊತ್ತಿಗೆ ಆತನನ್ನು ಪೂಜಿಸು, ಅರ್ಚಿಸು, ನಿನ್ನ ಅಭೀಷ್ಟವನ್ನು ಖಂಡಿತವಾಗಿಯೂ ಆ ಪರಮಾತ್ಮ ಈಡೇರಿಸಿ ಕೊಡ್ತಾನೆ. ಹೌದಾ? ಹೇಗೆ ಭಜಿಸಬೇಕು, ಹೇಗೆ ಪೂಜಿಸಬೇಕು? ಕಣ್ಣು ಮುಚ್ಚಿ ಪ್ರಾರ್ಥಿಸಿಕು, ಭಜಿಸಿಕು. ಕಣ್ಣು ಮುಚ್ಚಿದ್ರೆ ಖಂಡಿತ ಬರ್ತಾನೆ, ಖಂಡಿತವಾಗಿಯೂ ಬರ್ತಾನೆ, ಮೋಸವಾಗುವುದಿಲ್ಲವಲ್ಲ? ಇಲ್ಲ. ಆಗಲಿ ಅಪ್ಪ. ಹೋಳಿ ಮೌಳಿಗಳ ತೊಳೆದೆವ ತಾಳ ತಳಿವ ಕಪ್ಪು ಕಸ್ತೂರಿಯ ಕಿರುನಗೆ ಲೋಲ ನೇತ್ರಗಳು ಚೆಲುವ ದ್ವಾದಯ ನಾಮ ಕತ್ತೂರಿ ದಿನಗ ಮುತ್ತುಲಿವ ಭುಜಗೀತಿಯಿಂದ ಗಡದ ಗೌಗವ ತುಳಸಿ ಮಾನೆ ವೈಜಯಂತಿಗಳ ನಳಿತೋಡುಗಳ ಚತುರ ಹಸ್ತದನು ಶಂಖ ಚಕ್ರಗಳ ಮೂವಲಪಿನಿಮುಂಡ ಪೀತಾಂಬರದ ಸಿರಿವರನ ಜಲಜಾಕ್ಷಿ ಕಂಡಳಲು ಕೃಷ್ಣ ಇದೋ ನಿನ್ನ ಚರಣದ್ವೇಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹರುಷದಿನಿ ಗುಣಗುರುದಾಂಕಣ ಚರಣ ಕುಂದಿದಿ ಲಜ್ಜೆಯಿಂದಲಿ ಜನವದಗಿದನಿಂದ ಸುದತಿಯ ನೋಡಿಯೇ ವರದ ನೆಲೆ ಮಾನಿಯೇ ಮುನ್ನಿನ ತೆರದಿ ಬೋಪುದಾದರೆ ತೆರಳುವೆನು ನೀ ಅಭಯ ಬಿಪ್ಪರೆ ಇರುವೆ ನರೆಗಳಿಗೆ ಏನು ದಿಟ್ಟತನವನ್ನು ಕಾಣಿಸಿಯ ಹೆಣ್ಮಗಳು ನೀನು. ನೋಡುತ್ತಿರುವಾಗೆ ನಿನ್ನ ತಲೆ ತುಸು ಬಾಗಿದೆ, ಕಾಲು ಬೆರಳು ನೆಲವನ್ನು ಗೀಚುವುದಕ್ಕೆ ಆರಂಭಿಸಿ. ಹೌದು, ನೀನೆಷ್ಟು ಆರ್ದ್ರವಾಗಿದ್ದಿ, ಎಷ್ಟು ಮೆದುವಾಗಿದ್ದಿ ಅಂತ ನನಗೆ ಅರ್ಥವಾಗ್ತದೆ. ಎಲ್ಲವೂ ಬದಲಾಗಿ ಹೋಯಿತು. ಆದ್ರೆ ಯಾಕೋ ಒಂದು ರೀತಿಯ ಭಯ, ಅನುಮಾನ ನನಗೆ. ಯಾಕೆ ಸ್ವಾಮಿ? ಮತ್ತೆ ಮೊದಲಿನ ಹಾಗೆ ನೀನು ಆಗಿಬಿಟ್ರೆ ಎನ್ನುವ ಹಾಗೆ ಆದ್ರಿಂದ ಆಡಿದ್ದು. ನೀನು ಅಭಯ ಕೊಟ್ಟರೆ ನಾನು ಇತ್ತೇನು, ಅಲ್ಲದಿದ್ರೆ ನಾನು ಸ್ವಾಮಿ, ಇನ್ನು
ಬದಲಾಗುವಂತಹ ಪ್ರಮೇಯವೇ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದ್ಯಾಕೆ? ಇಲ್ಲಿಯ ತನಕ ನೀವೇನು ನಿಮ್ಮ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯುವುದರಲ್ಲಿ ನಾ ಅಸಮರ್ಥನಾಗಿ ಹೋಗಿದ್ದೆ. ಲೋಕವೆಲ್ಲವೂ ನಿಮ್ಮನ್ನು ಜರಿದರು. ಆ ಕಾರಣದಿಂದಾಗಿ ಅದುವೇ ಸತ್ಯ ಎನ್ನುವ ಹಾಗೆ ನಾನು ನಂಬಿದೆ. ಅದಕ್ಕಿಂತಲೂ ಮಿಗಿಲಾದಂತಹ ಸತ್ಯ ಬೇರೊಂದಿದೆ ಎನ್ನುವುದನ್ನು ನನ್ನ ಅಕ್ಕ ರಾಧೆಯಿಂದ ನಾವು ತಿಳಿದುಕೊಂಡೆ. ಹೌದು, ಹಾಗಾಗಿ ಭಯಗೊಳ್ಳುವ ಅಗತ್ಯವಿಲ್ಲ. ಇಲ್ಲೇ ಇರಬಹುದು. ನಿನ್ನಲ್ಲಿ ತುಂಬಿದ್ದ ನಾನು ಚೆಲುವೆ ಎನ್ನುವಂತ ಅಹಂಭಾವಗಳೆಲ್ಲ ದೂರವಾಗುವ ಮೂಲಕವಾಗಿ ಎತ್ತರ ಕಂಡ ಬಾಗುವ ಒಳ್ಳೆಯತನ ಕಂಡು ಬಂತು. ಇರಬಹುದು ಅಂತ ನೀನು ಹೇಳಿದ್ರೆ ನಾನು ಇರುವುದಕ್ಕಾಗ್ತದೆ. ಇರುವುದು ಎಲ್ಲಿ, ಹೇಗೆ, ಮುಂದೆ ಏನು ಅಂತ ನೀನೇ ಹೇಳಬೇಕಾಗ್ತದೆ. ಇರುವುದು ನಮ್ಮ ಈ ಕೋಣೆಯಲ್ಲೇ ಇರುವುದು ನಾವು. ಇಲ್ಲೇ. ಹೌದು. ವಿಷಯಾದೀತ ಸರಸ ಸಲ್ಲಾಪಗಳು. ಹೌದು. ಮಾತಿನ ಮೂಲಕ ಮಾತನಾಡುತ್ತಾ ಕಾಲಗಳೇ ಹೇಳು. ನೀನು ಆ ಕಡೆಗೆ ನೋಡುವುದು. ಕುಕ್ಕುಟ ಕೂಗಿಸಲಿ ಮನ ಬೀಚಿ ಹರಿ ಹೊರೆಗೆ ಕೇಳಿದೆಯ ಕೃಷ್ಣಗೆ ಕೋಳಿ ಕುಣಿಕು ಒಂದು ಧ್ವನಿಯಾಲಾದಿತು ತುದೇನು ಹಲನ ಕೇಳಿದೆಯೋ ಕೇಳಿದೆಯೋ. ನಿನ್ನೊಂದಿಗೆ ಇನ್ನಷ್ಟು ಸಮಯ ಕಾಲವನ್ನು ಕಳೆಯದೆ ಹಲವು ವಿಚಾರಗಳನ್ನು ಮಾತನಾಡಬೇಕು ಎನ್ನುವ ಹಾಗೆ ನನ್ನ ಮನ ಹಪಹಪಿಸುತ್ತಾರೆ. ಮಾತಾಡುತ್ತಾ ಮಾಡುತ್ತಾ ಎಷ್ಟು ಹೊತ್ತಾಯ್ತು, ಇನ್ನೂ ಮಾತನಾಡ್ಲಿಕ್ಕುಂಟ? ಹೌದಾ ಕೃಷ್ಣ? ಏನಾಗಬೇಕು ಈಗ? ಅದರ ಅವಕಾಶವಿಲ್ಲ. ಯಾಕಿಲ್ಲ? ನೋಡಿದೆಯಾ, ಕೋಳಿ ಕೂಗುತ್ತಾ ಇದೆ. ಸರಿಯಾಗಿ ಕೇಳ್ತಾ ಉಂಟು. ಅಂದರೆ ಬೆಳಗಾಗುತ್ತಾ ಇದೆ. ಬೆಳಗಾದರೆ ನನ್ನ ಗಂಡ ಒಳಗೆ ಬರುತ್ತಾನೆ. ಏನು ಮಾಡುವಂತ ನನಗೆ ಗೊತ್ತಾಗುವುದಿಲ್ಲ. ನಿನಗೆ ಇನ್ನಷ್ಟು ಮಾತನಾಡುವುದಕ್ಕೂ ಇನ್ನಷ್ಟು ನಿನ್ನಲ್ಲಿ ಮಾತನಾಡಬೇಕು ಎನ್ನುವ ಹಾಗೆ ಆಸೆ ನನಗೆ. ನಾನು ಬೇಕು ಎನ್ನುವಂತ ಭಾವ ಬಲಿತಿದೆ ಅಂತ ಆಯ್ತು. ಹೊರಗಿನವರಿಗೆ ಗೊತ್ತಾಗಕೂಡದು, ಒಳಗೆ ಬರಕೂಡದು. ನಾನು ಇಲ್ಲಿಂದ ಹೋಗಬೇಕು, ಇಲ್ಲೇ ಇರಬೇಕು. ಹಾಗಾಗಬೇಕು ಅಂತಂದ್ರೆ ಕತ್ತಲೆ ಆಗಬೇಕು ಹೊರತು ಬೆಳಕಾಗಕೂಡದು. ನೀನೇನು ಯೋಚನೆ ಮಾಡಬೇಡ. ನಾನು ಅವನಿಗೊಂದು ಆಜ್ಞೆಯನ್ನು ಮಾಡ್ತೇನೆ, ಸುದರ್ಶನಕ್ಕೆ. ನೋಡು, ನಾನು ಹೇಳದವ ಹಿಂದೆ ಬರುವುದಿಲ್ಲ. ಈಗ ಕತ್ತಲು ಹಾಗೇ ಮಲಗಿ ಬೆನ್ನು ನೋವು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಹೌದಿಲ್ಲ? ನಾನದು ಆಲೋಚನೆ ಮಾಡುದು ಎಂತದು ಅಮ್ಮ. ಅವನಿಗೆ ಎಲ್ಲಿಯಾದ್ರೂ ಮರ್ತೋಗಿದ ಅಂತ? ಯಾರಿಗೆ? ಸೂರ್ಯನಿಗೆ. ಹಾಗಾಗುವ ಕ್ರಮ ಉಂಟ ಮಗ? ಅಲ್ಲದಿದ್ರೆ ಏನಮ್ಮ ಇದು? ಎಷ್ಟು ಹೊತ್ತು ಮಲಗಿ ಇಲ್ಲಿ ಹೊಡಚಾಡಿ ಬೆನ್ನಿನ ಸಿಪ್ಪೆ ಎಲ್ಲ ಹೋಯ್ತು. ಅಲ್ಲಿ ಸೂರ್ಯೋದಯವೇ ಆಗುದಿಲ್ಲ. ಒಳಗೆ ಬೇಯಿಸಿಟ್ಟದೆಲ್ಲ ಮುಂದಿಗೆ ಮುಖ್ಯ ಆಯ್ತು. ಬೆಳಗಾಗ್ತದೆ ಅಂತ. ಹೌದಾ ಮಗ? ಬೆಳಗಾಗುವಾಗ ಅದು ರಂಗನಾಯಕ ಹೇಳದೆ ಬೆಳಗಾಗ್ಲಿಕ್ಕಿಲ್ಲ ಮಗ. ಅದೇ ಆದದ್ದು. ನಿನ್ನ ರಂಗನಾಯಕ ಕೇಳಿಯೇ ಬರುದ? ಯಾರು? ನಾನು ಹೇಳಿದ ಅದು ಊರಲ್ಲಿ ಕಾಗೇಳಲಿಕ್ಕಿಲ್ಲ. ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಬೆಳೆನ್ನುತ್ತ ರಮಣನೆ ಬೆಳಗಾಯಿ ಬೆಳೆನ್ನುತ್ತ ಅಂಗನೇ ಲಕ್ಷ್ಮಿತ ಪತಿಗೆ ನಿಂದಿಸಿದಳು. ಅಂಗನೇ ಲಕ್ಷ್ಮಿತ ಪತಿಯ ನಿಂದಿಸಿದಳು. ಶೃಂಗಾರದ ನಿದ್ರೆ ಸಾಕು ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕು ಸಾಕೆನ್ನುತ್ತ ಪಕ್ಷಿರಾಜನ ಬಂದು ಬಾಗಿಲ ಬಳಿ ನಿಂದು ಪಕ್ಷಿರಾಜನ ಬಂದು ಬಾಗಿಲ ಬಳಿ
ಅಕ್ಕಿ ತೆರೆದು ಬೇಗ ಏರಿಸೆಂದು ಪಕ್ಷಿ ಜಾತಿಗಳೆಲ್ಲ ಪಕ್ಷಿ ಜಾತಿಗಳೆಲ್ಲ ಚಿಲಿಬಿಲಿ 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 ಕೂಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಬಿಲಿಯ ಚಿಲಿಬಿಲಿಯ ಚಿಲಿಬಿಲಿ ಹುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಬಿಲಿ 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 ಹುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಬಿಲಿ 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 ಹುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ರಂಗ ಪಕ್ಷಿ ಜಾತಿಗಳೆಲ್ಲ ಚಿಲಿಬಿಲಿ ಹುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ರಂಗ ರಂಗ ನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತಿಳಿನುಗ ರಾಜೀವಲೋಚನ ರಮಣನೆ ಬೆಳಗಾಯಿ ತಿಳಿನುಗ ನೀನು ಇಷ್ಟು ಒಳ್ಳೆದರಲ್ಲಿ ಹಾಡುತ್ತಿದ್ದು ನನಗೆ ಗೊತ್ತೇ ಇಲ್ಲ. ನಿನ್ನ ಅಪ್ಪ ಕಲಿಸಿದ ಮಗ ಅವರು ಅಷ್ಟು ಬೇಗ ಹೋದ್ರಲ್ಲ ಅಂತ ಕಲಿಸಿದ ಕಾರಣವೇ ಅವರು ಹೋದ್ರು. ಇಲ್ಲಿಂದ ನಾನಾದ್ರೂ ಸ್ವಲ್ಪ ಕಲಿಯುತ್ತೆ. ಅದಲ್ಲ ಮಗ, ಹಕ್ಕಿಗಳು ಚಿಲಿಪಿಲಿ ಹುಟ್ಟಿದ್ರು ಅಲ್ಲಿ ಕಿರಿಕಿರಿ ಹುಟ್ಟಿದ್ರು, ಅವರಿಗೆ ಬೆಳಕಾಗುವುದಿಲ್ಲ ಮಗ. ನನಗೆ ಹಕ್ಕಿಗಳ ಚಿಲಿಪಿ ಅಲ್ಲ, ನಿನ್ನ ಕೆಮ್ಮೆ ಕೇಳುದಾಗಿ ನಿಂದು. ಇದೆಂಥದ್ದು ಮಗ, ನೀನು ಹೇಳಿದ ಹಾಗೆ ಸೂರ್ಯ ಊರಿ ಬಿಟ್ಟನ ಏನೋ. ಅಲ್ಲ ಅವನಿಗೆ ಇಲ್ಲಿ ದಾರಿ ತಪ್ಪಿತ ಹೇಗೆ? ಇಲ್ಲಿ ಹೋಗುವ ಅಲ್ಲಿ ಹೋಗಿ ಏನೇ ಇರಲಿ ಸ್ವಲ್ಪ ಮಲಕ್ಕ, ಬೆಳಗಾಗಬಹುದು ನೋಡುವ. ಅಮ್ಮ ಅಪ್ಪ ಅಲ್ಲಿ ಮಲಗಾಯ್ತಾ ಅಪ್ಪ. ಇನ್ನು ಗಲಾಟೆ ಮಾಡಬೇಡ. ಯಾವ ಊರಿನವ? ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಚಂಡಿ ಗೊಬ್ಬರ ಯಾರಮ್ಯಾವ್? ಚಂಡಿ ಗೊಬ್ಬರವ? ಚಂಡಿ ಗೊಬ್ಬರ ಯಾರಮ್ಮ? ಏನು ಮಾತಾಡ್ತಪ್ಪ?
ನಾನು ಎಲ್ಲಿ ನಿಲ್ಲಿಸಿದ್ರು ಅವರು ಕೂಡ ನಿಲ್ಲಿಸ್ತಾರೆ. ಅಮ್ಮ ಇವನಿಗೆ ಸಂಕ್ರಮಣಕ್ಕೆ ಕೈ ಮುಗಿಲಿಕ್ಕೆ ಹೇಳು. ನನಗೆ ಸಮಸ್ಯೆ ಉಂಟು ಅಂತ ಭಾವಿಸಿದ್ರ ನೀವು? ನಿಮ್ಮ ಕುಟುಂಬದ ನಾಗಬನ ಇಲ್ಲಿ ಚಂಡಿಗೊಪ್ರಿಯಾರು ಅಂತ ಕೇಳಿದ್ರು. ಇಲ್ಲಿ ಚಂಡಿ ಅಲ್ಲ, ನೀನು ಸರಿ ಇದೆಯಾ? ಅಮ್ಮ ಅಮ್ಮ ಕೊಬ್ಬರಿ ವ್ಯಾಪಾರದವ ಇರಬೇಕು. ಚಂದಗೋಪ ಅಂತ ಹೇಳಿದ್ರೆ ಇವನ ಪುಣ್ಯಾತ್ಮ ಚಂದಗೋಪ, ಚಂಡಿಗೋಪಿ ಅಲ್ಲ. ನನ್ನ ಮಗ ಏಕಮೇವ ಪುತ್ರ. ಅದು ಸಾಯಲಿ. ಸರಿ ಬರ್ತೀನಿ. ನನ್ನ ಮಗ ಸಾಯಿ ಹಾರ್ಬೇಡ ನೀನು. ಕುಲಾಬತ್ತಿನ ಹೆಂಗಸ್ರು ಕುಲಾಬತ್ತಿನ ಕುಲ ಬಿಡಿಸ್ತಾನೆ ಈಗ. ಕುಲಾವತಿ ಓ ಲಂಡಿ, ಓ ಪುಷ್ಟಿ. ನೀನು ಲಂಡಿ, ಅವ ಪುಷ್ಟಿ. ಇವ ಲಂಡಿ ಪುಸ್ಕಿ. ನಾನಲ್ಲ ನಿಮ್ಗೆ ಹೇಳಿದ್ದು. ನಾನು ಯಾಕಪ್ಪ ಸುಮ್ಮನೆ ನೀನು ಮಾತಾಡಿ ನಿಲ್ಲಿಸುದಲ್ಲ. ಆಗದಿಂದ ಅಷ್ಟು ಮಾತಾಡಿದ್ಯಾ? ಈಗ ಕೇಳು, ಲಂಡಿ ಪುಸ್ಕಿ ಅಂತ ಹೇಳಿ ಅರ್ಥ ಅಂತದ ಅಂತ ಕೇಳು. ಅದಕ್ಕೂ ಅರ್ಥ ಉಂಟಾ? ಹೌದೌದು. ಲಂಡಿ ಅಂತ ಹೇಳಿದ್ರೆ ಕೆಲಸಕ್ಕೆ ಬರದವರು ಅಂತೇಳಿ. ಲಂಡಿ ಅಂದ್ರೆ ಗುಂಡಿ ಅಪ್ಪ. ಪುಸ್ಕಿ ಅಂತ ಹೇಳಿದ್ರೆ ಯಾವುದಕ್ಕೂ ಆಗದಿರುವವರು ಅಂತೇಳಿ. ಕಿಷ್ಕಿಂಡಿ. ನೀನು ಕೂತ್ಕೊಳ್ಳಿಕ್ಕೆ ಬಂದಾಗ ನೀನು ಇವತ್ತಿನ ಮಾರಿ ಮಾತಾಡ್ತೀಯಲ್ಲ. ಈ ಪ್ರಸಂಗದಲ್ಲಿ ನಾನು ಮಾತಾಡಿದ್ದು ನೀನು ಕೇಳಿಸಿಕೊಳ್ಬೇಕಷ್ಟೆ. ನಿಮ್ದು ವ್ಯಾಪಾರ ಹೇಗುಂಟು? ಹೇಗುಂಟು? ಹೌದು, ಅವೆಲ್ಲ ಬಂಡಸಾಲೆ ಯಾವೊಂದಲ್ಲಿ ಕೊಬ್ಬರಿ ವ್ಯಾಪಾರ. ಅದು ವ್ಯಾಪಾರ ಹೇಗೆ? ಅದು ವ್ಯಾಪಾರ ನೀನು ಮಾತಾಡಬಾರ್ದು. ಇದು ವ್ಯಾಪಾರ ಹೇಗುಂಟು? ದಿನಕ್ಕೆಷ್ಟು, ವಾರಕ್ಕೆಷ್ಟು, ತಿಂಗಳಿಗೆಷ್ಟು ಹೇಳ್ಬೇಕು ನೀನು? ನನಗೆ ಬರ್ತಾ ಇರುವಂತ ಕೋಪದಲ್ಲಿ ಉಂಟಲ್ಲ, ಈ ಬಟ್ಟೆ ತೆಗೆದು ಬಿಸಾಡ್ಬೇಕು ಅಂತ ಅನಿಸಿತ್ತು. ಇಲ್ಲಿ ಬಾ, ಮಳೆ ಬರ್ತುಂಟು, ಅದಕ್ಕೆ ಬೇಡ ಅಂತ ಬಿಟ್ಟು. ಇದೆಷ್ಟು? ಇದೆಷ್ಟು? ಅದು 5. ಈಗ 4. ಇಷ್ಟು ಕಮ್ಮಿ, ಇಷ್ಟು ಕಡಿಮೆ. ಅದು ನಿನಗೊಂದು ಕಮ್ಮಿ. ಅದ ಗೊತ್ತಿಲ್ಲ. ಏನೋ ಒಳಗಿರುವುದು ಯಾರು ಅಂತ ಗೊತ್ತುಂಟು ನಿಮಗೆ? ಅಕ್ಕ ತಂಗಿ ಮಾತಾಡ್ತಾ ಇದ್ದಾಗ ಅಕ್ಕ ತಂಗಿ ಯಾರು? ಯಾರು ಅಕ್ಕ ತಂಗಿ? ಒಳಗಿರುವುದು ಯಾರು? ರಾಧೆ ಮತ್ತು ಚಂದ್ರಾವಳಿ. ಚಂದ್ರಾವಳಿ ಹೌದು. ಇನ್ನೊಂದು ಯಾರು? ರಾಧೆ. ಯಾರು ಹೇಳಿದ್ರು ರಾಧೆ ಅಂತ? ಅದು ಒಳಗಿರುವುದು. ನಾನು ಹೇಳಿಲ್ಲ. ಒಳಗಿರುವುದು ರಾಧೆ ಹೌದು ಅಂತ ಆದ್ರೆ ಮಾತಾಡಿಸಿದ್ರೆ ರಾಧ ಅಂತ. ಒಳಗಿರುವುದು ರಾಧೆ ಹೌದು ಅಂತ ಆದ್ರೆ ಇದೆಂತದ್ದು? ರಾಧೆ ಪ್ರೇತ ಬಂದಂತ. ಹೇಗೆ ನಿದ್ದೆ ಆಯ್ತಾ? ಎಷ್ಟು ಒಟ್ಟಿಗೆ ಮಲಗಿದ ನಿದ್ದೆ ಆಯ್ತಾ? ಯಾರೊಟ್ಟಿಗೆ? ಒಳಗಿರುವುದು ರಾಧೆ ಅಲ್ಲ, ಕೃಷ್ಣ, ಬಾಲಕೃಷ್ಣ. ಇವನಿಗೆ ತಲೆ ಹಾಳಾಗಿದೆ ಮಗ. ಏನಕ್ಕೆ ಹೇಳಿ ಹೇಳ್ತಾನೆ, ಒಳಗೆ ಕೃಷ್ಣ ಇದ್ದಾನಂತೆ. ಅಕ್ಕ ತಂಗಿ ನೀವು ಗೊತ್ತೇ ಇಲ್ಲ. ನಾನು ಈಗ ತಾನೇ ಮನೆಯಿಂದ ಅವಳು ಹೊರಗಿಂದ ಬಂದದ್ದು. ಒಳಗಿರುವುದು ಕೃಷ್ಣ, ಬಾಲಕೃಷ್ಣ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಏನ್ ಬಾಬಾ? ಏನಾಯ್ತು? ಇದೆ ಕನಸಲ್ಲವ? ಎರಡೆರಡು ಉಂಟಾ? ನಿಜ ಹೇಳು. ನೀನು ಯಾವ ಬಾಗಿಲಿಂದ ಬಾಗಿಲು ಹಾಕಿಕೊಂಡ? ಯಾವ ಬಾಗಿಲಿಂದ? ನೀನು ಈಗ ಬಂದದ್ದ? ಹಾಗಿದ್ರೆ ನಿನ್ನೆ ಬಂದದ್ದು ಯಾರು? ನಾನು ಬರ್ಲಿಲ್ಲ, ಈಗ ತಾನೇ ಬಂದವಳು. ಅದು ಆಚಾರವೇ? ನನ್ನ ತಲೆ ಮೊದಲೇ ಹಾಳಾಗಿದೆ, ಈಗ ಪೂರ್ತಿ ಹಾಳಾಯ್ತು. ಅಲ್ಲ, ಅದು ನನಗೆ ಗೊತ್ತಾಗಿ ಕೆಲವು ಸಮಯ ಆಯ್ತು. ಇವೊಂದು ಬೇರೆ, ಇವಳು ಇವತ್ತು ಬಂದ. ಇಲ್ಲಿ ಏನೋ ಒಂದು ಮೋಸ ನಡೆದಿದೆ. ಮೋಸ ಆಗಿದೆ ಅಂತ ಕಣಿ ಕೇಳುವ ನೀನು. ಮತ್ತೆ ನೋಡು,
ಬಾಗಿಲು ಹಾಕಿ ಒಳಗಿನಿಂದ ಚಿಲಕ ಹಾಕಿ ಕುಳಿತುಕೊಂಡಿದ್ದಿ. ಹಾ. ಯಾರೊಟ್ಟಿಗೆ ನೀನು ಒಳಗೋದೆ? ಯಾರವ? ಇಲ್ಲಿಂದ ಯಾರೊಟ್ಟಿಗೆ ಒಳಗಾದ್ದು? ಅಯ್ಯೋ ಹೋದದ್ದು ನನ್ನ ಅಕ್ಕನೊಂದಿಗೆ. ಅಕ್ಕ ಆದ್ರೆ ಮತ್ತೆ ಇದು ಮತ್ತೆ ಯಾರು? ಇದು ಅದು ಅಕ್ಕನ ಪ್ರೇತವ? ಅಲ್ಲ, ಬಾಗಿಲು ಹಾಕಿದ ಬಾಗಿಲಿಂದ ಇವಳು ಹೊರಗೆ ಬಂದದ್ದು ಹೇಗಾಗಿದ್ರೆ? ನನಗೆ ಗೊತ್ತಿಲ್ಲ. ಒಳಗೆ ಹೋಗುವಾಗ ನನ್ನ ಅಕ್ಕವೇ. ನಿನಗೆ ರಾಧೆ ಅನ್ನುವಂತಹ ಅಕ್ಕ ಎಷ್ಟು ಮಂದಿ ಇದ್ದಾರೆ? ಒಬ್ಬಳೆ. ಹೌದಾ? ಹೌದು ಹೌದು. ಹಾಗಿದ್ರೆ ಮತ್ತೆ ಇದು ರಾಧೆ ಹೌದಾದ್ರೆ ಮತ್ತೆ ನಿನ್ನೆ ಬಂದದ್ದು ಯಾರು? ಒಳಗೆ ಹೋಗುವ ತನಕ ನನ್ನ ಅಕ್ಕನೇ ಇದ್ದದ್ದು. ಒಳಗೆ ಹೋಗುವ ತನಕ ನನ್ನ ಅಕ್ಕ ರಾಧೆ ಇದ್ದದ್ದು. ಹೋದ ಮೇಲೆ ಅದು ಸ್ತ್ರೀ ವೇಷ. ಸ್ತ್ರೀ ವೇಷ. ಓ ಮಗ, ಸ್ತ್ರೀ ವೇಷ ಅಂದ್ರೆ ಎಂತದ್ದಮ್ಮ? ಸ್ತ್ರೀ ವೇಷ ಅಂದ್ರೆ ಎಂತದ್ದು? ಅದು ನಿಜ ಅಲ್ಲ ಮಗ. ಅಂದ್ರೆ ವೇಷ ಮಾಡಿ ಯಾರ ಬಂದದ್ದು? ಅಂದ್ರೆ ಗಂಡು ಗಂಡು ಸ್ತ್ರೀ ವೇಷ ಮಾಡಿದ್ದು. ಗಂಡು ಸ್ತ್ರೀ ವೇಷ ಮಾಡಿ ಮೋಸ ಮಾಡಿದ್ದು. ಹೌದೇನು? ಯಾರವ ಶ್ರೀವೇಶದೇವ? ಅವ ಶ್ರೀವೇಶದೇವ ಯಾರು? ಅವ ಯಾವುದರಲ್ಲಿದ್ದಾನೆ? ಒಂದರಲ್ಲಿದ್ದಾನ, ಎರಡರಲ್ಲಿದ್ದಾನ, ಮೂರರಲ್ಲಿದ್ದಾನ, ನಾಲ್ಕರಲ್ಲಿದ್ದಾನ, ಐದರಲ್ಲಿದ್ದಾನ, ಆರರಲ್ಲಿದ್ದಾನ? ಅದಲ್ಲ, ಈಗ ಬಂದದ್ದು ಸ್ತ್ರೀ ವೇಷ. ಅಂದ್ರೆ ಗಂಡು ಹೆಣ್ಣಿನ ವೇಷ ಮಾಡಿ ವೇಷ ಬಂದದ್ದು. ಹಾಕಿಕೊಂಡು ಬಂದದ್ದು. ಮೇಲೆ ಹೇಳು, ಮೇಲೆ ಹೇಳು. ಮೋಸ. ಈಗ ನಿನ್ನ ಕಣ್ಣು ಸರಿ ಉಂಟಾ ಇಲ್ವೋ? ಉಂಟು. ಉಂಟು. ಹಾ. ಬಂದವ ಗಂಡು ಸ್ತ್ರೀ ವೇಷ ಮಾಡಿ ಬಂದದ್ದು ಅಂತ ನಿನಗೆ ಒಳ ಹೋದಾಗ ಒಳ್ಳೆ ಗೊತ್ತಾಯ್ತಾ ಇಲ್ವಾ? ಇಲ್ವಾ? ಗೊತ್ತಾಯ್ತು. ನಿನ್ನ ನಾಲಗೆಗಿಂತ ದನ ಮೆಟ್ಟಿದ? ಕರ್ತು ಹೇಳುವಾಗತ್ತಲ್ಲ ಶ್ರೀವೇಶ ಅಂತ. ಶ್ರೀವೇಷ ಅಂತ ಹೇಳಿ. ಮತ್ತೆ ಹೇಳು. ಬಂದವ ಗಂಡು ಅಂತ ಗೊತ್ತಾದಾಗ ನೀನು ಅಮ್ಮನನ್ನು ಕರಿಬೇಕಿದ್ದಾವೆ. ಈ ಪ್ರಾಯದಲ್ಲ ಅಲ್ಲಮ್ಮ, ನಿನ್ನನ್ನು ಕರೆದ ಒಂದು ವಿಷಯ ಹೇಳೋದಲ್ವಾ? ನಿನಗೆ ಈ ವಾಕ್ಯ ಅರ್ಥ ಹೇಳಿ ಮಗ. ಯಾರು ಅಲ್ಲ, ಹಾಗಲ್ಲ, ನನಗೆ ಒಳಗೋಗ್ಲಿಕ್ಕೆ ಉಪಾಯ ಇಲ್ಲಲ್ಲ. ನಾನು ನಿನ್ನ ನೆತ್ತಿಯ ಮೇಲೆ ಕೈ ಇಟ್ಟು ಬಂದವ ಶ್ರೀವೇಶದೇವ ಮೇಲೆ ಗೊತ್ತಾಯ್ತು. ಗೊತ್ತಾಯ್ತು. ವೇಷದೇವ ಅಂತ ಗೊತ್ತಾದ ಮೇಲೆ ಯಾಕೆ ಬೊಬ್ಬೆ ಆಗ್ಲಿಲ್ಲ? ಹೇಳುವುದಕ್ಕಂತ ಬಾಯಿ ಬಾಯಿ ತೆಗಿ. ತೆರಿಬೇಕಿತ್ತು, ಹೇಳಬೇಕಿತ್ತು. ಏನಾಗಿತ್ತು? ಆಗಲಿಲ್ಲ. ಯಾಕೆ? ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ಅಮ್ಮ, ಎಂತಹ ಭಾಗ್ಯವತಿಯಪ್ಪ. ನಿನಗೆಂತ ಆಯ್ತಮ್ಮ? ನನಗೆ ಹಳೆ ನೆನಪಾತು. ಬಿಡು, ಬಾಯಿ ಬಿಚ್ಚಲಿಕ್ಕೆ ಆಗಲಿಲ್ಲ. ಎರಡು ಬದಿಗೆ ಏನು ಡಬ್ಬ ಇತ್ತು. ಪಟ 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 ಅಂತ ಯಾಕೆ ಬಡಿಯಲಿಲ್ಲ? ಹೊಡಿಬಹುದಿತ್ತಲ್ಲ. ಅದೇ ಬಡಿಯಬೇಕು ಅಂತ ಹೊರಡುವಾಗ ತನ್ನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನು ಬಿಡಿಯಾಗಿ ಅಪ್ಪಿದ. ಎಂತಹ ಭಾಗ್ಯವತಿ. ನನಗೆ ಒಂದು ಅರ್ಥ ಆಗುದಿಲ್ಲ ಮಗ. ನೀನು ಇತ್ಯರ್ಥ ಮಾಡು. ಯಾರವ? ಯಾಕೆ ಬಂದದು? ಏನಾಯ್ತು? ಅವರೇನು ಏನು ಸಂಬಂಧ? ಈಗ ಎಲ್ಲಿದ್ದಾರೆ? ಏನು ಮಾಡಿದ? ನನ್ನಯೇ ಬಾಲನು ಯೋಗಿಣಗೆ ದಾದನು ಎಂದು ಮುಗಿಯಲಿಗೆ ಯೌವನನು ಮಂದ ಗರ್ಭಿತರಿಗೆ ದುಡ್ಡನು ಚರಣರ ವೃಂದಕ್ಕೆ ತಾನದೀದನು. ಅವ ಜನ ಯಾರು? ನನಗೆ ಅದು ಬೇಕು. ಮೊದಲ ಪರಿಚಯ ಕೇಳು. ಅಮ್ಮ, ನಿನ್ನೆ ಎಲ್ಲಿಯಾದ್ರೂ ಹಳೆ ಗುರ್ತದವರ ನೋಡುವ. ಅವರು ಎದುರಿಂದ ಬರ್ಲಿಕ್ಕಿಲ್ಲ ಮಗ. ಅಲ್ಲಲ್ಲ, ಹಾಗಲ್ಲ, ಹೇಗಿದ್ದ ಅಂತ ಕೇಳುವ. ವಯಸ್ಸು ಎಷ್ಟಾಗ್ಬೋದು? ಉದ್ದವ, ಉದ್ದವೋ, ತೆಳ್ಳಗ, ತೆಳ್ಳಗೋ, ದಪ್ಪವ, ದಪ್ಪವೋ, ಗಿಡ್ಡವ, ಗಿಡ್ಡವೋ, ಮತ್ತೆ ಎಂತದ ಒಂದು. ಒಮ್ಮೆ ನೋಡುವಾಗ ಉದ್ದ, ಮತ್ತೊಮ್ಮೆ ನೋಡುವಾಗ ಗಿಡ್ಡ, ಒಮ್ಮೆ ಬೆಳ್ಳಗೆ ಒಮ್ಮೆ ಕಪ್ಪಗೆ. ಹಾಗೂ ಆಗ್ತದ ಮಗ. ತುಂಬ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಒಮ್ಮೆ ಉದ್ದ, ಎಲ್ಲಿಯಾದ್ರೂ ನಿನ್ನ ಅನುಭವದಲ್ಲಿ ಇದ್ರೆ ಹೇಳಬೇಕು. ಒಮ್ಮೆ ಗಿಡ್ಡ, ಒಮ್ಮೆ ದಪ್ಪ, ದಪ್ಪ. ಒಮ್ಮೆ ಸಪೂರ. ಅವನು ಯಾವ ರೋಗಿಷ್ಠ ಆಗಿರ್ಬೇಕು ಮಗ. ಎಂತದು? ಎಂತದ ನನ್ನ ತಲೆ ಹಾಳು ಮಾಡಬೇಡ್ವೆ. ಅತ್ತೆ, ನಂದ ಸಾಧಾರಣ ಹೇಗಿದ್ದಾನೆ? ವಯಸ್ಸೆಷ್ಟಾದೀತು? ಎಷ್ಟಾಗ್ಬೋದು? ವಯಸ್ಸು ಅಂತ ಹೇಳುವುದಕ್ಕೆ ಆಗುವುದಿಲ್ಲ. 80. ಯಾಕತ್ತೆ? ಕೇಳಿದ್ ನಾನು. 80ರ ಹಳೆ ಪರಿಚಯ ಉಂಟು ನಿಮ್ಗೆ? ಹೌದು, 80ರ ಒಳಗೆ ಅಂದ್ರೆ 16, 80ರ ಒಳಗೆ ಇರುವುದು. ಅದು ಹೋಗಿ ಅಂತದ್ದು ನಂದಗೆ ಬಾಲನು, ದ್ರುಹಿಣಗೆ ತಾತನು, ತಾತ ಇಂದುಮುಖಿಯರಿಗೆ ಯೌವನನು, ಮಂದಮತಿಗಳಿಗೆ ದುಷ್ಟನು, ಶರಣ ವೃಂದಕ್ಕೆ ನಾನಾ ವೇಷದವನು. ಹಾಗಂದ್ರೆ ಪ್ರಪಂಚಕ್ಕೆ ಅವ ಗಂಡ. ತಂದೆಗೆ ಮಗನು, ಮಗನಿಗೆ ತಂದೆಯು, ತಾಯಿಗೆ ಮಗಳು, ಮಗಳಿಗೆ ತಂದೆಯು, ಅಣ್ಣನಿಗೆ ತಂಗಿಯು, ತಂಗಿಗೆ ಅಣ್ಣನು, ಹೆಂಡತಿಗೆ ಗಂಡನು, ಗಂಡನಿಗೆ ಹೆಂಡತಿ. ಈಗ ಗೊತ್ತಾಯ್ತಾ? ಒಂದೇ ವೇಷ ಅಲ್ಲ, ಅವ ದಶಾವತಾರಿ. ಲೋಕದಲ್ಲಿ ಎಲ್ಲ ಸಂಬಂಧಗಳಿದ್ದ. ಹೌದು ಹೌದು. ಹೌದಾ? ಹಾ, ಅವನನ್ನೇ ಓಲೈಸಿ ಹೋದವರಿಗೆ ಅವ ಆಶ್ರಯ ಕೊಡ್ತಾನೆ. ಖಂಡಿತ. ಅವನನ್ನೇ ಒಪ್ಪಿಕೊಂಡವರಿಗೆ ಅವ ರಕ್ಷಣೆ ಕೊಡ್ತಾನೆ. ಹಾ,
ಎಲ್ಲರಿಗೂ ಎಲ್ಲ ಸಂಬಂಧ ಇದ್ದವನ? ಎಲ್ಲ ಸಂಬಂಧವನ್ನು ಎಲ್ಲರಿಗೂ ಗಂಡ? ಎಲ್ಲರಿಗೂ ಗಂಡ. ಹೌದಾ? ಹೌದು. ಎಲ್ಲರಿಗೂ ಗಂಡ ಅಂದ್ರೆ ಈಗ ನನಗೂ ಗಂಡ, ನಿಮಗೂ ಗಂಡ, ಗಂಡರಿಗೂ ಗಂಡ, ಗಂಡನಿಗೂ ಗಂಡ, ಅವಳಿಗೂ ಗಂಡ, ಅವಳಿಗೂ ಗಂಡ. ಬೇಡ, ನಮ್ಮ ಅಮ್ಮನಿಗೆ, ನಿಮ್ಮ ಅಮ್ಮನಿಗೂ ಅವನೇ ಗಂಡ. ಬೇಕಾ ಮಗ? ಈ ಪ್ರಾಣಿ ಕಾಲ ನನಗೆ ಬೇಕಾಗಿತ್ತ ಮಾತು. ಅಮ್ಮ ನನಗೊಂದು ಸಮಾಧಾನ ಆಯ್ತು. ಕೆಲವು ಸಲ ಕೆಟ್ಟ ಕಾಲದಲ್ಲಿ ಒಂದೊಂದು ಒಳ್ಳೆದಾಗಿ ಹೋಗುದುಂಟು. ಈಗ ನಿಮ್ಮ ಗಂಡ ಹೌದು ಅಂದರೆ ನನ್ನ ಅಪ್ಪ ಅಂತ ಆಯ್ತಲ್ಲ. ನಿನ್ನ ಅಪ್ಪ ಹಾಗೆಲ್ಲ ಎದುರಿಂದ ಬರ್ಲಿಕ್ಕಿಲ್ಲ ಮಗ. ಹಾಗಾದ್ರೆ ಈಗ ನಿನ್ನ ಗಂಡ ನನ್ನ ಅಪ್ಪ ಅಲ್ವಾ? ನಿನ್ನ ತಲೆ ತಿನ್ಬೇಡ ಮಗ. ಇದುವರೆಗೆ ನನ್ನ ಪತಿವ್ರತ ಧರ್ಮವನ್ನು ನಾನು ಉಳಿಸಿಕೊಂಡು ಬಂದಿದ್ದೇನೆ ಮಗ. ಯಾರೋ ಒಬ್ಬ ಬಂದ ಮೇಲೆ ಅವನು ನನಗೆ ಗಂಡ ಅಂತ ಆದ ಮೇಲೆ ನಾನು ಇನ್ನು ಬದುಕಿ ಉಳಿಬೇಕು. ಎಲ್ಲಿಯಾದ್ರೂ ಹಾಲು ಬಾವಿ ಇದ್ರೆ ಸಾಯ್ತೇನೆ. ಆ ಬಾವಿ ನಿನಗೊಂದು ಒಳ್ಳೆ ಕೆಲಸ ಉಂಟು. ನೀನು ಹೀಗೆ ನಿಷ್ಠುರಳಾಗಿ ಹೊರಟ್ರೆ ಹೇಗಮ್ಮ? ನಾನು ಬದುಕುದಿಲ್ಲ. ಆಗಲ್ಲ, ನೀನು ಸತ್ರೆ ಮತ್ತೆ ನನಗೆ ಯಾರಿದ್ದಾರಮ್ಮ? ಯಾರು? ನಿನಗೆ ನಿನಗೆ ದೇವರೇ ಇದ್ದಾಳೆ ಮಗ. ಅಲ್ಲ, ನಿನಗೆ ಸಾಯುವುದು ನಿರ್ಣಯವೇ? ನಾ ಸಾಯುವುದೇ. ಸಾಯುವುದೇ? ಸಾಯುವುದೇ? ಹೌದು ಅಮ್ಮ. ಅಕ್ಕೀಲಿ ಕೈಯೊಂದು ಕೊಡಮ್ಮ. ಬೇರೆ ಕೈ ಮೊದಲು ಅದನ್ನು ಬಾವಿಗೆ ಹಾಕುದು, ಮತ್ತೆ ನಾನು ಹಾಕುದು. ನಾನು ಇದುವರೆಗೆ ಪತಿವ್ರತೆ ಆಗಿದ್ದೆ. ಆ ಬಾವಿಯಲ್ಲಿ ನೀರು ಕಡಿಮೆ ಉಂಟು, ಸ್ವಲ್ಪ ನೀರು ಹಾಕೋದಕ್ಕೆ ನನಗೆ ಸಾಯ್ಲಿಕ್ಕುಂಟು. ಅಮ್ಮ, ನಿನ್ನ ಪತಿವ್ರತ ಧರ್ಮಕ್ಕೆ ಕೊರದೆ ತಂದವ ಯಾರೇ? ಮಾನ ಮರ್ಯಾದೆ ಅಂದ್ರೆ ಪ್ರಾಣ ಬಿಡುವವನು ಚಂದಗೋಪ ಅನ್ನೋದು ನಿನಗೆ ಗೊತ್ತುಂಟ? ನಂದ ಗೋಕುಲದಲ್ಲಿ ವಾಸಿಸುತ್ತಿದ್ದಂತಹ ನಾವು ಬಿಡಾರ ಬೇರೆ ಮಾಡಿ ಸಿಂಧು ಗ್ರಾಮಕ್ಕೆ ಬಂದದ್ದು ಯಾಕೆ? ಮರ್ಯಾದೆಯಿಂದ ಬದುಕಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕೆ ಬೇಕಾಗಿ. ಏದವ್ರೆ ಎಂತ ದ್ರೋಹ ಮಾಡಿದ್ವಿ. ಮದುವೆ ಆದ ನೀನು ನಿನ್ನನ್ನು ಹಾಳು ಮಾಡುವುದಿಲ್ಲ ಅನ್ನುವ ಕಾರಣಕ್ಕೆ ನಿನ್ನ ಮೈ ನಾನು ಮುಟ್ಲಿಲ್ಲ. ಎಷ್ಟು ಚಂದಾಗಿ ಆಡಿದಿ ನನ್ನ ಮುಂಭಾಗದಲ್ಲಿ. ಅಬ್ಬಬ್ಬಬ್ಬಬ್ಬ, ಬಂದವ ತುಟಿಗೆ ತುಟಿ ಸೇರಿಸಿದ, ಹಿಗಿದಾಗಿ ಅಪ್ಪಿಕೊಂಡ. ಹಾಗಿದ್ರೆ ಇದರ ಅರ್ಥ ಏನು? ಸೊಕ್ಕಿದ ಹೆಣ್ಣು ನೀನು, ನಮ್ಮ ಮನೆತನದ ಮರ್ಯಾದೆ ಕಳೆದವಳು. ಕ್ಷಣ ಕಾಲವು ನಿನ್ನನ್ನು ಉಳಿಯಗೊಡು, ನಿನ್ನ ತಲೆ ಕತ್ತರಿಸಿದ. ಆಹಾ, ಹೆಣ್ಣಾದವಳು ಹೇಗಿರಬೇಕು ಪ್ರಪಂಚದಲ್ಲಿ? ತನ್ನ ಸಕಲ ಸೌಭಾಗ್ಯವನ್ನಾದರೂ ಬಿಟ್ಟುಕೊಟ್ಟು ತನ್ನದ್ದಾದಂತಹ ಪತಿವ್ರತಾ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಾಗಬೇಕು. ಪ್ರಪಂಚದಲ್ಲಿ ಎಷ್ಟು ಮಂದಿಗಳುಂಟು ಉದಾಹರಣೆ. ಅಂತಹದರಲ್ಲಿ ನಿನ್ನ ಶರೀರದ ಹುಬ್ಬನ್ನು ಇಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಆ ಚಾರನೊಟ್ಟಿಗೆ ಹೇಳುವುದಿಲ್ಲ, ನಾನು ಇನ್ನ ಕುತ್ತಿಗೆ ಕತ್ತರಿಸ್ತೇನೆ. ಕೆಟ್ಟ ಬೆಳೆ ಕಡಿದ್ರು ನಿನಗಾದೀತು. ಸುಮ್ಮನೆ ನಮ್ಮ ಕತ್ತು ಪಾಪವಾಗುವುದು ಯಾಕೆ? ಅವಶ್ಯಕತೆ ಇಲ್ಲ ನನಗೆ. ಮಾನ ಮರ್ಯಾದೆ ಕಳಕೊಂಡಂತಹ ಹೆಣ್ಣು ನನಗೆ ಬೇಡ. ನಿನ್ನದ್ದಾದಂತಹ ಪತಿವ್ರತ ಧರ್ಮ ಏನು? ನಿನ್ನ ಸ್ಥಿರತೆ ಯಾವುದು? ನಿರ್ಣಯ ಆಗಬೇಕು. ಏನು ಮಾಡ್ತಿ? ಏನು ಮಾಡುದು? ನಾನು ಹೇಳ್ತೇನೆ. ನಮಗೆ ಸಂದಯುಗದಲ್ಲಿ ಆದಂತಹ ಕಥೆಯೆಲ್ಲ ಉದಾಹರಣೆಯಾಗಿ ಉಂಟು. ರಾಕ್ಷಸನ ಬಂಧನದಲ್ಲಿದ್ದಂತಹ ಜಾನಕಿ ದೇವಿಯನ್ನು ಅಗ್ನಿ ಪರೀಕ್ಷೆಯ ಮೂಲಕವಾಗಿ ಪರೀಕ್ಷಿಸಿ ಆಮೇಲೆ ಶ್ರೀರಾಮಚಂದ್ರಮ ಪರಿಗ್ರಹಿಸಿದನಂತೆ. ನೀನು ಸೀತೆ ಅನ್ನುವ ಆದರ್ಶ ಒಂದು ಅಪೇಕ್ಷೆ ಎಲ್ಲ ನನ್ನ ಹತ್ರ ಇಲ್ಲ. ಅದು ಯಾವಾಗಲೇ ಬಿದ್ದೋಗಿ ಆಯಿತು. ನೀನೆಂಥದ್ದು ಸೀತೆ. ಆದರೆ ನಾನು ರಾಮನೇ, ಅನುಮಾನ ಇಲ್ಲ. ನನಗೆ ಆ ಒಂದು ನಿರ್ಣಯ ಉಂಟು. ಮರ್ಯಾದೆಸ್ಥನಾಗಿ ಬದುಕಿದವ ಅವನು ಮರ್ಯಾದಾ ಪುರುಷೋತ್ತಮ. ನಾನೂ ಮರ್ಯಾದೆ ಮೀರಿ ಬದುಕುವುದಿಲ್ಲ ಅನ್ನುವುದಕ್ಕಾಗಿ ಸಿಂಧು ಗ್ರಾಮಕ್ಕೆ ಬಂದು ನಿಂತವ. ಆದ್ದರಿಂದ ನಿನ್ನನ್ನು ಬೆಂಕಿಗೆ ಹಾಕಿ ಆದರು ನಾನು ರಾಮ ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸುವುದೇ ಇಲ್ಲ. ಸಿದ್ಧ ಮಾಡಿದ್ದೇನೆ. ನಾನು ಅರೆಗಳಿಗೆ ಬದುಕುವುದಿಲ್ಲ. ಕಾಡುತ್ತಾ ಇರುವಂತಹ ಅಗ್ನಿಗೆ ನಾನು ಹಾರ್ತೇನೆ. ಕೃಷ್ಣ ತಂಗಿ ಮೊದಲ ಯೋಚನೆ ಮಾಡಬೇಕಿತ್ತು. ಕಂಡವರ ಬೆಂಗಡೆಯಲ್ಲಿ ಹೋಗುವಂತಹ ಸ್ವಭಾವವುಳ್ಳ ರಾಧೆಯ ತಂಗಿಯನ್ನು
ಆಲೋಚನೆ ಮಾಡದೆ ಮದುವೆ ಆದೆ. ನಮ್ಮ ಮರ್ಯಾದೆ ಕೆಡುವ ಕಾಲ ಒಂದು ಸಮಾಧಾನ. ಇಬ್ರು ಹೋದರಲ್ಲ ಇನ್ನು ಶಾಂತ ಕರುಣ ನೀನವುದು ತಡೆಯಲ್ಲ. ವರ ಪುರಾಣದ ಕಥೆಯ ಬಲ್ಲವರು ಹಿರಿಯ ನನಗೆ ವರದಿ ಕರುಣವರು ಮಹಿಮೆಗಳ ಸರೆಯೊಳಗೆ ಎಲ್ಲಂತ ದಂಡ್ಯರಿಲ್ಲ. ಕನಸು ಕಾಣ್ತಾ ಇದ್ದೇನೆ, ಅಲ್ಲ ಎಚ್ಚರದಲ್ಲಿದ್ದೇನೆ. ಇದೇ ನನಗೆ ಕ್ಷಣ ಕಾಲಕ್ಕೆ ಅರಿವಾಗದೆ ಹೋಯಿತು. ಧಗಧಗನೆ ಉರಿಯುತ್ತಿರುವಂತಹ ಆ ಅಗ್ನಿಗೆ ಈರುವರು ಹಾರಿದ್ರು ಅನ್ನುವಂತಹ ಸಮಾಧಾನವನ್ನು ನಾನು ಹೊಂದಿದ್ರೆ, ಪ್ರಜ್ವಲಿಸುತ್ತಿರುವಂತಹ ಅಗ್ನಿಕುಂಡದ ಮಧ್ಯದಿಂದ ರಾಧೆ ಚಂದ್ರಾವಳಿಯರನ್ನೆಡಬಲದಲ್ಲಿರಿಸಿಕೊಂಡು ಕಾಣಿಸಿದಂತಹ ಈ ಮಹಾನುಭಾವ, ಆಹಾ, ಇವನದ್ದಾದಂತಹ ದಿವ್ಯ ಸ್ವರೂಪವನ್ನು ನೋಡಿದರೆ ಯಾವುದೋ ಒಂದು ವಿಶೇಷವಾದಂತಹ ಪರಿಜ್ಞಾನವೇ ನನಗೆ ಬರುವುದಕ್ಕಾಗಿ ಹೋಯಿತು. ಮುಡಿದ ಹೂವು ಬಾಡದ ಹಾಗೆ ಈರುವರನ್ನು ಜೊತೆಗಿರಿಸಿಕೊಂಡು ಅಗ್ನಿಕುಂಡದಲ್ಲಿ ಉದ್ಭವಿಸಿ ನಿಂತವನು ಯಾವನು ಸಾಮಾನ್ಯನಲ್ಲ. ಇವನನ್ನು ನೋಡಿದ ಕ್ಷಣದಲ್ಲೇ ನನ್ನ ಮಾಂದ್ಯ ಏನು ಅನ್ನುವಂತಹ ಅರಿವು ನನಗಾಗುವುದಕ್ಕೆ ಪ್ರಾರಂಭ ಆಗಿದೆ. ಕೌಸ್ತುಭ ಮಣಿಯನ್ನು ಎದೆಯಲ್ಲಿ ಧರಿಸಿ ಶಂಖಚಕ್ರ ಗದಾ ಪದ್ಮಧರನಾಗಿ ಲೋಕೈಕಾನಂದ ವಿಗ್ರಹನಾಗಿ ಕಾಣಿಸಿದಂತಹ ಮಹಿಮಾ ಸಂಪನ್ನನನ್ನು ನೋಡಿದರೆ ಧರೆಯೊಳಗೆ ಎನ್ನಂತ ಧನ್ಯರಿಲ್ಲ, ಇನ್ನೊಬ್ಬ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅವಿವೇಕದ ಕೆಲಸವನ್ನೆಲ್ಲ ಈ ತನಕ ನಾನು ಮಾಡಿದ್ದೆ. ಆದರೂ ಅವಿವೇಕದಿಂದಲೇ ಮಾಡಿದಂತಹ ಕರ್ತವ್ಯದಲ್ಲಿ ಭಗವತ್ ಪ್ರೀತಿಯನ್ನು ಹೊಂದಬಹುದಾದಂತಹ ಒಂದು ಪೂರ್ಣತೆ ಇತ್ತು ಅನ್ನುವುದು ಸ್ಪಷ್ಟ. ಅಲ್ಲದೆ ಹೋದರೆ ಇವನ ದಿವ್ಯ ಮಂಗಳ ವಿಗ್ರಹವನ್ನು ಕಾಣುವಂತಹ ಸೌಭಾಗ್ಯವಾದರೂ ನನಗೆ ಹೇಗೆ ಬರ್ತದೆ? ಹರಿ ಗೋವಿಂದ ಜನಾರ್ದನ ಕೃಷ್ಣ ವಾಸುದೇವ ಸರ್ವಾಪರಾಧಗಳನ್ನು ಮನ್ನಿಸು. ನಿನ್ನ ಕುರಿತಾಗಿ ಅಪಚಾರಗಳನ್ನಾಡಿದೆ, ಅವಿವೇಕದಿಂದ ನಿನ್ನನ್ನು ನಿಂದಿಸಿದೆ, ನಾನೇ ಲೋಕದಲ್ಲಿ ಬಲ್ಲಿದನನ್ನುವಂತಹ ಭಾವದಿಂದ ಬೀಗಿದೆ. ಇದೆಲ್ಲಕ್ಕೆ ಕಾರಣವಾದದ್ದೊಂದೇ, ಏನು? ನನಗೆ ವಿದ್ಯೆ ಇಲ್ಲದೆ ಇದ್ದದ್ದಲ್ಲ, ನನಗೆ ಮನೆತನ ಇಲ್ಲದೆ ಇದ್ದದ್ದಲ್ಲ, ನನಗೆ ಸಂಪತ್ತಿಲ್ಲದೆ ಇದ್ದದ್ದಲ್ಲ, ನನಗೆ ಯೌವನ ಇಲ್ಲದೆ ಇದ್ದದ್ದಲ್ಲ, ನನ್ನ ಶರೀರದಲ್ಲಿ ಪ್ರಾಣ ಇಲ್ಲದೆ ಇದ್ದದ್ದಲ್ಲ. ಇಲ್ಲದೆ ಆದದ್ದು ಒಂದೇ, ವಿವೇಕ. ಅದೊಂದು ಇರಲಿಲ್ಲ. ಒಬ್ಬ ಅವಿವೇಕಿಯಾದವನಿಗೆ ವಿದ್ಯೆ, ಸಂಪತ್ತು, ಅಧಿಕಾರ, ಯೌವನ ಎಲ್ಲವೂ ಮೇಳೈಸಿದರೆ ಅದು ವಿಪರೀತವಾಗಿ ಪರಿಣಾಮವನ್ನು ಕೊಡ್ತದೆ ಅನ್ನುವುದು ಸ್ಪಷ್ಟ. ಈ ಪ್ರಪಂಚದಲ್ಲಿ ಸುರೆ ಕುಡಿದವನಿಗೂ ತಲೆ ಹಾಳಾಗುತ್ತದೆ. ಆದರೆ ಅದಕ್ಕಿಂತ ದೊಡ್ಡ ಅಮಲನ್ನು ಒದಗಿಸಿಕೊಡುವುದು ಅವನಲ್ಲಿರಬಹುದಾದಂತಹ ಅಹಂಕಾರ, ನಾನು ಅನ್ನುವಂತಹ ಭಾವ. ಈ ಪ್ರಪಂಚದಲ್ಲಿ ನಾನು ಅನ್ನುವಂತಹ ಭಾವ ಯಾವನಿಗಿರ್ತದೆ ಅವನಿಗೆ ಯಾವ ಕಾಲಕ್ಕೂ ಸತ್ಯದ ದರ್ಶನ ಆಗೋದಿಲ್ಲ. ಆದರೆ ನಾನು ಅನ್ನುವುದನ್ನು ಯಾವನು ಬಿಟ್ಟುಕೊಳ್ಳುವುದಕ್ಕೆ ಮುಂದಾಗುತ್ತಾನೆ ಅಂತವನಿಂದ ಮಾತ್ರ ಸಾಧ್ಯ ಆಗ್ತದೆ. ಅರಿವಿದ್ದೋ ಅರಿವಿಲ್ಲದೆ ಸರ್ವಸ್ವವನ್ನೂ ನಾನು ಕಳಕೊಂಡಂತಹ ಒಂದು ಸನ್ನಿವೇಶ ಸೃಷ್ಟಿಯಾದದ್ದು ಸುಳ್ಳಲ್ಲ. ಕೈ ಹಿಡಿದಂತಹ ಹೆಂಡತಿ ಎಲ್ಲಿಯ ತನಕದ ಮೌಢ್ಯ ನನಗೆ ಕೇಳಿದರೆ, ಗಂಡು ಹೆಣ್ಣುಗಳು ಪರಸ್ಪರ ಪ್ರಪಂಚದಲ್ಲಿ ಮದುವೆಯಾಗಿ ಸಂಸಾರ ಜೀವನ ಹೂಡುವುದೇ ಪ್ರಕೃತಿಯ ಕೊಡುಗೆಯನ್ನು, ಬಯಕೆಯನ್ನು ತಮ್ಮ ಮೂಲಕವಾಗಿ ತೀರಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ. ಅಂದ್ರೆ ಪ್ರಕೃತಿಗೆ ಸಹಜವಾದ ಗುಣ ಗಂಡು ಹೆಣ್ಣುಗಳು ಪರಸ್ಪರ ವಿವಾಹವಾಗಿ ಪ್ರಜೋತ್ಪತ್ತಿಗೆ ಕಾರಣವಾಗುವುದು. ನಾನು ಎಲ್ಲಿಯ ತನಕದ ಅವಿವೇಕಿ, ನನ್ನ ಹೆಂಡತಿಯ ಮೈ ಮುಟ್ಟಿದರೂ ಅವಳು ಹಾಳಾಗಿ ಹೋಗ್ತಾಳೆ ಅನ್ನುವಂತಹ ಭಾವದಿಂದ ಕೇವಲ ಮದುವೆಯಾದರೂ ಈ ತನಕ ಬ್ರಹ್ಮಚಾರಿಯಾಗಿ ನಾನು ಜೀವನವನ್ನು ನಡೆಸಿ ಅಂತಹವಳನ್ನು ಇಂದಿನ ದಿನ ಅಗ್ನಿಗೆ ನಾನು ಸಮರ್ಪಣೆ ಮಾಡಿದೆ. ಇದು ಏನನ್ನು ಧ್ವನಿಸಿತು? ಈ ಪ್ರಪಂಚದಲ್ಲಿ ಭಗವಂತನ ಅನುಗ್ರಹವಾಗಬೇಕು ಅಂತಾದ್ರೆ ಅನನ್ಯವಾದಂತಹ ಶರಣಾಗತಿ ಬೇಕು. ನನ್ನದು ಅನ್ನುವಂತಹ ಭಾವವನ್ನು ಬಿಟ್ಟುಕೊಳ್ಳಬೇಕು. ತಿಳಿದೋ ತಿಳಿಯದೆಯೋ ಎಲ್ಲಿಯವರೆಗೆ ಕೇಳಿದರೆ ಕೈ ಹಿಡಿದ ಹೆಂಡತಿಯನ್ನೂ ನನ್ನದಲ್ಲ ಅನ್ನುವಂತಹ ಭಾವದಿಂದ ನಾನು ಆಕೆಯನ್ನು ಬೆಂಕಿ
ಜೈಲಿಗೆ ಹಾಕುವುದಕ್ಕೆ ಸಿದ್ಧನಾದೆ. ಕಿಂಚಿನ್ ಮಾತ್ರವಾದಂತಹ ಮೋಹವೋ ಅಪೇಕ್ಷೆಯೋ ಹೆಂಡತಿಯ ಕುರಿತಾಗಿ ನನ್ನ ಅಂತರಂಗದಲ್ಲಿ ಉಳಿಯುತ್ತಿದ್ದರೆ ನನಗಾಕೆಯನ್ನು ಬೆಂಕಿ ಚೆಲ್ಲುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಬಹುಶಃ ಆದ ಕಾರಣವೇ ಇರಬೇಕು. ಸರ್ವಸಮರ್ಪಣಾ ಭಾವದಿಂದ ನಾನು ಎಲ್ಲವನ್ನೂ ಕಳಕೊಂಡದ್ದರಿಂದ ಲೋಕದಲ್ಲಿ ಎಲ್ಲವೂ ಆದಂತಹ ನಿನ್ನನ್ನು ನೋಡುವಂತಹ ಒಂದು ಅವಕಾಶ ನನಗೆ ಒದಗಿ ಬಂತು. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಬೇಕು. ದೃಢ ಬೇಕಾದವರಗಳ ಕೊಡುವೆ ಸಂಜಯ ಬೇಡವೆಂದು ಮುರಾರಿ ಒಳಮಟ್ಟಿದ್ದನು ಬರದಿ. ಈ ಮೊದಲು ನಿನ್ನಲ್ಲಿ ಯಾವ ಭಾವಾಡಕವಾಗಿತ್ತು ಎನ್ನುವುದನ್ನು ನೀನು ಸುರಿದವ. ಅದನ್ನೆಲ್ಲ ಈ ಕಾಲಕ್ಕೆ ನೀನು ಸ್ಪಷ್ಟಪಡಿಸ್ತೀನಿ ಅಂತಾನೆ ನೀನು ಅಷ್ಟು ಬದಲಾವಣೆಯನ್ನು ಹೊಂದಿಕೊಂಡು ಮೇಲೆದ್ದು ಬಂದಿದ್ದಿ ಎನ್ನುವುದೇ ಅರ್ಥ ತಾನೆ. ನಿನ್ನಲ್ಲಿರುವಂತಹ ದುರ್ಭಾವವನ್ನು ನೀನು ಕಳೆದು ಸತ್ಯನಿಗನಾಗಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶವಾಗಿತ್ತು. ಇವಳಿಗಾದರೂ ಚಂದ್ರಾವಳಿಗಾದರೂ ಅಷ್ಟೇ. ಸ್ಫುರದ್ರೂಪಿಣಿ ಇದ್ದಾಳೆ, ಎಲ್ಲವೂ ಹೌದು. ಅದು ಅವಳೊಳಗಿರಬೇಕೇ ಹೊರತು ನಾನು ಹೀಗೆ ಎನ್ನುವಂಥ ಭಾವವನ್ನು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಿಸಕೂಡದು. ನಾನು ಎನ್ನುವಂಥ ಅಹಂಭಾವ ಅವಳಲ್ಲಿ ಇದ್ದದ್ದರಿಂದ ಅದೆರಡನ್ನು ಪರಿಹರಿಸುವ ಮೂಲಕವಾಗಿ ನೀವರನ್ನು ಸಜ್ಜನಿಗರಾಗಿ ಒಂದಾಗಿಸಬೇಕೆನ್ನುವುದಷ್ಟೇ ನನ್ನ ಉದ್ದೇಶವಾಗಿದೆ. ಅದಕ್ಕಾಗಿ ನಾನು ಅದೇ ರೂಪವನ್ನಂತೂ ಬಂದದ್ದು, ತನ್ಮೂಲಕವಾಗಿ ಈ ನಡೆಯನ್ನು ಕಾಣಿಸಿಕೊಂಡದ್ದು. ಇವಳು ಪರಿಶುದ್ಧಳೇ ಇದ್ದಾಳೆ, ಅವಳನ್ನು ನೀನು ಸ್ವೀಕರಿಸು. ನಿಮ್ಮ ಸಂಸಾರ ಸುಖವಾಗಿ ಸಾಗಲಿ. ಲೋಕರಕ್ಷಕ, ನಿನ್ನ ಕುರಿತಾಗಿ ತಪ್ಪು ಕಲ್ಪನೆಯಿಂದ ಈ ತನಕ ನಾನು ಬದುಕಿದ್ದೆ. ಪ್ರಪಂಚದಲ್ಲಿದ್ದಂತಹ ಸಕಲ ನಾರಿಯರ ಕುರಿತಾಗಿ ಕಾಮಭಾವದ ಮೂಲಕವಾಗಿ ನೀನು ಅವರನ್ನು ಆಕರ್ಷಿಸುವುದಕ್ಕೆ ಮುಂದಾಗ್ತೀನಿ. ಆದರೆ ಈಗ ನನಗೆ ನಿನ್ನ ಯಥಾರ್ಥವಾದಂತಹ ಸ್ವಭಾವ ಏನು ಅನ್ನುವಂತಹ ನಿದರ್ಶನ ಒದಗಿ ಬಂತು. ಕೈ ಹಿಡಿದಂತಹ ಹೆಂಡತಿಯನ್ನಾದರೂ ನಾನು ಇಷ್ಟರ ತನಕ ವಿನಿಯೋಗವೇ ಮಾಡಲಿಲ್ಲ. ಒಂದು ದೃಷ್ಟಿಯಿಂದ ಸರಿಯೇ, ಬೇಯಿಸಿ ಅಕ್ಕಿಯನ್ನು ತಂದು ಬೇಯಿಸಿದ್ರೆ ಅದು ಅನ್ನವಾಗಿ ಬದಲಾಗುತ್ತೆ, ಹೊಟ್ಟೆಯ ಹಸಿವಿಗೆ ಉಣ್ಣುವುದಕ್ಕೂ ಬರ್ತದೆ. ಸರಿ. ಆದ್ರೆ ಒಬ್ಬಾತ ಕರ್ಮಠನಾದವ ಏನು ಮಾಡಬೇಕು ಈ ಲೋಕದಲ್ಲಿ ಕೇಳಿದರೆ ತನಗಾಗಿ ಅನ್ನವನ್ನೇ ಬೇಯಿಸಕೂಡದು. ನಿಜವಾಗಿ ದೇವರ ಸಮರ್ಪಣೆಗಾಗಿ ಅನ್ನವನ್ನು ಬೇಯಿಸಬೇಕು. ದೇವರ ಸಮರ್ಪಣೆಗಾಗಿ ಅನ್ನವನ್ನು ಬೇಯಿಸಿದರೆ ಅದಕ್ಕೆ ಹೆಸರೇ ಬೇರೆ ಬರ್ತದೆ, ನೈವೇದ್ಯ ಅಂತ. ಪ್ರಸಾದ ರೂಪವಾಗಿ ಇದನ್ನು ಮತ್ತೆ ಆಮೇಲೆ ಸ್ವೀಕರಿಸಬೇಕು. ಬಹುಶಃ ಪ್ರಪಂಚದಲ್ಲಿ ಸತಿಪತಿಯರು ದಾಂಪತ್ಯ ಜೀವನಕ್ಕೆ ಕಾದಿರಿಸುವಂತಹ ಕಾಲದಲ್ಲಾದರೂ ಭಗವದರ್ಪಣವಾದಂತಹ ಒಂದು ಸಂಕಲ್ಪವನ್ನು ಮನಸ್ಸಿನ ಮೂಲೆಯಲ್ಲಿ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಕೇವಲ ದೇಹದ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮಾತ್ರ ಈ ಪ್ರಪಂಚದಲ್ಲಿ ಒಂದು ಸಂಸಾರ ಅಲ್ಲ, ಅದರ ಮೂಲಕವಾಗಿ ಸಿದ್ಧವಾಗಬೇಕಾದದ್ದೇನು ಅನ್ನುವಂತಹ ವಿವೇಕ ಈಗ ನನಗೆ ಜಾಗೃತವಾಗಿದೆ. ಧರ್ಮ ಪ್ರಜಾ ಸಂಪತ್ ಸಿದ್ಧಾರ್ಥಂ. ಆ ಕಾರಣವಾಗಿ ಒಂದು ಗಂಡಿಗೂ ಒಂದು ಹೆಣ್ಣಿಗೂ ಆಗುವಂತಹ ಮದುವೆಗೆ ವಿಶೇಷವಾದಂತಹ ಉಚಿತ ಈ ಪ್ರಪಂಚದಲ್ಲಿ ಕಲ್ಪಿತವಾಗಿದೆ. ಅಲ್ಲದಿದ್ರೆ ಯಾಕಾಗುತ್ತದೆ? ಕೇವಲ ದೇಹದ ತೀಟೇನು ಪ್ರಾಣಿಗಳು ಮೃಗಗಳು ತೀರಿಸಿಕೊಳ್ತಾವೆ ಈ ಪ್ರಪಂಚದಲ್ಲಿ, ಆದ್ರೆ ಅವುಗಳಿಗೆ ಸಂಸಾರ ಅನ್ನುವಂತಹ ಹೆಸರಿಲ್ವಲ್ಲ. ಸಂಸಾರ ಅನ್ನುವಂತಹ ಒಂದು ಸಂಬಂಧಕ್ಕೆ ಈ ಪ್ರಪಂಚದಲ್ಲಿ ಔಚಿತ್ಯ ಸಿದ್ಧವಾಗುವುದು ಅಲ್ಲಿ ಧರ್ಮ ಮಾರ್ಗದಲ್ಲಿ ಕ್ರಮಿಸಿದಾಗ ಮಾತ್ರ. ಧರ್ಮ ಮಾರ್ಗದಲ್ಲಿ ಕ್ರಮಿಸಿದಂತಹ ಸಂಸಾರದಲ್ಲಿ ಏನು ಸಿದ್ಧವಾಗ್ತದೆ ಕೇಳಿದರೆ ಧರ್ಮದ ಮುಖವಾದಂತಹ ಅಚ್ಯುತನ ದರ್ಶನವಾಗುತ್ತದೆ, ಅಚ್ಯುತನ ಅನುಗ್ರಹವಾಗ್ತದೆ. ಆ ಮೂಲಕವಾಗಿ ಜೀವನದಲ್ಲಿ ಹೊಂದಬೇಕಾದದ್ದನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ಸಂದೇಶ ಈ ಚಂದಗೋಪನ ಜೀವನದ ಮೂಲಕವಾಗಿ ಪ್ರಪಂಚಕ್ಕೆ ಕಾಣಿಸಿಕೊಡುವುದಕ್ಕೆ ನೀವು ಸಂಕಲ್ಪ ಮಾಡಿರಬೇಕು. ಹೌದು. ಕಾಮ ಪ್ರೇಮ ಪಕ್ಕನೆ ಪ್ರಪಂಚದಲ್ಲಿ ಒಂದೇ ಹಾಗೆ ಕಾಣುತ್ತದೆ. ಕಾಮವನ್ನುವುದು ಕೇವಲ ಮಾನಸಿಕವಾದ ತೃಪ್ತಿ ಮಾತ್ರ, ಪ್ರೇಮ ಅನ್ನುವುದು ಮತಿಗೆ ಸಂಬಂಧಿಸಿದಂತಹ ತೃಪ್ತಿ ಅಥವಾ ಆತ್ಮರತಿ ಅನ್ನುವುದು ಆತ್ಮಕ್ಕೆ ಒದಗಬಹುದಾದಂತಹ ತೃಪ್ತಿ ಅನ್ನುವುದು ಸ್ಪಷ್ಟವಾಗುತ್ತದೆ. ಪ್ರಪಂಚದ ಸಕಲ ಜೀವರಲ್ಲಿಯೂ ನೀನು ಪ್ರೇಮಿ. ಯಾಕೆಂದ್ರೆ ಭಗವಂತನ ಸ್ವರೂಪಕ್ಕೆ ಹೆಸರು ಆಗಲ್ವ. ಭಗವಂತ ಅಂದ್ರೆ ಪ್ರೇಮಮಯಿ ಅಂತ. ಪ್ರಪಂಚ ಸರ್ವಸ್ವವನ್ನು ಪ್ರೇಮದಿಂದಲೇ ಕಾಣುತ್ತಾನೆ. ಅದನ್ನು ತಪ್ಪಾಗಿ ಕಲ್ಪಿಸಿದೆ. ನನ್ನ ಮೂಲಕವಾಗಿ ಪ್ರಪಂಚಕ್ಕೆ ಜೀವರು ಹೇಗಿರಬೇಕು ಅನ್ನುವಂತಹ ಒಂದು ಪಾಠವನ್ನು ನೀನು ಮಾಡಿ ತೋರಿಸಿದ್ದಿ. ಆ ಪಾತ್ರವನ್ನು ನನಗೆ ಒದಗಿಸಿಕೊಟ್ಟಿದ್ದೆ. ಒಳ್ಳೆಯದು. ಮುಂದಕ್ಕೆ ಸುಖವಾಗಿ ಜೀವನವನ್ನು ಕಳೆಯಿರಿ.